ಹೇಳ್ಕೊಡಿ. ಭಯ ಆಗ್ತಾ ಇದೆ? ಇಲ್ಲ ಇಲ್ಲ ಹಾಗಿರಲಿಲ್ಲ. ಕ್ರಮ ಸಂಖ್ಯೆ 1 ಬಂತಂತೇಳಿ ಎಷ್ಟು ಹಾಡಿದ್ರು ಹಾಗೇನೆ ಆಗ್ತದೆ. ಬೇರೆ ಕಡೆ ಈಗ ಹಾಡ್ತಾ ಇದ್ದೀರಾ? ಹಾಗೆ ಇವಾಗ 4 ವರ್ಷದಿಂದ ಹಾಡ್ತಾ ಇಲ್ಲ, ವೇದಿಕೆ ಸಿಗ್ತಾ ಇರ್ಲಿಲ್ಲ. ಸೊ ನಿಮ್ಮ ಬಗ್ಗೆ ತುಂಬಾ ಬಟ್ಟೆ ಕೇಳಿಕೊಟ್ಟಿದ್ದೇನೆ. ಇಲ್ಲ ಸರ್. ಶಾರ್ಟ್ಸ್ ಆರ್ಕೆಸ್ಟ್ರಾ ಇದೆ, ಎಲ್ಲಾದ್ರೂ ಭಯಂಕರ ಮೀಸ್ತಾ ಇದ್ರಂತೆ. ನೋ ಸರ್. ಖಂಡಿತ ಇಲ್ಲ ಸರ್, ನಾ ಹಾಡ್ಲಿಲ್ಲ ಸರ್. ಮತ್ತೆ ಹೇಗೆ? ನಿಮ್ಮ ಹೆಸರು ಹೇಳಿ. ಅಶ್ವಿತಾ. ಸತ್ಯ 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 ಅಶ್ವಿತಾ ಕೇಳಿಕೊಂಡು ಶಬ್ದ ಹಾಡಿದ್ದಾರೆ. ಇಲ್ಲ ಸರ್. ಓಕೆ ಅಶ್ವಿತಾ, ಏನು ಅನ್ಸ್ಕೊಂಡಿತ್ತು ಈ ಹಾಡು ಹಾಡಿದ್ರಿ? ಒಳ್ಳೆಯ ಜೋರ್ಸ್ ಕಡೆ ಒಂದು ಒಳ್ಳೆಯ ಅದ್ಭುತವಾದಂಥ ವೇದಿಕೆಯನ್ನು ಕೊಟ್ಟಿದ್ದಾರೆ, ಏನಂತ ಅನಿಸ್ತಾ ಇದೆ? ಹಾಡು ನಾನು ಪ್ರಾಕ್ಟೀಸ್ ಮಾಡಿದಷ್ಟು ಸರಿಯಾಗಿ ಹಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಗೊತ್ತಿಲ್ಲ. ಎಲ್ಲಿ ಯಾರು ಬಂದಿದ್ದಾರೆ ಮನೆ ಕಡೆ? ಅಮ್ಮ ಮತ್ತು ಅಕ್ಕ. ಎಲ್ಲಿ ಬರೋಣ? ಅಮ್ಮ ಅಲ್ಲಿ. ಎಸ್ ಅಮ್ಮ. ಹಾಗೆ ನಮಗೆ ತೀರ್ಪುಗಳನ್ನು ಕೇಳೋ ಮೊದಲು ನಾವು ಕೇಳಬೇಕಾಗಿದೆ ಅಮ್ಮನನ್ನ, ಹೌದಲ್ಲ? ಮಗಳ ಶೋಕ ಉಂಟಲ್ಲ, ಹೆದರಿಕೆ. ಅಯ್ಯೋ, ನೀವು ಅಮ್ಮನಂತ ಇಷ್ಟು ಬರೋದಷ್ಟು ದೊಡ್ಡ ಅಮ್ಮ ಇಷ್ಟೇ ಹೆದರಿಕೆ ಯಾಕೆ ಅಲ್ವಾ ಹರ್ಷಿತಾ ಮೇಡಮ್? ಓಕೆ, ಹರ್ಷಿತಾ ಹಾಡಿದ ಬಗ್ಗೆ ವಿಶೇಷವಾಗಿ ಅದ್ಭುತವಾದಂತಹ ಹಾಡನ್ನ ಕ್ರಮ ಸಂಖ್ಯೆ 1 ಹಾಡಿದಿರಿ. ಅಥವಾ ವಿಶೇಷವಾಗಿ ನನಗೆ ಅಭಿನಂದನೆಗಳನ್ನು ತಿಳಿಸಿಕೊಡುತ್ತಾ ಅದ್ಭುತವಾದಂತಹ ಹಾಡನ್ನು ಹಾಡಿದಕ್ಕಾಗಿ ಜೋರಾದ ಆಶೀರ್ವಾದದ ಜೋರಾದ ಚಪ್ಪಾಳೆ ನೀಡಬೇಕು ವಿಷಯಕ್ಕೆ ಅರ್ಪಿಸಿಕೊಟ್ಟಿದ್ದೇವೆ. ನಿಮ್ಮ ಸುದ್ದಿಗೆ ಹೋಗೋಣ, ಎಲ್ಲ ಆ ದೇವರ ಆಶೀರ್ವಾದ ಕೇಳ್ಕೊಡ್ತೇವೆ. ಓಕೆ, ಇನ್ನೊಂದು ಲೈನ್ ಹಾಡ್ತೀರಾ? ಬೇರೆ ಹಾಡ್ತೀರಾ? ಹಾಗೇನಿಲ್ಲ. ಯಾಕೆ ಪಟ್ಕೊಳ್ತೀವಿ? ತುಂಬಾ ಬೋರ್ತಾ ಇದ್ದೀರಲ್ಲ? ಅಲ್ಲ ಸರ್, 4 ವರ್ಷದಿಂದ ನಾನು ಹಾಡ್ತಿರ್ಲಿಲ್ಲ. ಸೊ 4 ವರ್ಷ ಆದ್ಮೇಲೆ ಈಗ ಫಸ್ಟ್ ಟೈಮ್ ಈಗ ಸ್ಟೇಜ್ ಅಲ್ಲಿ ನಿಂತು ಹಾಡುದು. 10th ತನಕ ಎಲ್ಲ ಹಾಡ್ತಿದ್ದೆ, ಪ್ರೋಗ್ರಾಮಿಗೆಲ್ಲ ಹೋಗ್ತಿದ್ದೆ, ಪ್ರತಿಭಾ ಕಾರಂಜಿಗೂ ಹೋಗ್ತಿದ್ದೆ. ಮನೆಯಲ್ಲಿ ಹಾಡ್ತೇನೆ, ಎಷ್ಟು ಬೇಕಿದ್ರು ಹಾಡ್ತೇನೆ. ಶುಭವಾಗಲಿ ಹರ್ಷಿತಾ. ಮತ್ತೊಮ್ಮೆ ಆಶೀರ್ವಾದ ಚಪ್ಪಳೆಯೊಂದಿಗೆ ಅಶ್ವಿತಾ ಅವರಿಗೆ ಶುಭವಾಗಿ ತರಿಸ್ಕೊಳ್ತಾ ಕ್ರಮ ಸಂಖ್ಯೆ 2 ಪಲ್ಲವಿ ಇವರು ತಯಾರಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಪಲ್ಲವಿ ಕ್ರಮ ಸಂಖ್ಯೆ 2, ಅದಾದ ಬಳಿಕ ಕ್ರಮ ಸಂಖ್ಯೆ 3 ಹರ್ಷಿತಾ ಇವರಿಗೆ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ, ತುಳುವ ನಾಡ ಧರ್ಮ ತುಡರೆ ದೈವ ಕೊರಗಜ್ಜ. ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ, ಬಾನದೇವಿ ಸ್ವಾಮಿಯಜ್ಜಾಗು. ಕಪಟುನು ಕೆರಿಯ ಪತ್ತೆಯ ಸಳು ಪುರ್ಪ ಪತ್ತದ ಸುಗಿಪಡು ನಿನನೆ, ಪತ್ತೆಯ ಸಳು ಪುರ್ಪ ಪತ್ತದ ಸುಗಿಪಡು ನಿನನೆ, ಎನ್ನವು ಸುಳುಡು ನಿನ್ನ ಪಾರ್ದುನು ದುನಿಪೊಡು ಜನಿ ಕೊರಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿದ್ದೀರಿ. ಬಾರಿ ತುಂಬಾ ಖುಷಿಯಾಗಿ ಹಾಡಿದಿರಿ. ಖುಷಿ ಆಯ್ತಾ? ಎಷ್ಟು ಸಲ ಕಲ್ತ್ಕೊಂಡ್ರಿ? ಕಲೀಲಿಲ್ಲ, ಒಮ್ಮೆ ಶಾಲೆಯಲ್ಲಿ ಹಾಡಿದ್ದೆ. ಒಮ್ಮೆ ಶಾಲೆಯಲ್ಲಿ ಹಾಡಿ ನೇರವಾಗಿ ವೇದಿಕೆಗೆ ಬಂದದ್ದು. ಏನನ್ಸಿತ್ತು? ಒಮ್ಮೆ ಭಯ ಆಗ್ತಿತ್ತು, ಈ ಹಾಡುವಾಗ ಎಂತ ಆಗ್ಲಿಲ್ಲ. ನಿಮ್ಮ ಹಾಡು ಖುಷಿಯಾಗಿದೆ ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ಬೇಕು. ನಿಮ್ಮ ಹಾಡು ಖುಷಿಯಾಗಿದೆ ಅಂದ್ರೆ ಅವರಲ್ಲಿ ಕೇಳ್ಕೊಳ್ಳಿ.
ನನ್ನ ಹಾಡು ಚಂದಾಗಿದ್ದ? ಅವರಷ್ಟು ಕೇಳಿದ್ರು ನನ್ನ ಹಾಡು ಚೆಂದಾಗಿದೆ, ಸುಮ್ಮನೆ ಕೇಳಿಕೊಂಡು ಅವ್ರು ಜೋರಾದ ಚಪ್ಪಾಳೆ ಚೆನ್ನಾಗಿ ಹಾಕ್ತಾರೆ. ನನ್ನ ಹಾಡು ಚೆನ್ನಾಗಿದೆಯಾ ಅಂತ ಜೋರಾಗಿ ಕೇಳಿ ಅವರಲ್ಲಿ. ನನ್ನ ಹಾಡು ಚೆನ್ನಾಗಿದ್ಯಾ? ನನ್ನ ಹಾಡು ಚೆನ್ನಾಗಿದೆ ಅಂತ ಅಷ್ಟು ಜೋರಾಗಿ ಕೇಳಿದ್ರೆ ಖುಷಿ ನಗಲತ್ತೆ ಹೇಳಿ. ನನ್ನ ಹಾಡು ಚೆನ್ನಾಗಿದ್ಯಾ? ಎಸ್, ಸ್ವಲ್ಪ ಚಪ್ಪಾಳೆ ಕಮ್ಮಿ ಬಿತ್ತು, ಆದ್ರೆ ಪರವಾಗಿಲ್ಲ. ಆಗ ಶುರುವಲ್ಲಿ ಒಳ್ಳೆ ಅದ್ದೂರಿಯಾದ ಚಪ್ಪಾಳೆ ನೀಡಿದ್ದಾರೆ. ತುಂಬಾ ಖುಷಿಯಾಗಿದೆ ಹರ್ಷಿತಾ. ಅದ್ಭುತವಾದಂತ ವಿಶೇಷವಾಗಿ ಕನ್ನಡ ಚೆಲ್ಲಿಕೊಳ್ತಾ ಇದ್ದೇನೆ. ಶುಭ ಆಗಲಿ ಹರ್ಷಿತಾ. ಇದೀಗ ಕ್ರಮ ಸಂಖ್ಯೆ 4 ದೀಪ, ಇವರು ಬರಬೇಕು. ಇದರ ಕ್ರಮ ಸಂಖ್ಯೆ 5 ಶ್ರೀ ರಕ್ಷಾ ರಾವ್. ತಾವು ದಯಮಾಡಿ ಸೌಂಡ್ ಎಂಜಿನಿಯರ್ ಬಂದ ಬಳಿಕ ಅವರ ಬಳಿಗೆ ಬಂದು ನಿಮ್ಮ ಮೊಬೈಲ್ ಕೊಟ್ಟು ತಾವು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಕ್ರಮ ಸಂಖ್ಯೆ 4 ದೀಪ. ಎಷ್ಟು ದಿವಸದಿಂದ ಕಲಿತಾ ಇದ್ದೀರಿ ಹಾಡನ್ನ? ಇವತ್ತೇ ಕಲ್ತಾರ? ಯಾರು ಹೇಳಿಕೊಟ್ಟಿಲ್ಲ ಆಡಿಷನ್ ಇದೆ ಅಂತ ಹೇಳಿ? ಅದು ನಮ್ಮ HM ಸರ್ ಹೇಳಿದ್ರ? ಅವರು ಹಾಡ್ತಾರ? ಅವರು ಹಾಡೋದಿಲ್ಲ, ನಿಮ್ಮನ್ನ ಹಾಡ್ಲಿಕ್ಕೆ ಕಳಿಸಿದ್ರು. ಓಕೆ, ವಿಶೇಷವಾಗಿ ದೀಪಾ ಮೇಡಮ್ ಒಳ್ಳೆ ಮುದ್ದಿನ ಕುಮಾರಿ, ಮಧುರ ಕಂಠವಾದಂತಹ ಹಾಡಿನಿಂದ ನಿಮ್ಮೆಲ್ಲರನ್ನ ಮನೋರಂಜಿಸಿ ಮಾಡಿದಂತ ಕುಮಾರಿ ದೀಪ ಇವರಿಗೆ ಜೋರಾದ ಆಶೀರ್ವಾದದ ಚಪ್ಪಾಳೆ ನೀಡಿ ತಮ್ಮಲ್ಲಿ ಗೌರವಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಶುಭವಾಗಲಿ ದೀಪ. ಸೆಮಿಫೈನಲ್ ಹಂತಕ್ಕೆ ಹೋಗುವಂತ ಎಲ್ಲ ವ್ಯವಸ್ಥೆ ದೇವರು ಕಾಪಾಡ್ಕೊಂಡು ಕೇಳ್ಕೊಳ್ತಾ ಇದ್ದಾರೆ. ಓಕೆ, ಎಸ್. ಕ್ರಮ ಸಂಖ್ಯೆ 5 ಶ್ರೀ ರಕ್ಷಾ ರಾವ್ ತಾವು ಬರಬೇಕಾದ ವೇದಿಕೆ. ಇದಾದ ಬಳಿಕ ಕ್ರಮ ಸಂಖ್ಯೆ 6 ಪ್ರಜ್ಞಾ PS ಇರಬೇಕು ತಾವು ಕೇಳ್ಕೊಳ್ತಾ ಇದ್ದೇನೆ.
ಕಳೆದ ಬಳಿಕ ಬೆಳ್ತಂಗಡಿ ಹಾಗೆ ಗೋಣಿಕೊಪ್ಪಲು, ಮಡಿಕೇರಿ ಹಾಗೆ ಬೆಂಗಳೂರು ಇದಾಗಿ ಸುಮಾರು 5 ಸಂಸ್ಥೆಗಳಿಗೆ ಬೇರೆ ಬೇರೆ ಮಳಿಗೆಗಳನ್ನೊಳಗೊಂಡಂತೆ ನಿರಂತರವಾಗಿ 75 ವರ್ಷಗಳ ಎಲ್ಲ ನಮ್ಮ ಸರ್ವ ಜನತೆಗೆ ವ್ಯವಹಾರದ ಒಂದು ಕಾರ್ಯಕ್ರಮವನ್ನು ಒಟ್ಟಿಗೆ ಮಾಡೋದ್ರ ಜೊತೆಗೆ ಅದ್ಭುತವಾದಂತಹ ಕಾರ್ಯಕ್ರಮ ಈ ಗ್ರಾಮೀಣ ಮಟ್ಟದ ಅದೆಷ್ಟ ಪ್ರತಿಭೆಗಳನ್ನ ಹೊರತರಬೇಕು. ಅವರ ಸಂಸ್ಥೆಯ ಮುಖ್ಯಸ್ಥರು ಅವರ ಉದ್ದೇಶ ಇಷ್ಟೇ, ವ್ಯವಹಾರ ಮಾತ್ರ ಮುಖ್ಯ ಅಲ್ಲ, ಅದೆಷ್ಟೋ ಸಾಮಾಜಿಕ ಹಾಗೆ ಧಾರ್ಮಿಕ ಬೇರೆ ಬೇರೆ ಶೈಕ್ಷಣಿಕವಾದ ಕಾರ್ಯಕ್ರಮದ ಜೊತೆಗೊಂಡು ಇದೀಗ ಕಳೆದ ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಪ್ರಾರಂಭಗೊಂಡು ಗ್ರಾಮೀಣ ಪ್ರತಿಭೆಯಲ್ಲಿ ಅದೆಷ್ಟೋ ಒಂದು ವಿಶೇಷವಾದ ಪ್ರತಿಭೆಗಳಿದೆ. ಆ ಪ್ರತಿಭೆಗಳಿಗೆ ನಮ್ದು ಅದ್ಭುತವಾದಂತಹ ವೇದಿಕೆ ನಿರ್ಮಾಣ ಮಾಡಬೇಕಂತೇಳಿ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆಯನ್ನು ಕಳೆದ ವರ್ಷ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಿಕೊಂಡು ಇದೀಗ ಪುತ್ತೂರು ತಾಲೂಕಿನಾದ್ಯಂತ ವಿಶೇಷವಾಗಿ ಈಗ 8ನೇ ಆಡಿಷನ್ ಉಪ್ಪಿನಂಗಡಿಯಲ್ಲಿ ಇದಾಗಲೇ ಶುರುವಾಗಿದೆ. ಈ ಅದ್ಭುತವಾದ ಕಾರ್ಯಕ್ರಮನ ಉದ್ಯುಕ್ತವಾಗಿ ಚಾಲನೆ ಮಾಡಲಿಕ್ಕೆ ಇದ್ದಾರೆ ನಮ್ಮೊಂದಿಗೆ ಶ್ರೀಯುತ UG ರಾಧಾ ಸರ್, ಜೊತೆಗೆ ಶ್ರೀಯುತ ಎಲ್ಲ ನಮ್ಮೊಟ್ಟಿಗೆ ಜೊತೆಗಿದ್ದಾರೆ. ಈ ಕಾರ್ಯಕ್ರಮದ ಉದ್ಯುಕ್ತವಾಗಿ ಕಾರ್ಯಕ್ರಮ ಚಾಲನೆ ಮಾಡೋದ್ರ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ಸರ್ವರನ್ನ ನಮ್ಮ ಹಾಡಬೇಕು ಅಂತೇಳಿ ಆಸೆ ತುಂಬಾ ಇತ್ತು, ಆದ್ರೆ ನನಗೆ ಪ್ರೋತ್ಸಾಹ ಇರಲಿಲ್ಲ. ನೀವೆಲ್ಲ ತುಂಬಾ ಅದೃಷ್ಟವಂತರು ಅಂತೇಳಿ ಅನಿಸ್ತದೆ. ಇಂಥ ಒಂದು ವೇದಿಕೆಯನ್ನು ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಿಮಗೆ ಎಲ್ರಿಗೂ ಶುಭವಾಗಲಿ. ಯಾರು ಸೋಲ್ತೇವೆ ಅಂತ ಹೇಳ್ಕೊಂಡು ಯಾರು ಅಧೈರ್ಯ ಪಡಬೇಡಿ. ಸೋಲೆ ಗೆಲುವಿನ ಸೋಪಾನ. ನಿಮಗೆ ಶುಭವಾಗಲಿ. ನಿಮ್ಮೊಬ್ಬ ಸಂಗೀತ ಕಲಾವಿದ ಬೇರೆ ಬೇರೆ ರೀತಿಯ ಬಿರುದುಗಳನ್ನು ಪಡ್ಕೊಂಡಂತ ಶ್ರೀಯುತ ಲಿಂಗಪ್ಪ ಗೌಡ ಸರ್ ಇವರಿಗೆ ನಿರಂತರವಾಗಿ ನಮ್ಮೊಂದಿಗೆ ಎಲ್ಲ ಆಡಿಷನ್ ಇದ್ದಾರೆ. ಅವರಿಗೆ ವಿಶೇಷವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪುಷ್ಪ ರೆಡಿಯಾಗಿರಬೇಕು. ನೀವು ಹಾಡಿಸೋಣ ಬೇಡವಾ? ಕೃಷ್ಣ ಕೃಷ್ಣ ಜಗವನೆ ಪಾಲಿಪನೆ ಕೃಷ್ಣ ಜಗನ್ಮೋಹನನೆ ಕೃಷ್ಣ ಜಗವನೆ ಪಾಲಿಪನೆ ಕೃಷ್ಣ ಜಗನ್ಮೋಹನನೆ ಕೃಷ್ಣ ಒಬ್ಬಳ ಬಸಿರಿಂದ ನೀ ಬಂದೆ ಒಬ್ಬಳ ಕೈಯಲ್ಲಿ ನೀ ಬೆಳೆದೆ ಒಬ್ಬಳ ಬಸಿರಿಂದ ನೀ ಬಂದೆ ಒಬ್ಬಳ ಕೈಯಲ್ಲಿ ನೀ ಬೆಳೆದೆ ದೈತ್ಯರ ಒಡಲ ಸೀಳಿಕೆಯಿಂದ ತಪ್ಪಿಬಾಡವನಲ್ಲಿ ಕಲಿತೆಯೋ ರಂಗ ಕೊಬ್ಬಿದ ದೈತ್ಯರ ಒಡಲ ಸೀಳಿಕೆಯಿಂದ ತಪ್ಪಿಬಾಡವನಲ್ಲಿ ಕಲಿತೆಯೋ ರಂಗ ಜಗನ್ಮೋಹನನೆ
ಕೃಷ್ಣ ಜಗನ್ಮೋಹನನೇ ಕೃಷ್ಣ. ಇಲ್ಲಿದ್ದೇನೆ. ತುಂಬಾ ಚೆನ್ನಾಗಿ ಹಾಡಿದೆ. ಒಂದು ಸ್ವಲ್ಪ ಸಂಶಯ ಆಗ್ತಾ ಇದೆ, ನಾವು ಯಾರಿಗೆ ಹೃದಯ ಮಾರ್ಕ್ಸ್ ಕೊಡಬೇಕು ಅಲ್ಲ ಅದ್ರೊಟ್ಟಿಗೆ ಇನ್ನು ಒಳಗೆ ಇನ್ನೊಬ್ರು ಹಾಡಿದ್ರು, ನಾವು ಯಾರಿಗೆ ಮಾರ್ಕ್ಸ್ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾರು ಹಾಡಿದ್ರು ಇನ್ನೊಬ್ರು ಅದ್ರೊಳಗೆ? ಈಗ ನೀವು ಹಾಡುವಾಗ ಅದ್ರೊಳಗೆ ಇನ್ನೊಬ್ರು ಹಾಡಿದ್ರಲ್ಲ, ಯಾರು? ಫೋನಲ್ಲಿ ಬಂದದ? ಸರಿ, ಟ್ರ್ಯಾಕಲ್ಲಿ ಹಾಡಬೇಕಾಗಿದ್ದಲ್ವ ಅದು? ಟ್ರ್ಯಾಕ್ ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ವಾ? ಯಾರು ಹೇಳಿಕೊಟ್ರು ಇಲ್ಲಿ ಆಡಿಷನಲ್ಲಿ ಹಾಡಬೇಕು ಅಂತೇಳಿ? ಅಮ್ಮ ಹೇಳಿದ್ರ? ಮೈಕ್ ಸರಿ ಕರೆಕ್ಟ್ ಇಟ್ಕೊಡಿ. ನನಗೆ ದೀಪಗರಲ್ಲಿ ಕೇಳ್ಕೊಳ್ಬೇಕು. ನಾವು ಯಾರಿಗೆ ಮಾಡಿಸ್ಕೊಳ್ಳೋಣ? ಹೃದಯನೇ ಕೊಡಬೇಕಾ? ಅದ್ರ ಒಳಗೆ ಹಾಡಿದಂತ ಇನ್ನೊಬ್ರು ಯಾರೋ ಒಬ್ರು ಅದ್ಭುತ ಕಲಾವಿದರು ಹಾಡಿದ್ರು, ಯಾರಿಗೆ ಕೊಡೋಣ? ಹೃದಯ ಕೊಡಬೇಕು. ನಿಜವಾಗಿ ಅದ್ಭುತವಾದಂತ ಜೋರಾದ ಆಶೀರ್ವಾದದ ಚಪ್ಪಾಳೆ. ಅದ್ಭುತ. ಈ ಪುಟಾಣಿ ಕೇವಲ ಅಲ್ಪ ಸಮಯದಲ್ಲಿ ತುಂಬಾ ಸಣ್ಣ ಸಮಯದಲ್ಲಿ ಆ ಹಾಡಿನೊಂದಿಗೆ ನಾನು ಕೂಡ ಹಾಡಬೇಕು ಅಂತ ಹಾಡಿದಂತ ಅದ್ಭುತ ಪ್ರತಿಭೆ. ಒಂದೊಂದು ಸತ್ಯ, ಈ ಹಾಡಿದಂತ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ವೇದಿಕೆಯಲ್ಲಿ ಹಾಡಿದಂತ ಹೃದಯ ಇನ್ನು ಮುಂದೊಂದು ದಿವಸ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತ ಖಂಡಿತವಾಗಿ ಬೆಳಗಬಹುದು. ಹಾಗಾಗಿ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ ಅತ್ಯಂತ ಈ ಒಂದು ಸಂಗೀತ ಸ್ಪರ್ಧೆಯಲ್ಲಿ ಹೃದಯ ಇವರಿಗೆ ಆಶೀರ್ವಾದ ಜೋರಾದ ಚಪ್ಪಲಿ ನೀಡಿ ತಮ್ಮಲ್ಲಿ ಗೌರವಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಶುಭವಾಗಲಿ ಹೃದಯ. ಓಕೆ, ಕ್ರಮ ಸಂಖ್ಯೆ 8 ಸುಷ್ಮಿತಾ ತಾವು ರೆಡಿ ಆಗಬೇಕು. ಕ್ರಮ ಸಂಖ್ಯೆ 9 ಮೋನಿಕಾ ತಾವು ರೆಡಿ ಆಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಕ್ರಮ ಸಂಖ್ಯೆ 8 ಸುಷ್ಮಿತಾ. ನನ್ನದೇ ದೇಶ ಬಾಂಧವರೇ ಕಣ್ಣೀರ ಕಥೆಯಿದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಹಿಮಾಲಯೇರಲು ಸ್ವಾತಂತ್ರ್ಯಕ್ಕೆ ಭಯವಾದರನು, ಕೊನೆವರೆಗೂ ಹೋರಾಡುತ್ತಾನೆ, ಕೊನೆವರೆಗೂ ಹೋರಾಡುತ್ತಾನೆ. ಹೆಣವಾಗಿ ಉರುಳಿದರೊಮ್ಮೆ ತಾಯಿಯ ಋಣ ತೀರಿಸುತ್ತ ಕಣ್ಣುಚ್ಚಿಯ ಮರರು ಆಗಿ, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ದೇಶ ಆಚರಿಸಲು ದೀಪಾವಳಿ, ಗಡಿಯಾಚೆ ರತ್ನದವು ಕೊಲಿ, ಮನೆಯೆಲ್ಲ ಸಂತಸವಿರಲು, ಮನೆಯೆಲ್ಲ ನಲಿಯುತ್ತ ನಿರಲು, ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಥ್ಯಾಂಕ್ ಯು. ಸುಷ್ಮಿತಾ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಿ. ಯಾವ ಕ್ಲಾಸ್ ಓದ್ತಾ ಇದ್ದೀರಿ? 8th ಎಲ್ಲಿ? ಉಪ್ಪಿನಂಗಡಿ. ಮೈಕನ್ ಸರಿ ಇಟ್ಕೊಳ್ಳಿ. ಉಪ್ಪಿನಂಗಡಿ. ಉಪ್ಪಿನಗಡಿಯಲ್ಲಿ ನಿಮಗೆ ನಿಜವಾಗಿ ನಮ್ಮ ಆಡಿಷನ್ ಅಲ್ಲಿ ವಿಶೇಷವಾಗಿ ಅತ್ಯಂತ ದೊಡ್ಡದಾದ ಚಪ್ಪಾಳೆ ಹಾಕ್ಬೇಕು. ಯಾಕೆ ಹೇಳಿ? ಸೋಜರದ ಎಸ್ ಎಸ್, ನಿಜವಾಗ್ಲಿ ನೋಡಿ, ನಾವು ಸುಮಾರು 7 ರಿಂದ 8 ಆಡಿಷನ್ ಬೇರೆ ಬೇರೆ ಕಡೆಯಲ್ಲಿ ಮಾಡ್ಕೊಂಡಿದ್ದೇವೆ. ಚಲನಚಿತ್ರ ಗೀತೆ, ಆಯ್ದ ಗೀತೆಯನ್ನ
ಕನ್ನಡ, ಹಾಗೆ ಹಿಂದಿ, ಹಾಗೆ ಭಾವಗೀತೆಗಳು, ಭಕ್ತಿಗೀತೆಗಳು, ಬೇರೆ ಬೇರೆ ರೀತಿಯ ಹಾಡುಗಳನ್ನ ಹಾಡ್ಕೊಂಡಿದ್ದಾರೆ. ಅದನ್ನ ವಿಶೇಷ ಏನಂತ ಹೇಳಿದ್ರೆ, ಈ 7 ಆಗಿ 8ನೇ ಆಡಿಷನ್ ಅಲ್ಲಿ ನಮ್ಮ ದೇಶವನ್ನ ಕಾಯುವಂತ ಆ ವೀರ ಸೇನಾನಿಗಳ ಬಗ್ಗೆ ಇವತ್ತು ಸುಷ್ಮಿತಾ ಒಂದು ಮಧುರ ಕಂಡಂತ ಹಾಡಿದ್ದಾರೆ. ನಿಜವಾಗಿ ಈ ಸಂದರ್ಭಕ್ಕೆ ಪರವಾಗಿ ಸುಷ್ಮಿತಾ ಅವರಿಗೆ ಸೋಲಿಗೆಲು ಮತ್ತೊಂದು ಮಾತೆ ಬೇರೆ ಇದ್ದಂತ ವಿಚಾರ. ಹಾಗಾಗಿ ಆ ವೀರ ಸೇನಾನಿಗಳ ಬಗ್ಗೆ, ಆ ಸೋಲ್ಜರ್ ಬಗ್ಗೆ ಹಾಡಿದಂತ ಕುಮಾರಿ ಸುಷ್ಮಿತಾ ಇವರಿಗೆ ಜೋರಾದ ಚಪ್ಪಳೆ ನೀಡಬೇಕು. ಸೇರಿರ್ತಕ್ಕಂಥ ಈಗಾಗಲೇ ನಾವೆಲ್ಲ ನೋಡಿ ಕೇಳ್ಕೊಂಡಿದ್ದೇವೆ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ದೇಶವನ್ನು ಕಾಯುವಂತ ವೀರ ಯೋಧರು ಇವತ್ತು ಅವರಲ್ಲಿ ಆ ದೇಶವನ್ನು ಕಾಯ್ತಿದ್ರೆ ಇವತ್ತು ಹಾಗೆ ನೆಮ್ಮದಿಯಾಗಿ ನಮ್ಮ ಜೀವನವನ್ನ ನಿರಂತರವಾಗಿ ಪ್ರತಿನಿತ್ಯದ ಜೀವನ ಇವತ್ತು ನಾವು ನಮ್ಮ ಜೀವನ ಯಾವುದೂ ಇಲ್ಲ. ಅದಕ್ಕೆ ಪೂರಕವಾಗಿ ವೀರ ಯೋಧರನ್ನ ನೆನೆಸುವಂತ ಕಾರ್ಯವನ್ನ ಸುಷ್ಮಿತಾ ಅವರು ಹಾಡಿದ್ದಾರೆ. ನಿಜವಾಗಿ ವಿಶೇಷವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಸರ್ವ ಕಲಾವಿದರ ಪರವಾಗಿ, ಕಲಾಭಿಮಾನಿಗಳ ಪರವಾಗಿ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಶುಭವಾಗಲಿ ಸುಷ್ಮಿತಾ. ಓಕೆ, ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2023 ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಇದ್ದಂತ ಅದ್ಭುತವಾದಂತಹ ಒಂದು ಸಂಗೀತ ಕಾರ್ಯಕ್ರಮ ಇದೀಗ 12 ವಯಸ್ಸಿನ ಒಳಗಡೆ ನಡೆಯುವಂತಹ ಈ ಒಂದು ಸಂಗೀತದ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಕ್ರಮ ಸಂಖ್ಯೆ 9 ಮೋನಿಕಾ ಇವರು ಬರಬೇಕು. ಇದರ ಬಳಿಕ ಕ್ರಮ ಸಂಖ್ಯೆ 10 ಶ್ರೀ ಜನ್ಯ ಅವರು ತಯಾರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. जब से दिल को मेरे तो लगा है नींद रातों की मेरी, चाहत बातों की मेरी, चैन उड़ी मेरे तूने टंगा है। जब सांसें भरूं मैं बंद, आंखें करूं मैं नजर तो करार आया, तुझ पे प्यार आया, पहली पहली बार आया ओ यारा, दिल को करार आया, तुझ पे प्यार आया, पहली पहली बार आया ओ यारा। करती हूँ मेरे तुम्हारा चेहरा, तेरा दिखाई दे जब आंखें मैं बंद करती हूँ, तेरे लिए मैं सजती हूँ, संवरती हूँ। इन राहें में आया दिल का सुना है इश्क का बुकाया, दिल को करार आया, तुझ पे प्यार आया, पहली पहली बार आया ओ यारा, दिल को करार आया, तुझ पे प्यार आया, पहला आया ओ यारा। थैंक यू। ಮೋನಿಕಾ ಮೇಡಮ್, ಎಸ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮೋನಿಕಾ ಮೇಡಮ್, ಮೋನಿಕಾ ಮೇಡಮ್, ಮಿಸ್ ಮೋನಿಕಾ. ಮಿಸ್ ಮೋನಿಕಾ
ಯಾವ ಕ್ಲಾಸ್ ಹೋಗ್ತಿದ್ರಿ? 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್. ಎಲ್ಲಿ ಹೋಗ್ತಿದ್ರಿ ಶಾಲೆಗೆ? ತುಂಬಾ ಚೆನ್ನಾಗಿ ಅಭಿನಯ ಮಾಡಿಕೊಂಡು ಏನೋ ನಾಟಕದಲ್ಲಿ ಏನಾದ್ರು ಆಕ್ಟ್ ಮಾಡ್ತಿದ್ದೀರಾ? ಇಲ್ಲ ಸರ್, ನಾನು ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸರಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸನಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸಾಲದು ಸೋತು ತಲೆಯಬಾಗದು. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಆಡಿಸಗೊಳಿಸಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಇರಲಿ ವೇದವ ತೋರದು ಎಂದು ವೇದ ತೋರದು. ಒಂದೆಂದು ಏನು ಇಲ್ಲದೆ ಹಾಗೆ ಬದುಕಿರುವ ಆಕಾಶ ಮೋಡದ ಕೈಗೆ ನಿನ್ನದು ಪ್ರೀತಿ ಹಂಚಿರುವ ಜೊತೆಗೆ. ಓಕೆ, ಅಮ್ಮ ಕೇಳುವಲ್ಲ ಹಾಡು ಹೇಗಾಯ್ತು ಅಂತೇಳಿ. ಯಾಕೆ ಅಳು ಬಂತು? ತಾನು ಹಾಡಿದಂಥ ಹಾಡಿಗೆ ಅಮ್ಮ ಎದುರುಗಡೆ ಇದ್ದಾರೆ ಅಂತೇಳಿ ಅಲ್ವಾ? ಇದು ನೋಡಿ, ಇದು ವಿಶೇಷವಾಗಿರುವಂಥದ್ದು. ತಾನು ಹಾಡಿಗೆ ಇಲ್ಲಿ 2 ಮಂದಿ ತೀರ್ಪುಗಾರರು ಕೊಡುವಂಥ ಅಂಕಲ್ಲ, ತನ್ನ ಮುಂದಿರುವಂಥ ಅಮ್ಮ ಅವರು ನಿಜವಾಗಿ ಆಶೀರ್ವಾದದ ಒಂದು ಕಂಬನಿಯನ್ನ ಅಮ್ಮನೂ ಕೂಡ ಸುರಿಸ್ತಾ ಇದ್ದಾರೆ. ಜೊತೆಗೆ ಅದ್ಭುತವಾದಂಥ ಹಾಡನ್ನ ಹಾಡಿದಂಥ ಪುಟ್ಟ ನನ್ನ ತಂಗಿಯಿಂದ ಒಂದು ಕಣ್ಣಿಂದ ಕೂಡ ಬರುವಂತ ಕಣ್ಣೀರಿದೆಯಲ್ಲ, ಇದು ಆನಂದ ಬಾಷ್ಪ. ಅದಕ್ಕೆ ಕೊಡುವಂತ ಅಂಕ, ಇದು ಕೊಡುವಂತ ಈ ಮಹಾ ತೀರ್ಪುಗಳು ಇದಕ್ಕಿಂತ ಮಿಗಿಲಾಗಿ ಅಮ್ಮ ಕೊಡುವಂತ ತೀರ್ಪು ಇದೆಯಲ್ಲ, ಇದಕ್ಕಿಂತ ಮಿಗಿಲಾಗಿ ಏನು ಬೇಕು? ನಿಜವಾಗಿ ಸತ್ಯವಾಗಿರುವಂತ ಮಾತು. 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು 1 ದಿನ ಹೆತ್ತು ಕೆನ್ನೆಗೆ ಮುತ್ತು ಬಾಯಿಗೆ ತುತ್ತು ಕೊಡುವಂತ ತಾಯಿ ಇದೆಯಲ್ಲ, ಇದಕ್ಕಿಂತ ಮಿಗಿಲಾಗಿ ಏನು ಬೇಕು ಅಲ್ವಾ? ಹಾಗಾಗಿ ತುಂಬಾ ಖುಷಿ ಆಯ್ತು. ಇನ್ನು ಹೇಳಲಿಕ್ಕಿಲ್ಲ, ನೇರವಾಗಿ ಸಮೀಪ ನೇರವಾಗಿ ಸಮೀಪ. ಬಹಳ ವಿಶೇಷವಾಗಿ ಅದ್ಭುತವಾಗಿ ಸೃಜನ್ಯ ಹಾಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಚಪ್ಪಾಳೆ ಸೃಜನ್ಯ ಮೇಲೆ ಇರ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ಕೊಳ್ಳುತ್ತಾ, ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2023 ಮುಡಿಯ ಜೀವನ ಸ್ಪರ್ಧೆ ಅರ್ಪಿಸುವಂತಹ ಅದ್ಭುತವಾದಂತಹ ಈ ಕಾರ್ಯಕ್ರಮದ ಜೊತೆಗೆ ಕ್ರಮ ಸಂಖ್ಯೆ 11 ಇದೀಗ ಜ್ಯೋತಿ ಎನ್, ಅದಾದ ಬಳಿಕ ಕ್ರಮ ಸಂಖ್ಯೆ 12 ಬಿಂದುಶ್ರೀ ರೆಡಿ ಆಗಬೇಕು. ಇದೀಗ ಕ್ರಮ ಸಂಖ್ಯೆ 11 ಜ್ಯೋತಿ ಎನ್. गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैव
ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಆ ಕಡೆ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಸುದ್ದಿವಾಹಿನಿಯಲ್ಲಿ ನಿರಂತರವಾಗಿ ನೇರ ಪ್ರಸಾರ ಆಗ್ತದೆ. ಸುಂದರ ಮುಖ ಎಲ್ಲ ಕಡೆ ಕಾಣಬೇಕಲ್ಲ, ಹೌದಲ್ಲ? ಜೋರಾಗಿ ಅದು ಕೂಡ ಸುದ್ದಿವಾಹಿನಿಯಲ್ಲಿ ಬರಲಿ ಜೋರಾಗಿ, ಹೌದಲ್ಲ? ಹೌದು. ಬೈತಾ ಇದ್ದೆ ನನಗೆ. ಏನು ಅನಿಸುತ್ತೆ ಹಾಡು? ಚಂದ ಆಗ್ತದೆ. ನಾನು ಫಸ್ಟ್ ಟೈಮ್ ಇಲ್ಲಿ ಆಡಿಷನ್ ಅಂದ್ರೆ ನಾನು ಫಸ್ಟ್ ಟೈಮ್ ಬರೋದು. ಹಾ, ನನಗೆ ಮೈಕ್ ಮೇಲೆ. ಸಿಂಗಿಂಗ್ ಅಂದ್ರೆ ಬಹಳ ಇಷ್ಟ, ತುಂಬಾ ಇಷ್ಟ ನಂಗೆ. ಹಾ. ಆಡಿಷನ್ ಆಗಿ ನಾನು ಫಸ್ಟ್ ಬಂದದ್ದು. ಹಾ. ಶಾಲೆಯಲ್ಲೆಲ್ಲ ನಾನು ಮಾಡ್ತಿದ್ದೆ, ಸಿಂಗಿಂಗ್ ಹೇಳ್ತಿದ್ದೆ. ಹಾ ಹಾ, ಏನಂತ ಖುಷಿ ಆಯ್ತಾ? ಖುಷಿ ಆಯ್ತು. ಇನ್ನೂ ಚೆನ್ನಾಗಿ ಹಾಡಬೇಕು ಅಂತ ಅನ್ಸುತ್ತೆ. ಹಾ, ನಮ್ಮೆಲ್ಲ ಥ್ಯಾಂಕ್ ಯು. ಹಾಗೇನಿಲ್ಲ. ಬೇರೆ ಬೇರೆ ಹೆಸರು ಬಂದಂತಹ ಒಂದು ಅದ್ಭುತವಾದ ಸುಂದರವಾದಂತ ನಡೆಯುವಂತ ಈ ಒಂದು ವಿದ್ಯಾಲಯದ ಅಂಗಣದ ಒಂದು ಸುಂದರವಾದಂತಹ ವೇದಿಕೆಯಿಂದ ಸುಂದರವಾಗಿ ಶುಭವಾಗಿ ನಿಮ್ಮೆಲ್ಲ ಹಾಡನ್ನ ಉಣಬಡಿಸಿದರೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸಮೀಪದಲ್ಲಿ ಹೋಗುವಂತ ಎಲ್ಲ ಕಾರ್ಯ ನಿಮ್ಮೊಂದಿಗೆ ಇರಲಿ ಅಂತ ಹೇಳಿ ಇಚ್ಛಪಡ್ಕೊಳ್ತೇವೆ. ಇನ್ನೂ ಕೂಡ ಚೆನ್ನಾಗಿ ಹಾಡಲಿಕ್ಕೆ ಕಲಿಯಿರಿ ಅಂತ ಹೇಳಲಿಕ್ಕೆ ಇಚ್ಛಪಡ್ಕೊಳ್ತೇವೆ. ಥ್ಯಾಂಕ್ ಯು ಸರ್. ಶುಭವಾಗಲಿ ಜ್ಯೋತಿ. ಈಗ ಕ್ರಮ ಸಂಖ್ಯೆ 12 ಬಿಂದುಶ್ರೀ ಇವರಿಗಾಗಿ ವೇದಿಕೆ. ಮೊಬೈಲ್ ತಗೊಂಡೋಗಿ ನನ್ ಕೊಟ್ಟು ಹೋಗ್ತೀರಾ ಮೊಬೈಲು? ಜ್ಯೋತಿ ಮೊಬೈಲ್ ಬೇಡ, ಜ್ಯೋತಿ ಮೊಬೈಲ್ ಬೇಡ. ಸೇರಿರ್ತಕ್ಕಂತ ಎಲ್ಲ ಸರ್ವ ಉಪ್ಪಿನಂಗಡಿಯಲ್ಲಿ 8ನೇ ಆಡಿಷನ್ ಅದ್ಭುತವಾದಂತಹ ಕೇವಲ 2 ಆಡಿಷನ್ ಇರುವಂತದ್ದು. ಇನ್ನೀಗ ಮುಂದಿನ ವಾರದಲ್ಲಿ ನೆಲ್ಯಾಡಿ, ಅದಾದ ಬಳಿಕ ಪುತ್ತೂರಲ್ಲಿ ಈ ಒಂದು ಆಡಿಷನ್ ನಡೆಯಲಿಕ್ಕೆ ಇದೆ. ಹಾಗಾಗಿ ಇಲ್ಲಿ ಬರಲಿಕ್ಕೆ ಯಾರಿಗೆ ಅನಾನುಕೂಲ ಆಗಿದೆಯೋ ಮುಂದೆ ನೆಲ್ಯಾಡಿಯಲ್ಲಿ ಕೂಡ ಭಾಗವಹಿಸಬಹುದು, ಅದಾದ ಬಳಿಕ ಪುತ್ತೂರಲ್ಲಿ ಕೂಡ ಭಾಗವಹಿಸಬಹುದು. ಜೊತೆಗೆ ಈ ಸುಂದರವಾದಂತಹ ಕವಿತೆ ಹಾಡುಗಳ ಗಾಯನ ಸ್ಪರ್ಧೆ 2023 ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ. ನಾಳೆ ದಿವಸ ಹುಣಸೂರು ಅಂದ್ರೆ ಕೊಡಗು ಜಿಲ್ಲೆಯ ಹುಣಸೂರಿನಲ್ಲಿ ನಾಳೆ ಕೂಡ ಇದೇ ಸುಂದರವಾದಂತಹ ಆಡಿಷನ್ ನಡೀಲಿಕ್ಕೆ ಇದೆ. ಅದರಲ್ಲಿ ಸುಮಾರು ಈಗಾಗಲೇ ಹೆಸರನ್ನ ನಮಗೆ ಫೋನ್ ಕರೆಯಬೇಕಂತ ಸುಮಾರು 150ಕ್ಕೂ ಮಿಕ್ಕಿ ಹೆಸರನ್ನ ಈಗಾಗಲೇ ನೋಂದಾವಣೆ ಆಗಿದೆ ಅಂತೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ವಿಶೇಷವಾದ ಆಶೀರ್ವಾದ, ಅಭಿಮಾನ, ಪ್ರೀತಿ ಇರ್ಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ಕೊಳ್ತಾ ಇದೀಗ ಕ್ರಮ ಸಂಖ್ಯೆ 12 ಬಿಂದುಶ್ರೀ ಅಲ್ವಾ? ಎಸ್, ಕ್ರಮ ಸಂಖ್ಯೆ 13 ಯಶಸ್ವಿ ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಲೋ.
ಕೂತು ಕಂದ ಬಾಳೆ ಸುತ್ತ ಕತ್ತಲೆ ಛಾಯೆ ಗೊಬ್ಬೆ ಪಾಡಡೆ ಮುತ್ತು ಬರುವೆ ಗುಮ್ಮೆ ಪೊಪ್ಪ ಬರುವೆರು ತೂಲೆ ಬೆತ್ತ ಕೊನವೆರು ಬಾಲೆ ಸಬ್ದ ಮಲ್ಪಡೆ ಚಿನ್ನೆ ದೇವರಿ ಕಿನ್ನೆ ಜೋ 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 ಕೊಂಡಾಟ ಸೆಲೆ ಮಟ್ಟನ ಬುಡಲೆ ಚದಿದಾಯೇ ಅಜ್ಜಿ ತಾಂಗಿನ ಬಾಳೆ ಅಜ್ಜರನ ಕೊಂಡಾಟ ಸೆಲೆ ಮಟ್ಟನ ಬುಡಲೆ ಚದಿದಾಯೇ ಬಾನಚಂದ್ರನು ತೂದು ಸುತ್ತ ಬಳ್ಳಿನ ಗೆಂಟು ಆಮ ಮಲ್ಪುಲೆ ಜೋಜ ಬಂಜಿದಿಂಜ ಆಮ ಮಲ್ಪುಲೆ ಜೋಜ ಬಂಜಿದಿಂಜ ಆಮ ಮಲ್ಪುಲೆ ಜೋಜ ಬಂಜಿದಿಂಜ ಸುತ್ತ ಕತ್ತಲೆ ಛಾಯೆ ಬೊಬ್ಬೆ ಪಾಡಡೆ ಮುದ್ದು ಬರುವೆ ಗುಮ್ ಜೋ 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 ಥ್ಯಾಂಕ್ ಯು. ಇಂದುಶ್ರೀ ಮಗನ ಹಾಡು ಮುಗಿಸ್ಬಿಟ್ಟ ಅಡಗಿ ಜಪ್ಪಡೆ ಇಲ್ಲ ಬರೇನು ಈತು ಬೇಕು ಇಂಚು ಖುಷಿ ಅಂಡ ಏನನ್ಸಿತ್ತು? ತುಂಬ ಒಳ್ಳೆಯ ಮೊಬೈಲ್ ತಗೊಂಡ್ಬೇಡಿ. ಯಾವಾಗ ಕಲ್ತ್ಕೊಂಡ್ರಿ ಹಾಡನ್ನು? ಯಾವಾಗ ಕಲ್ತ್ರಿ? ಮಕ್ಕಳಿ ಮಾತಾಡಿ ನಾಚಿಕೆ ಆಗ್ತಾ ಇದೆಯಾ? ಹಾಗೇನಿಲ್ಲಲ್ಲ. ಯಾವ ಕ್ಲಾಸು? ಇಲ್ಲಿ ಶಾಲೆಗೆ ಹೋಗೋದು ಸೈಂಟ್ ಮೇರೀಸ್. ಒಳ್ಳೆ ಅದ್ಭುತವಾದಂಥ ಸಾಲನ ಹಾಡಿದ್ರಿ. ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಈ ಸಾಲ ನಾವು ಕನ್ನಡದಲ್ಲಿ ಕೇಳಿದ್ದೇವೆ, ಗೊತ್ತಿದೆಯಾ? ಕೇಳಿಲ್ವಾ? ಅತ್ತಿತ್ತ ನಾಡದಿರು ಅತ್ತು ಹೊರಲಾಡದಿರು ನಿದ್ದೆ ಬರುವುದು ಮಗುವೆ ಮಲಗು ಮಗುವೆ ಜೋ 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 ಅಂಗಿ ತೊಡಿಸುವರಂತೆ ಚಂದಿರನ ತಂಗಿಯರು ನಿನ್ನ ಕರೆದು ಹೂವ ಕೊಡಿಸುವರಂತೆ ಹಣ ಕೊಡಿಸುವರಂತೆ ಹಿಡಿ ನುಡಿಸುವರಂತೆ ಸುತ್ತನಿರಿದು ಹೀವ ನುಡಿಸುವರಂತೆ ಸುತ್ತನಿರಿದು ಹಿಡಿ ನುಡಿಸುವರಂತೆ ಸುತ್ತನಿರಿದು ಅತ್ತಿತ್ತ ನೋಡದಿತು ಅತ್ತು ಹೋಳಾಡದಿರು ನಿದ್ದೆ ಬರುವುದು ಮಗುವೆ ಮಲಗು ಮಗುವೆ ಜೋ 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 ಅಲ್ಲೇ ಅಡಿಗೆ ಬಾರಿ ಜೊತೆ ಅಲ್ಲಿ ಮಲಗಿ ಬಿಟ್ಟು ನನ್ನ ಹಾಡನ್ನು ಕೇಳಿ ಮಲಗಿದ ಆ ಗಾನ ಹಾಗೆ ಇದೆ. ನಿಜವಾಗಿ ಖಂಡಿತವಾಗಿಯೂ ಅತ್ತಿತ್ತ ನೋಡದಿರೋ ಇದೊಂದು ಅದ್ಭುತವಾದಂತಹ ಹಾಗೊಂದು ಕನ್ನಡದ ಸಾಲಿಗೆ ಇದೀಗ ತುಳುವಲ್ಲಿ ಹಾಡಿದ ಒಳ್ಳೆಯ ಸಾಹಿತ್ಯವನ್ನು ಬರೆದು ಹಾಡಿದ್ದಾರೆ. ಬಿಂದುಶ್ರೀ ವಿಶೇಷವಾಗಿ ಅದ್ಭುತವಾದಂತಹ ತುಳು ಸಾಹಿತ್ಯದಲ್ಲಿ ಹಾಡಿದಂತಹ ಹಾಡಿಗೆ ನಿಮ್ಮೆಲ್ಲರ ಆಶೀರ್ವಾದದ ಜೋರಾದ ಚಪ್ಪಾಳಿ ಕೇಳಿಕೊಳ್ತಾ ಇದ್ದೇವೆ. ಬಿಂದುಶ್ರೀ ಶುಭವಾಗಲಿ. ಮತ್ತೊಮ್ಮೆ ವಿಶೇಷವಾಗಿ ಸೆಮಿಫೈನಲ್ ಹೋಗುವಂತ ಎಲ್ಲ ಅವಕಾಶ ಸಿಗಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತಾ ಇದೀಗ ಕ್ರಮ ಸಂಖ್ಯೆ ಯಶಸ್ವಿನಿ ಕಡೆ ಹೋಗಲಿಕ್ಕಿದ್ದೇವೆ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 13 ಆಗ್ಲೇ ಆಗಿದ್ದು ಕ್ರಮ ಸಂಖ್ಯೆ 12
ಬಿಂದುಶ್ರೀ ಈಗ ಹಾಡಿ ಹೋಗಿದ್ದು. ಇದೀಗ ಕ್ರಮ ಸಂಖ್ಯೆ ಆಗ್ಲೇ ಬಾಕಿಯಾಗಿದ್ದು ಕ್ರಮ ಸಂಖ್ಯೆ 13 ಯಶಸ್ವಿನಿ. ಅದಾದ ಬಳಿಕ ಕ್ರಮ ಸಂಖ್ಯೆ 14 ಅಂಕಿತ. ತಯಾರಾಗಬೇಕು. ಯಾಕು ಕಾಣಿ ಕಳ್ಳ ನನ್ನ ನೀ ಸೋಕಲು, ನಾನು ಇಲ್ಲ ನನ್ನ ಒಳಗೆ ನೀ ಸೋಕಲು. ಕೆನ್ನೆ ಮೇಲೆ ಸಣ್ಣ ಗುಳಿಯ ನೀ ಸೋಕಲು, ನಾಚಿಕೊಂತು ಮೆಲ್ಲ ತುಟಿಯ ನೀ ಸೋಕಲು. ನನಗೆಂದು ಪ್ರತಿಯೊಂದು ಹೊಸದಾಗಿದೆ, ನಿನ್ನಾಣೆ ಕನಸೆಲ್ಲ ಬದಲಾಗಿದೆ. ಎದೆಗೂಡಲ್ಲಿ ಕೊಟ್ಟಾಗಿ ನೀ ಸೋಕಲು, ಯಾಕೋ ಕಾಣೆ ಕಳ್ಳ ನನ್ನ ನೀ ಸೋಕಲು, ನಾನಿಲ್ಲ ನನ್ನ ಒಳಗೆ ನೀ ಸೋಕಲು. ಚಿಟ್ಟೆಯ ಮೈ ಮೇಲೆ ಚಿತ್ರವ ಬಿಡಿಸುವ ಆಸೆ ನಂಗಾಗಿದೆ, ಚಂದ್ರನ ಚೂರಂತೆ ಕಾಣುವ ಆನಗು ತಂತಾನೆ ಜಾರಿದೆ. ಗೊತ್ತಿಲ್ಲದ ಹೊಸದೊಂದು ಮಾತು ಸದ್ದಿಲ್ಲದೆ ಬಳಿ ಬಂತು ಕೂಗು, ಜೊತೆಯಾಯಿತು ನೀ ಸೋಕಲು, ಉಸಿರಾಯಿತು ನೀ ಸೋಕಲು. ಯಾಕೋ ಕಾಣಿ ಕಳ್ಳ ನನ್ನ ನೀ ಸೋಕಲು, ನಾನಿಲ್ಲ ನನ್ನ ಒಳಗೆ ನೀ ಸೋಕಲು. ಯಶಸ್ವಿನಿ ಸರ್ ಬಹಳ ಸುಂದರವಾಗಿ ಹಾಡಿದಿರಿ. ಎಲ್ಲ ಕ್ಲಾಸಿಗೆ ಹೋಗ್ತಾ ಇದ್ದೀರಾ? ಇಲ್ಲ ಇಲ್ಲ ಸತ್ಯವಾಗಿ ಹೇಳಿ. ನಿಮ್ಮನ್ನು ನೋಡಿದ್ದೇನೆ. ಇಲ್ಲ. ಬರೀ ಏನ್ ಮಾಡ್ತಾ ಇದ್ದೀರಾ? ಸೆಕೆಂಡ್ PU ಇಲ್ಲಿ ಕುಂಬ್ರ. ಕುಂಬ್ರದಲ್ಲಿ ಹೋಗ್ತಾ ಇದ್ದೀರಾ? ಚಲನಚಿತ್ರ ಗೀತೆ ಅಂದ್ರೆ ತುಂಬಾ ಖುಷಿನಾ? ಶ್ರೇಯಾ ಘೋಷಾಲ್ ಅಂದ್ರೆ ತುಂಬಾ ಇಷ್ಟ. ವಾವ್, ನಿಜವಾಗಿ ಜೂನಿಯರ್ ಶ್ರೇಯಾ ಘೋಷಾಲ್ ಅಂತ ಹೇಳ್ಬೋದು ಯಶಸ್ವಿನಿಯನ್ನ. ಹಾಗೆ ಭಾವಗೀತೆ ಏನಾದ್ರು ಹಾಡ್ಕೊಳ್ತೀರಾ? ಭಾವಗೀತೆ, ಜಾನಪದ ಗೀತೆ. ಭಾವಗೀತೆಲಿ ಯಾವ ಹಾಡು ಇಷ್ಟ? ಅಮ್ಮ ನಿನ್ನದೆ ಯಾಳದಲ್ಲಿ. ಸ್ವಲ್ಪ ಮೈಕನ್ನು ಹಾಗೆ ಇಟ್ಕೊಂಡು 2 ಸಾಲನ ಹಾಗೆ ಹೇಳ್ತೀರಾ? ಎಸ್. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ, ಒಲವೋಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು.
ವಾಹ್, ಅದ್ಭುತವಾದಂತ ಸುಂದರವಾದಂತ ಅಮ್ಮನ ಬಗ್ಗೆ ಹಾಡಿದಂತ ಯಶಸ್ವಿನಿ, ನಿಜವಾಗಿ ನಿಮಗೆ ಒಳ್ಳೆಯ ತರಬೇತಿಯನ್ನು ಪಡ್ಕೊಂಡ್ರೆ ಬಹುಶಃ ಅದ್ಭುತವಾದಂತ ನಿಮಗೊಂದು ವಿಶೇಷವಾಗಿ ಸಂಗೀತ ನಿಮ್ಮೊಳಗೆ ಹಾಗೆ ಹುದುಗಿ ಹೋಗಿದೆ. ಆ ಶೃಂಗೇರಿ ಕಲಾಮಾತೆ, ಎರಡು ಮಾತೇ ಇಲ್ಲ. ಏನನ್ಸಿದೆ ಆಡಿಷನ್ ಹಾಡಿದ್ರೆ? ಏನು ಖುಷಿ ಆಗ್ತಾ ಇದೆ? ಫಸ್ಟ್ ಟೈಮ್ ಆಡಿಷನ್ ಬಂದಿರೋದು ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ. ವೇದಿಕೆ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಮತ್ತೆ ನಮ್ಮ ತಂದೆ ಇದ್ದಾರೆ, ಅವರಿಗೂ ತುಂಬಾ ತಂದೆ ಬಂದಿದ್ದಾರೆ. ಎಸ್, ನಿಜವಾಗಿ ಅವರ ಹಾಡಿಗೆ ನಿಜವಾಗಿ ಅವರು ಖುಷಿ ಪಟ್ಟಿದ್ದಾರೆ ಅಂತ ಖುಷಿ ಆಗ್ತಾ ಇದೆ ಅಲ್ವಾ? ಎಲ್ಲಿದ್ದಾರೆ ತಂದೆ? ಕಾಣಿಸ್ತಾ ಇಲ್ಲ, ಹಿಂದುಗಡೆ ಇದ್ದಾರಾ? ಸರಿ, ಅಲ್ಲಿಂದ ಆಶೀರ್ವಾದ ಮಾಡಿದ್ದಾರೆ. ಓಕೆ, ಯಶಸ್ವಿನಿ ಹಾಡಿದಂತಹ ಸುಂದರವಾದಂತಹ ವಿಶೇಷವಾದಂತಹ ಹಾಡಿಗೆ ನಿಮ್ಮೆಲ್ಲರ ಆಶೀರ್ವಾದದ ಜೋರಾದ ಚಪ್ಪಾಳೆ ನೀಡಿ ಗೌರವಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹೀಗೆ ನಿರಂತರವಾಗಿ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ 2023 ಆಗ 2023 ಅಂತ ಹೇಳಿದೆ. ನಿಮ್ಮಲ್ಲಿ ಏನಾದ್ರು ಬರ್ತದೆ ಅಂತ ಕಾಯ್ದುಕೊಂಡಿರಿ, ನೀವು ಏನು ಹೇಳಲೇ ಇಲ್ಲ. 2022 ಈ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ ವಿಶೇಷವಾಗಿ ಮುಳಿಯ ಜ್ಯುವೆಲ್ಸ್ ಪುತ್ರ ಅರ್ಪಿಸುವಂತಹ ವಿಶೇಷವಾದ ಕಾರ್ಯಕ್ರಮ ಇದೀಗ ಕ್ರಮ ಸಂಖ್ಯೆ 14 ಹೋಗ್ತಾ ಇದೆ. ಈಗ ಜೂನಿಯರ್ ವಿಭಾಗದ ಸ್ಪರ್ಧಾ ಕಾರ್ಯಕ್ರಮ ಆಗ್ತಾ ಇದೆ. ಇದಾದ ಬಳಿಕ ಸೀನಿಯರ್ ವಿಭಾಗದ ಕಾರ್ಯಕ್ರಮ ಸ್ಪರ್ಧೆ ಜರುಗಲಿಕ್ಕಿದೆ. ಈ ಸುಂದರವಾದಂತ ಅದ್ಭುತವಾದಂತ ಈ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆಯ ಕಾರ್ಯಕ್ರಮ ನಿರಂತರವಾಗಿ ಶುಭ ಸಂಜೆಯ ಗಳಿಗೆಯಿಂದ ನಿಮ್ಮೆಲ್ಲರಿಗೂ ಮಧುರವಾಗಿ ವಿಶೇಷವಾಗಿ ಕೇಳಬೇಕಿದ್ರ ಧ್ವನಿ ಇದು ಬೇರೆ ಯಾರುವಲ್ಲ, ಪುತ್ತೂರಿನ ಶ್ರೀ ದುರ್ಗಾ ಸೌಂಡ್ಸ್ ಇದರ ಮಾಲೀಕರಾದ ಶ್ರೀಯುತ ಪ್ರದೀಪ್ ಸರ್ ಇವರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿವಂದನೆ. ಜೊತೆಗೆ ಅದ್ಭುತವಾದಂತ ನೀವು ಕೊಡುವಂತ ಟ್ರ್ಯಾಕ್ ಅನ್ನ ಅದು ಎಷ್ಟೇ ಕಷ್ಟಗಳಿರಲಿ ಅದನ್ನ ವಿಶೇಷವಾಗಿ ಅದನ್ನು ತೊಡಗಿಸಿಕೊಂಡು ಶ್ರೀಯುತ ಸೌಂಡ್ ಎಂಜಿನಿಯರ್ ಶ್ರೀಯುತ ಗಿರೀಶ್ ಇದ್ದಾರೆ, ಅದ್ರ ಜೊತೆಗೆ ದೀಕ್ಷಿತ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ವಿಶೇಷವಾಗಿ ನಮ್ಮ ಸಂಸ್ಥೆ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಸರ್ವರ ಪರವಾಗಿ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಕ್ರಮ ಸಂಖ್ಯೆ 14 ಅಂಕಿತ್, ಅದರ ಬಳಿಕ ಕ್ರಮ ಸಂಖ್ಯೆ 15 ಬೃಂದ ತಾವು ರೆಡಿ ಆಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಲೋ ಹಲೋ
ಹಾಯ್ ಸರ್, ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ಬಾರಿ ಚಂದ ಕಾಣ್ತಿದ್ರಿ. ಹಾಡೋದಕ್ಕೆ ಅಂತ ಚಂದಾಗಿ ಬಂದ್ರ? ಇಲ್ಲ. ಸತ್ಯ ಹೇಳಿ. ಇಲ್ಲ. ಯಾವ ಕ್ಲಾಸ್ ನೀವು? ನಾನು ಫೈನಲ್ ಇಯರ್ BSc. ಇಲ್ಲಿ ಅಲೋಶಿಯಸ್ ಅಲ್ಲ? ಎಸ್. ನಿಮ್ಗೆ ನೋಡುವಾಗ ಹಾಗೆ ಅನ್ಸ್ಕೊಂಡೆ, ಇಷ್ಟು ಬಾರಿ ಮುದ್ದಾಗಿ ಬಂದಿದ್ರಿ. ಏನಿಲ್ಲ ಸರ್, ಹಾಡೋದಕ್ಕೆ ಬಂದಿದ್ದು ಹೌದಲ್ಲ? ಹೌದು ಸರ್. ಬೇರೆ ಇಲ್ಲ? ಇಲ್ಲ. ಸತ್ಯ ಹೇಳಿ. ಇಲ್ಲ ಸರ್. ಸತ್ಯ ಹೇಳಿ. ಇಲ್ಲ. ನನ್ನ ಮೇಲೆ ನಿಮ್ಮ ಮೇಲೆ ನನ್ನ ಮೇಲೆ ಅಂಕಿತ್, ಹೀಗೆ ಏನಂತ ಅನಿಸುತ್ತೆ? ಒಳ್ಳೆ ಆಡಿಷನ್ ಅಲ್ಲಿ ಇದು ಪ್ರಥಮವಾಗಿ ಹಾಡಿದ್ರೆ ಬೇರೆ ಕಡೆ ಹಾಡಿದ್ದೀರಾ? ಎರಡನೇ ಸರಿ. ನಮ್ಮ ಆಡಿಷನ್ ಹಾಡಿದ್ರೆ ಬೇರೆ ಕಡೆ ಹಾಡಿದ್ದೀರಾ? ಇಲ್ಲ, ಸಪ್ತಸ್ವರಗಳ ಗಾಯನ ಬೆಳ್ತಂಗಡಿಯಲ್ಲಿ ನಮ್ಮ ಮೋಹನ್ ಸರ್ ಅದ್ಭುತವಾಗಿ ಅಂಕಿತ್ ಸರ್ ಒಳ್ಳೆ ವಿಶೇಷವಾಗಿ ಹಿಂದಿ ಚಲನಚಿತ್ರ ಗೀತೆ ಅಂತ ಆಯ್ದಂತ ಹಾಡು ಏನ್ ಅನ್ಸಿತ್ತು? ನನಗೆ ಮಾತಾಡ್ತೀರಾ, ಅವ್ರಿಗೆ ಮಾತಾಡಿ. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಖುಷಿ ಆಯ್ತು. ಇನ್ನೂ ಚೆನ್ನಾಗಿ ಹಾಡ್ಬೇಕಂತ ಅನಿಸ್ತಾ ಇದೆಯಾ? ಹೌದು ಸರ್. ಬೇರೆ ಹಾಡು ಆಯ್ಕೆ ಇತ್ತಾ? ಇಲ್ಲ, ಇದೇ ಹಾಡ್ಬೇಕು ಅಂತ ಬಂದು. ಇದೇ ಹಾಡ ಅಂತ ಖಂಡಿತವಾಗಿ. ಓಕೆ ಅಂಕಿತ್, ವಿಶೇಷವಾಗಿ ಅದ್ಭುತವಾಗಿ ಸಮುದ್ರ ಸಂಕಂಠದಿಂದ ವಿಶೇಷವಾಗಿ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಮುಳಿಯ ಗಾನರಥದ ವೇದಿಕೆಯಿಂದ ಅದ್ಭುತವಾಗಿ ಹಾಡನ್ನು ಹಾಡಿದ್ದೀರಿ. ಎಲ್ಲರ ಆಶೀರ್ವಾದ, ಜೋರಾದ ಚಪ್ಪಾಳೆ ಅಂಕಿತ್ ಕಡೆ ಇರಲಿ ಅಂತ ಹೇಳಿಕೆ ಇಷ್ಟ ಪಡ್ಕೊಳ್ತಾ ಇದ್ರೆ ಶುಭವಾಗಲಿ. ಅಂಕಿತ್, ಕ್ರಮ ಸಂಖ್ಯೆ 15 ಬೃಂದ ಕೈಯೂರು ತಾವು ರೆಡಿ ಆಗಬೇಕು. ಇದಾದ ಬಳಿಕ ಕ್ರಮ ಸಂಖ್ಯೆ 16 ಮನ್ವಿತ ತಾವು ತರಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ
ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ഇരുളിರಲಿ ನೀನಿರದೆ ಇರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಗಗನದ ಸೂರ್ಯ ಮನೆ ಮೇಲೆ ನೀನನ್ನ ಸೂರ್ಯ ಹಣೆ ಮೇಲೆ ಸಿಲಿಪಿಲಿ ಹಾಡು ಎಲೆ ಮೇಲೆ ನೀನನ್ನ ಪ್ರೀತಿ ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರು ತೊಳೆಯು ನಿನ್ನ ಹೆಸರ ಗಾಳಿಯೊಂದೆ ನನ್ನ ಹೌದು ಮೊಬೈಲ್ ಆಫ್ ಮಾಡಿ ನನಗೆ ಕೊಡ್ತೀರಾ? ಇಲ್ಲ ಅಂಕಲ್ ಕೊಟ್ಟದಲ್ಲ ಹಾಗೆ ಕೊಟ್ಟು ಬಿಡಿ ಅವರಿಗೆ. ಏನನ್ಸಿತ್ತು ಹಾಡು? ಇದೇ ಹಾಡನ್ನು ಯಾಕೆ ಮಾಡ್ಕೊಂಡ್ರಿ? ಇದು ಅವ್ರು ಹೇಳಿಕೊಟ್ರು ಅಂಕಲ್. ಅಂಕಲ್ ಹೇಳಿಕೊಟ್ಟದ್ದು, ಅಂಕಲ್ ಹೇಳಿಕೊಟ್ಟದ್ದು, ಅಂಕಲ್ ಮೊಬೈಲ್ ಕೊಟ್ಟದ್ದು, ಹಾಡಿದ ಮನ್ವಿತ. ಮತ್ತೆ ಯಾಕೆ ಅಂಕಲ್ ಬರಲಿಲ್ಲ? ಅಂಕಲ್ ತುಂಬಾ ಚೆನ್ನಾಗಿ ಒಳ್ಳೆ ಹಾಡನ್ನು ಸೆಲೆಕ್ಷನ್ ಮಾಡಿ ಕೊಟ್ಟಿದ್ರಿ. ಯಾಕೆ ಖುಷಿ ಆಯ್ತು ಹಾಡನ್ನ? ತುಂಬಾ ಖುಷಿ ಆಯ್ತಾ? ಓಕೆ, ಮನ್ವಿತ ಹಾಡಿದಂತ ಅದ್ಭುತವಾದಂತಹ ಅಮೃತ ವರ್ಷಿಣಿಯ ಚಲನಚಿತ್ರ ಗೀತೆಯ ಆಯ್ತಂತ ಹಾಡು ನಿಮ್ಗೆಲ್ಲರೂ ಖುಷಿಯಾಗಿದೆ. ಆಶೀರ್ವಾದದ ಜೋರಾದ ಚಪ್ಪಾಳೆ ನೀಡಬೇಕು ತಮ್ಮಲ್ಲಿ ಗೌರವಿಸ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಮನ್ವಿತ ಸಿನಿಮಾನಲ್ಲಿ ಹೋಗುವಂತ ಎಲ್ಲ ಒಂದು ಸೌಭಾಗ್ಯ ತಮ್ಮದಾಗ್ಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಓಕೆನಾ? ಕ್ರಮ ಸಂಖ್ಯೆ ಇದೀಗ 15 ಬೃಂದ ತಾವು ರೆಡಿ ಆಗಿದ್ದಾರೆ ಅಂತ ಅನ್ಸ್ಕೊಡ್ತೀನಿ. ಬೃಂದ ಇದೀರಾ? ಆಗ ಕ್ರಮ ಸಂಖ್ಯೆ 15. ನೆಕ್ಸ್ಟ್ ಆಡ್ತೀರಾ? ಓಕೆ, ಕ್ರಮ ಸಂಖ್ಯೆ ಇದೀಗ 17 ನಿಧಿ ಅಮೀನ್. ಅದಾದ ಬಳಿಕ ಕ್ರಮ ಸಂಖ್ಯೆ 18 ಪ್ರಸಿದ್ಧ ತಯಾರಬೇಕು. ಅದ್ಭುತವಾದಂತಹ ಮುಳಿಯ ಗಾನಯುತ ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತಹ ವಿಶೇಷವಾದಂತಹ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಇದೀಗ ಕ್ರಮ ಸಂಖ್ಯೆ 17 ನಿಧಿ ಅಮೀನ್. ಸರಿನಾ? ಹಲೋ.
ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದ, ನೀವು ಹೇಗಿದ್ದೀರಾ? ಸೂಪರ್ ಸೂಪರ್. ನೋಡಿ, ಆಗಿನ ಸಂಜೆ ಮಾತಾಡ್ತಿದ್ದೇನೆ. ಹೌದು. ನನಗೆ ನಿಮ್ಮ ಬಗ್ಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ. ಯಾಕೆ? ಆಗ್ಲೇ ಹಾಡಿಗೆ ಬರುವಾಗ ಏನೋ ರಾಕ್ ಹಾಡನ್ನು ಹಾಡ್ತಂತ ಅನಿಸ್ಕೊಂಡಿದ್ದೆ. ಸತ್ಯ, ನಿಜವಾಗ್ಲು ನನಗೆ ಭಯ ಆಗಿತ್ತು. ಈಗ ಫುಲ್ ವೇದಿಕೆ ಅಂತ ಫುಲ್ ಹಾಗೇನಿಲ್ಲಲ್ಲ? ಇಲ್ಲ. ಏನು ಅಮ್ಮನ ಬಗ್ಗೆ ಕುರಿತ ಒಂದು ಒಳ್ಳೆ ಅದ್ಭುತವಾದ ಸಾಲನ್ನು ಹಾಡಿದ್ರಿ. ನನ್ನ ಫೇವ್ರೇಟ್ ಸಾಂಗ್ ಫಸ್ಟ್. ತುಂಬಾ ಫೇವರೇಟ್. ಅಮ್ಮಂದ್ರಷ್ಟಕ್ಕೂ ಇಷ್ಟನಾ? ಹೌದು. ಅಮ್ಮ ಬಂದಿದ್ದಾರಾ? ಇಲ್ಲ. ಮತ್ತೆ ಯಾರು ಬಂದಿದ್ದಾರೆ? ಒಬ್ಳೆ ಒಂದು. ಎಸ್. ನಿಧಿ ಮೇಡಮ್ ಹೇಳಬೇಕಾಗಿಲ್ಲ, ವಿಶೇಷವಾಗಿ ನಿಜವಾಗಿ ಅಮ್ಮ ಅಂತ ಹೇಳಿದ ತಕ್ಷಣ ಅದು ಹಾಗೆ ಅದು ಎಲ್ಲೆಲ್ಲಿ ಸತ್ಯವಾಗಿ ನೋಡ್ಕೊಂಡೆ. ನಿಧಿ ಮೇಡಮ್ ಬಗ್ಗೆ ಹೇಳಬೇಕಾದ್ರೆ ಹಾಗೆ ಕಣ್ಣಲ್ಲಿ ಒಂದು ಎರಡು ಕಂಬನಿಗಳು ಹಾಗೆ ಇನ್ನೇನು ಇನ್ನೊಂದು ಸ್ವಲ್ಪ ಮಾತಾಡಿ ಬಿಟ್ರೆ ಹಾಗೆ ಸುರಿದು ಹೋಗೋದು. ಅಮ್ಮಂದ್ರೆ ಹಾಗೆ ಕಣ್ರಿ. ಎಷ್ಟು ಬಗ್ಗೆ ಆದ ಅಮ್ಮನ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು, ಎಷ್ಟು ಹೇಳಿದ್ರು ಅದು ಉದ್ದಗಲು, ಅದು ಯಾವಾಗೂ ರಾತ್ರಿ ಹಗಲು ದಿವಸದ 24 ಗಂಟೆ ವರ್ಷದ 365 ಎಷ್ಟು ಹೇಳಿದ್ರು ಕೂಡ ಅಮ್ಮನ ಬಗ್ಗೆ ಹೇಳಿದ್ರು ಎಷ್ಟು ಅದು ಮಾತಿಗೆ ಅದು ವಿರಾಮ ಅಂತ ಖಂಡಿತ ಇಲ್ಲ. ಅಮ್ಮನ ಬಗ್ಗೆ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ರಿ ಅಲ್ವಾ? ಅದ್ಭುತವಾದಂತಹ ಭಾವಗೀತೆ ಸಾಲನ್ನು ಹಾಡಿದ್ದೀರಿ. ನಿಧಿ ಅಮ್ಮನ್ ಹಾಡಿದಂತ ಅದ್ಭುತವಾದಂತಹ ಭಾವಗೀತೆ ಅಮ್ಮನ ಹಾಡಿಗೆ ನಿಮ್ಮೆಲ್ಲರ ಜೋರಾದ ಆಶೀರ್ವಾದ ಚಪ್ಪಾಳೆ ಇರ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೆಮಿಫೈನಲ್ ಹೋಗುವಂತ ಎಲ್ಲ ಹಂತ ನಿಮ್ಗೆ ಇರ್ಲಿ ಅಂತ ಹೇಳಿಕ್ಕೆ ಸರದಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕ್ರಮ ಸಂಖ್ಯೆ ಓಕೆ ಧನ್ಯವಾದಗಳು. ಕ್ರಮ ಸಂಖ್ಯೆ 18 ಪ್ರಸೀದ ರಾವ್ ತಾವು ಬರಬೇಕು. ರೆಡಿನಾ? ನಾನು ಪ್ರಸಿದ್ಧ ಮೇಡಮ್ ಅನ್ನು ಕೊಡ್ತಾ ಇದ್ದೀನಿ, ಅದರ ಬಗ್ಗೆ ನೀವು ರೆಡಿ ಆಗಿರಿ. ಓಕೆ. ಇದೀಗ ಕ್ರಮ ಸಂಖ್ಯೆ ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 18 ಪ್ರಸೀದ ರಾವ್. ಅದಾದ ಬಳಿಕ ಆಗಿರುವಂತಹ ಕ್ರಮ ಸಂಖ್ಯೆ 15 ಬೃಂದ ಪೈ ತಾವು ರೆಡಿ ಆಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಲ್ಲೆ ಮರದ ಚಾಚಿ ಸೊಗಸ
ಹಾಯ್ ಪ್ರಸಿದ್ಧ ಮೇಡಮ್, ಹಾಯ್ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಪ್ರಸಿದ್ಧ ಬಗ್ಗೆ ಹೇಳಬೇಕಾದ್ರೆ ಅದು ಎಷ್ಟು ಸಾಲದು. ಪ್ರಸಿದ್ಧ ಬಹುಶಃ ನಮ್ಮ ಕಳೆದ ಬೆಳ್ತಂಗಳಲ್ಲಿ ನಡೆದಂತ ನಮ್ಮ ಮುಳಿಯ ಗಾನವೃತ್ತ ಅರ್ಪಿಸುವಂತ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ 2021 ಅಲ್ವಾ? ಅದ್ದೂರಿಯಾದಂತ ಆಡಿಷನ್ ಅಲ್ಲಿ ಆಡಿಷನ್ ಉದ್ದಕ್ಕೂ ತಮ್ಮ ಸುಂದರವಾದಂತ ಸುಮಧುರ ಕಂಠದಿಂದ ಎಲ್ಲರ ಮನಸ್ಸನ್ನ ಗೆದ್ದಂತ ಪ್ರಸಿದ್ಧ ಜೋರಾದ ಚಪ್ಪಾಳೆ, ಸುಂದರವಾದ ಸುಮಧುರ ಕಂಠವಾದ ವಿಶೇಷವಾದಂತಹ ಹಾಡುಗಳ ಮಾತಿಲ್ಲ. ಪ್ರಸಿದ್ಧ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಈಗಾಗಲೇ ವಿಶೇಷವಾಗಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿರಂತರವಾಗಿ ಅದೆಷ್ಟು ಪ್ರಸಿದ್ಧರೊಟ್ಟಿಗೆ ಅವರ ಸಹೋದರರೊಟ್ಟಿಗೆ ಸೇರಿಕೊಂಡು ಸುಮಾರು ಲಕ್ಷಕ್ಕೂ ಮಿಕ್ಕಿ ವ್ಯೂವರ್ಸ್ ಅನ್ನ ಹೊಂದಿಕೊಂಡಂತ ಬೇರೆ ಬೇರೆ ಹಾಡುಗಳು ಅದು ಪ್ರಸಿದ್ಧ ಬಾಯಲ್ಲಿ ಕೇಳ್ಕೊಳ್ಳುವ. ತಾವೇ ಹೇಳಿಬಿಡಿ. ನನ್ನೊಟ್ಟಿಗೆ ಇದ್ದ ಇಬ್ರು ಗಾಯಕಿಯರು ಶ್ರೇಷ್ಠ ಮತ್ತು ದಿಯಾ ಬಂದಿದ್ದಾರೆ. ನಿಮಗೆ ಸ್ಪರ್ಧೆ ಕೊಡ್ಲಿಕ್ಕೆ ಇಲ್ಲ, ಹಾಡ್ತಾರೆ ಒಳ್ಳೆ. ಅವರು ಮತ್ತೆ ಪೇರೆಂಟ್ಸ್, ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ. ತುಂಬ ಥ್ಯಾಂಕ್ಸ್. ನಾನು ನಿಮ್ಮ ಬಗ್ಗೆ ಹಾಡನ್ನು ತುಂಬ ಕೇಳ್ಕೊಂಡು ಇತ್ತೀಚೆಗೆ ಬೇರೆ ಬೇರೆ ಆದಿಶಕ್ತಿಯ ಬಗ್ಗೆ ಒಂದೆರಡು ಮೂರು ಹಾಡುಗಳನ್ನ, ಶಿವನ ಬಗ್ಗೆ ಬೇರೆ ಬೇರೆ ಹಾಡುಗಳನ್ನ ಹಾಡಿದ್ರಿ. ಅದ್ರ ಬಗ್ಗೆ ಒಂದೆರಡು ಹೇಳಿಬಿಡಿ. ತುಂಬ ಕಿಶೋರಣ್ಣ ಅಂತ ಇದ್ದಾರೆ, ಸಂಸ್ಕೃತ ಸಿರಿದ್ದು, ಅವರು ಶೂಟಿಂಗ್ ಮಾಡಿರೋದು. ಮತ್ತು ಆಮಂತ್ರಣದಲ್ಲಿ ವಿಜಯ್ ಮಾಮ್ ಅಂತಿದ್ದಾರೆ, ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಮತ್ತು ನಮ್ಮದು ಎಫರ್ಟ್ ಉಂಟು. ಸೊ ಥ್ಯಾಂಕ್ಸ್. ಓಕೆ, ಪ್ರಸಿದ್ಧ ಇವರು ಬಂದಂತ ಗಾಯಕಿ ಎಲ್ಲಿಂದಲ್ಲ, ಧರ್ಮಸ್ಥಳದಿಂದ ಈ ಒಂದು ಉಪ್ಪಿನಂಗಡಿಯ ಆಡಿಷನ್ ಅಲ್ಲಿ ತಾನು ಹಾಡ್ಲೇಬೇಕು. ಪುತ್ತೂರಿನ ಮುಳಿಯ ಜ್ಯುವೆಲ್ಸ್ ಪುತ್ತೂರು ಅರ್ಪಿಸುವಂತ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪ್ರಥಮದ ಒಂದು ಸೆಮಿಫೈನಲ್ ಕಳೆದು ಫೈನಲ್ ಹಂತಕ್ಕೆ ನಾನೇ ಹೋಗಬೇಕು. ಹಾಗಾಗಿ ಫೈನಲ್ ಹಂತದ ಗ್ರ್ಯಾಂಡ್ ಫೈನಲ್ ಹಂತದಲ್ಲಿ ಕೂಡ ಪ್ರಸಿದ್ಧ ತಾನು ಇರಬೇಕು ಅಂತ ಧರ್ಮಸ್ಥಳದಿಂದ ದೂರದ ಊರಿಂದ ಓಡಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಇನ್ನೂ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಕುಮಾರಿ ಪ್ರಸಿದ್ಧ ನಮ್ಮ ಪೂಜ್ಯ ಕಾವಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಎದುರಲ್ಲಿ ಈಶಾ ಗಿರೀಶ ಎನ್ನುವಂತ 3 ಜನ ಹಾಡಿರೋ, ಇವರೊಂದಿಗೆ 3 ಮಂದಿ ಹಾಡ್ತಕ್ಕಂತ ಹಾಡು ಈಶಾ ಗಿರೀಶ ಅಂತ ಅನ್ನುವಂತ ಅದ್ಭುತವಾದಂತಹ ಭಕ್ತಿಗೀತೆಯನ್ನ ನಾಳೆ ಪೂಜ್ಯ ಕಾವಂದರ ಮುಂದೆ ಅದು ಬಿಡುಗಡೆ ಆಗ್ಲಿಕ್ಕಿದೆ. ಇವೆಲ್ಲದಕ್ಕೂ ವಿಶೇಷವಾಗಿ ನೀವೆಲ್ಲ ಸರ್ವ ಕಲಾಭಿಮಾನಿಗಳು ಹಾಗೆ ಸರ್ವ ಆಶೀರ್ವಾದದ ಜೋರಾದ ಚಪ್ಪಾಳೆ ಪ್ರಸಿದ್ಧ ಧರ್ಮಸ್ಥಳವರ ಮೇಲೆ ಇಲ್ಲಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ಕೊಳ್ಳುತ್ತಾ ಶುಭವಾಗಲಿ ಪ್ರಸಿದ್ಧ ಅಂತ ಹೇಳಿಕೆ ಕೇಳ್ಕೊಳ್ತಿದ್ದೀನಿ. ಈಗ ಕ್ರಮ ಸಂಖ್ಯೆ 15 ಬೃಂದ್ಯ ತೀರ್ಪುಗಾರ ಗಮನಕ್ಕೆ ಬಾಕಿಯಾಗಿರುವ ಕ್ರಮ ಸಂಖ್ಯೆ 15, ಅದಾದ ಬಳಿಕ ಕ್ರಮ ಸಂಖ್ಯೆ 19 ಶ್ರೇಷ್ಠ ತಾವು ಬೇಗ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಕೊಡಿಸುವ ಸಾಹುಕಾರಪ್ಪ, ಗದರು ಮೀಸೆಕಾರ ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಸಲಹೆಗಾರ
ಬೆರಗು ಮೂಡಿಸೋ ಜಾದುಗಾರಪ್ಪ. ವಿಶ್ವಾಸವು ಬೆಳೆಯುವುದು ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿಯುವುದು. ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಕೈಕದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೇನಿಲ್ಲ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು. ಹೇಗಿದ್ರಿ ಬೃಂದ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ರಿ. ಮೈಕ್ ಕರೆಕ್ಟ್ ಹಿಡ್ಕೊಳ್ಳಿ ನೋಡಿ, ಎಲ್ಲ ಎಲ್ಲರೂ ನೋಡ್ತಿದ್ದಾರೆ. ಖುಷಿ ಆಗಬೇಕಲ್ಲ. ಏನು ಅಪ್ಪನ ಬಗ್ಗೆ ಅಷ್ಟೊಂದು ಖುಷಿ, ಹೆಮ್ಮೆಯ? ಅಪ್ಪ ಬಂದಿದಾರ? ಬರ್ಲಿಲ್ಲ. ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಅಪ್ಪ ಹಾಸನಲ್ಲಿ ಇರುದು, ನಾನು ಅಜ್ಜಿ ಮನೆಯಲ್ಲಿ ಇರುದು. ಈಗ ಅಪ್ಪ ಹಾಸನದಲ್ಲಿ ಇರೋದು, ನೀವು ಹಾಡ್ಲಿಕ್ಕೋಸ್ಕರ ಅಜ್ಜಿ ಮನೆಯಿಂದ ಬಂದಿರೋದಾ? ಅಜ್ಜಿ ಮನೆ ಇಲ್ಲಿ ನೂಜಿ. ಹಾ, ಇಲ್ಲಿ ಹತ್ತಿರ ಇರೋದಾ? ಏನು ಅಪ್ಪನ ಬಗ್ಗೆ ಅಷ್ಟು ಪ್ರೀತಿನ? ಅಮ್ಮನ ಬಗ್ಗೆ? ಅಮ್ಮನ ಬಗ್ಗೆ ಕೂಡ. ಅಪ್ಪನ ಬಗ್ಗೆ ಜಾಸ್ತಿ, ಅಮ್ಮನ ಬಗ್ಗೆ ಜಾಸ್ತಿ? ಇಬ್ಬರ ಮೇಲೆ ಕೂಡ. ಇಬ್ಬರ ಮೇಲೆ ಎರಡು ತೂಕ, ಎರಡು ಮಾತೇ ಇಲ್ಲ. ಅಪ್ಪ ಯಾರನ್ನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರ? ಹಾ. ಆಮೇಲೆ ಯಾರು ಅಣ್ಣ, ತಮ್ಮ, ಅಕ್ಕ, ತಂಗಿ? ತಮ್ಮ ಇದ್ದಾನೆ. ತಮ್ಮ ಇದ್ದಾನೆ. ತಮ್ಮನ ಮೇಲೆ ಪ್ರೀತಿ ಇರ್ತದೆ ಅಪ್ಪನಿಗೆ? ನಿಮಗ ನಿಮ್ಮ ಮೇಲೆ ತುಂಬಾ ಇರ್ಬೋದಲ್ವಾ? ಇಲ್ಲ, ಇಬ್ಬರ ಮೇಲೆ ಕೂಡ. ಇಬ್ಬರ ಮೇಲೆ ಇದೆ. ಬಹಳ ವಿಶೇಷವಾಗಿ ಅಪ್ಪನ ಕುರಿತಾದಂತ ಅದ್ಭುತವಾದಂತ ಸಾಹಿತ್ಯವನ್ನ ಹಾಡಿದಿರಿ. ಶುಭವಾಗಲಿ ಬೃಂದ. ಸೆಮಿಫೈನಲ್ ಹೋಗುವಂತ ಎಲ್ಲ ಹಂತ ನಿಮ್ಮದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ಬೃಂದಾಗೆ ಹಾಡಿದಂತ ಹಾಡಿಗೆ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಯ್ತು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಮುಂದೆ ಕರೆಕೆ ಹಾಡುಗಳ ಗಾಯನ ಸ್ಪರ್ಧೆಯ ವಿಶೇಷವಾಗಿ ಸುಂದರವಾದಂತಹ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 19 ಶ್ರೇಷ್ಠ ತಾವು ಬರಬೇಕು. ಅದರ ಬಳಿಕ ಕ್ರಮ ಸಂಖ್ಯೆ 20 ನಿಹಾಲ್ ತಾವು ತಯಾರಾಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದೆ. ಹಂಬಲಿಸಿದೆ ಮನ ಮನ
ಹೇಗಿದ್ದೀರಿ? ಚೆನ್ನಾಗಿದೆ. ಒಳ್ಳೆ ಅದ್ಭುತವಾದ ಸಾಲು. ಅವೆಲ್ಲರೂ ನಿರಂತರವಾಗಿ ಎಲ್ಲಾ ವರ್ಗದರು ಇಷ್ಟು ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನಿಂದ ಮತ್ತೆ ಕೇಳಿಬಿಡುವಂತಹ ಹಾಡು. ಇದನ್ನು ಯಾರು ಹಾಡಿದರೆ ಗೊತ್ತಾ? ಅಶ್ವಥ್ ಸಿ ಅಶ್ವಥ್ ಅವರು, ದಿವಂಗತ ಸಿ ಅಶ್ವಥ್ ಅವರು. ಯಾಕೆ ಈ ಹಾಡನ್ನು ಆಯ್ಕೆ ಮಾಡ್ಕೊಂಡ್ರೆ? ನಂಗೆ ಇಷ್ಟ. ತುಂಬಾ ಇಷ್ಟವಾದ ಹಾಡು. ಮಿಕ್ಸರ್ ಇಟ್ಕೊಳ್ಳಿ. ಎಲ್ಲಿ ಶಾಲೆಗೆ ಹೋಗ್ತಿದ್ದೀರಾ? ಅಂಬಿಕಾ ವಿದ್ಯಾಲಯ. ಎಲ್ಲಿ? ಪುತ್ತೂರು. ಪುತ್ತೂರಲ್ಲಿ ವಿಶೇಷವಾಗಿ ಹಾಡಿದಂತಹ ಶ್ರೇಷ್ಠ ಸಿ ಅಶ್ವಥ್ ಅವರು ಹಾಡಿರುವಂತಹ ಅದ್ಭುತವಾದಂತಹ ಕಾಣದ ಕಡೆಗೆ ಹಂಬಲಿಸಿದೆ ಮನ ಅಂತ ಹೇಳುವಂತ ಸುಂದರವಾದಂತಹ ಸಾಲು. ಅದೆಷ್ಟು ವರ್ಷಗಳು ಹಾಡಿದ್ರು ಕೂಡ ಅದು ಮನಸ್ಸಿಗೆ ಮುಟ್ಟುವಂತ ಹಾಡು ಅಲ್ವಂತ ಶ್ರೇಷ್ಠ. ಹಾಗಾಗಿ ಶ್ರೇಷ್ಠ ಹಾಡಿದಂತಹ ಹಾಡಿಗೆ ಕಲಾಭಿಮಾನಿಗಳಾದಂತಹ ಸಂಗೀತ ಅಭಿಮಾನಿಗಳಂತ ನಿಮ್ಮೆಲ್ಲರ ಆಶೀರ್ವಾದದ ಚಪ್ಪಾಳೆ ಶ್ರೇಷ್ಠ ಮೇಲೆ ಇರ್ಲಿಕ್ಕೆ ಅಂತ ಇಷ್ಟಪಡ್ತಾ ಇದ್ದೇವೆ. ಆಗಲಿ ಶ್ರೇಷ್ಠ. ಓಕೆ, ಕ್ರಮ ಸಂಖ್ಯೆ 20 ನಿಹಾಲ್. ಇದಾದ ಬಳಿಕ ಕ್ರಮ ಸಂಖ್ಯೆ 21 ಸೃಜನಾ ಪಿಸಿ. ತಾವು ತಯಾರಾಗಬೇಕು. ಇದೀಗ ಕ್ರಮ ಸಂಖ್ಯೆ 20 ನಿಹಾಲ್. ಆಗ ಹಾಡಿದ್ದು ಅಕ್ಕನ? ಇಲ್ಲ, ಅವರು ಫ್ರೆಂಡ್. ಫ್ರೆಂಡು ಈಗ ಹಾಡಿ ಹೋದ್ರಲ್ಲ ಕಾಣದ ಕಡಲಿಗೆ ಹಾಡಿದ್ದು. ಹೌದು, ಫ್ರೆಂಡ್. ಅವ್ರ ಫ್ರೆಂಡಾ? ಅವ್ರಿಗೆ ಮೊಬೈಲ್ ಕೊಟ್ಟದ ಹಾಡ್ಲಿಕ್ಕೆ? ಈಗ ಅವ್ರು ಮೊಬೈಲ್ ಕೊಟ್ಟದಕ್ಕೆ ಅವ್ರಿಗೇನು ಕೊಡ್ಲಿಕ್ಕಿಲ್ವ? ಕೊಡ್ಲಿಕ್ಕೆ ಯಾಕೆ ಕೊಡೋದಲ್ಲ? ಮೊಬೈಲ್ ಕೊಡಬೇಕು. ಹಾಗೆ ನೇಹಾಲ್ ಬಹಳ ಸುಂದರವಾದಂತ ನೇಹಾಲ್ ನನಗೆ ಬೈಲಿಕ್ಕೆ ಬರ್ತದೆ ನೋಡಿ. ನಾನು ನೇಹಾಲ್ ಅಲ್ಲ, ನನ್ನ ಹೆಸರು ನೇಹಾಲ್. ಎಲ್ಲಿ ಶಾಲೆ ಹೋಗ್ತಿರೋದು? ಇಂದ್ರಪ್ರಸ್ಥ ಯೂನಿಫಾರ್ಮ್ ನೋಡೋ ಗೊತ್ತಾಯ್ತು ಇಂದ್ರಪ್ರಸ್ಥದ ಸ್ಟೂಡೆಂಟ್ ಅಂತ ಹೇಳಿ. ಇನ್ನು ಸೋಜಿಗಾದ ಸೋಜಿ ಮಲ್ಲಿಗೆ ಅದೇ ಹಾಡನ್ನು ಹಾಡಿರೋದು ತುಂಬಾ ಇಷ್ಟ ಆಯ್ತಾ? ಜನಪದ ಹಾಡು ಅಂದ್ರೆ ಇಷ್ಟನಾ? ಪ್ರತಿಭಾ ಕಾರ್ಯದಲ್ಲಿ ಹಾಡ್ತಾ ಇದ್ದೀರಾ? ಇಲ್ಲಿವರೆಗೆ ಹಾಡಿದ್ದೀರಾ? ಇಲ್ಲ, ಹಾಗೇನಿಲ್ಲಲ್ಲ. ಎಸ್, ಓಕೆ. ನೀವೇ ಕೇಳ್ಕೊಳ್ಳಿ ನಿಮ್ಮ ಹಾಡು ಎಷ್ಟು ಖುಷಿ ಆಯ್ತು ಅಂತ ಅವ್ರಿಗೆ ನೀವೇ ಕೇಳ್ಕೊಳ್ಳಿ. ನನ್ನ ಹಾಡು ಚಂದ ಆಯ್ತಾ? ಹೀಗೆ ಕೇಳಿದ್ರಿ ನನ್ನ ಹಾಡು ಚಂದ ಆಯ್ತಾ ಅಂತ ಕೇಳುವಾಗ ಇಷ್ಟು ಚಪ್ಪಳ ಇನ್ನೂ ಜಾಸ್ತಿ ಸಿಗ್ತವೆ. ಖುಷಿ ಇನ್ನು ಖುಷಿಯಲ್ಲಿ ನನ್ನ ಹಾಡು ಚಂದ ಆಯ್ತಾ? ಎಸ್, ಚಪ್ಪಾಳೆ ಮುಖಾಂತರ ಹಾಲಿಗೆ ಅದ್ಭುತವಾದಂತ ಆಶೀರ್ವಾದ ಮಾಡಿದ್ದಾರೆ. ಸೆಮಿಫೈನಲ್ ಖಂಡಿತ ಹೋಗ್ಬೋದಲ್ಲ?
ಖಂಡಿತ ಹೋಗಿ. ಓಕೆ, ಎಸ್, ಓಕೆ. ನೀವೆಲ್ಲ ಹಾಡಿದಂತ ಅದ್ಭುತವಾದಂತ ಸೋಜುಗಾದ ಸೂಜು ಮಲ್ಲಿಗೆ ಹಾಡುವಂತ ಹಾಡನ್ನ ಹಾಡಿದ್ರೆ ಇದೀಗ ಕ್ರಮ ಅಮ್ಮನ ಆಯ್ಕೆನಾ? ಅಮ್ಮ ಬಂದಿದ್ದಾರೆ. ಎಲ್ಲಿದ್ದಾರೆ ಅಮ್ಮ? ಎದುರುಗಡೆ ಇದ್ದಾರೆ. ಅಮ್ಮ ಮಗಳ ಬಗ್ಗೆ ಯಾರಿದ್ದಾರೆ? ಅಪ್ಪ ಇದ್ದಾರೆ. ಅಪ್ಪ ಕೂಡ ಇದ್ದಾರೆ. ವಾವ್, ಅಮ್ಮ ಅಪ್ಪ ಇಬ್ಬರ ಎದುರುಗಡೆ ಮುದ್ದಾದ ಕುಮಾರಿ ಹಾಡಿದು. ಹೌದು. ಅವರಲ್ಲಿ ಕೇಳುವಲ್ಲ ಹಾಡು ಹೇಗಿದೆ ಅಂತ ಹೇಳಿ ಕೇಳಿ, ಅಮ್ಮನಲ್ಲಿ ಕೇಳಿ. ನನ್ನ ಹಾಡು ಹೇಗಿತ್ತು? ಯಾರು ಅಮ್ಮನಲ್ಲಿ ಕೇಳುದ? ಅಮ್ಮನಲ್ಲಿ ಅಮ್ಮ ಎಲ್ಲ ಭಯಂಕರ ದೋಸೆ ಕೊಡ್ತಾರ ಹಾಗೆ ಕೇಳಿದಾಗ ಉಂಟು. ಖುಷಿ ಕೇಳು, ಅಮ್ಮನಲ್ಲಿ ಕೇಳಿದ. ಅಮ್ಮ ನನ್ನ ಹಾಡು ಹೇಗಿತ್ತು? ಇದು ಬಂದ ಅಮ್ಮದ್ದು ಅಲ್ಲ, ಪಪ್ಪಲ್ಲ ಒಂಜಿ 2 ಮಾರ್ಕ್ ಜಾಸ್ತಿ ಕೊಡ್ತೇವೆ. ಮನೆ ತುಳು ಮಾತಾಡುದಾ? ಹೌದು. ಹೌದಾ? ಆಗ ತುಳಲ್ಲಿ ಕೇಳಿ.
ಅಮ್ಮ ಎಂಚೆತ್ತಣೆ ನನ್ನ ಪದ್ಯ ಸೋಕಾತನಿಗೆ ಅಮ್ಮ ಹೇಳಿದ್ರ ಮೇಲೆ ಮುಗೀತು ಅಲ್ವಾ. ಸೃಜನ ಹಾಡಿದಂತ ಅದ್ಭುತವಾದಂತಹ ಹಾಡಿನ ಸಾಲಿಗೆ ಜೋರಾದಂತ ಆಶೀರ್ವಾದದ ಚಪ್ಪಾಳೆ, ನಿಜವಾಗಿ ವಿಸಿಲ್ ಬಿತ್ತು ನೋಡಿ. ಇನ್ನಿದಕ್ಕಿಂತ ಮಿಗಿಲಾಗಿ ಬೇಕು. ಸೃಜನ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಇನ್ನೊಂದು ಬಗ್ಗೆ ಕೇಳಿದೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಉಂಟು, ಹೌದಾ? ಹೌದು. ಯಾರು ಹೇಳಿದ್ದು? ನನ್ಗೆ ಗೊತ್ತಾಗಿದೆ. ಡ್ಯಾನ್ಸ್ ಯಾವ ಡ್ಯಾನ್ಸ್ ಇಷ್ಟ ನಿಮಗೆ? ನನಗೆ ನಾನು ಹಾಡಲ್ಲಿ ಡ್ಯಾನ್ಸ್ ಮಾಡೋದಾದ್ರೆ ಕೂಗು ಕೋಳಿಗೆ. ಕೂಗು ಕೋಳಿಗೆ, ಕೂಗು ಕೋಳಿಗೆ ಖಾರ ಮಸಾಲ ಹಾಡ್ತೀರಾ? ಯಾವ್ದನ್ನು ಡ್ಯಾನ್ಸ್ ಖಂಡಿತ ಮಾಡ್ಬೋದಲ್ಲ? ಸೃಜನ್ ತುಂಬಾ ಚೆನ್ನಾಗಿ ಅದ್ಭುತವಾದಂತಹ ಡ್ಯಾನ್ಸ್ ಮಾಡ್ತಾ ಇದ್ದಂತ ಸೌಂಡ್ ಇಂಜಿನಿಯರ್, ನಿಜವಾಗಿ ನನ್ನ ಆತ್ಮೀಯ ಮಿತ್ರರು, ಒಳ್ಳೆ ಅದ್ಭುತವಾದಂತಹ ಸೌಂಡ್ ಶ್ರೀತ ಗಿರೀಶಣ್ಣ. ನನ್ನ ಸೃಜನ ವಿಶೇಷವಾಗಿ ಅದ್ಭುತವಾದಂತಹ ಒಂದು ಸುಂದರವಾದಂತಹ ನೃತ್ಯ ಮಾಡ್ಲಿಕ್ಕಿದ್ದಾರೆ. ಅವರಿಗೆ ಆದಂತಹ ಸುಂದರವಾದಂತಹ ಸಾಲನ್ನು ಹಾಕಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೆರೆದಿರ್ತಕ್ಕಂಥ ಎಲ್ಲ ಸರ್ವ ಕಲಾಭಿಮಾನಿಗಳು ವಿಶೇಷವಾಗಿ ಗೌರವ ಪೂರ್ವಕವಾದ ಚಪ್ಪಾಳೆ ನೀಡಿ ಅವರು ಗೌರವಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಸೃಜನ ಅವರಿಂದ ಅದ್ಭುತವಾದಂತಹ ನೃತ್ಯ. ಖಾರ ಮಸಾಲೆ ಮೇಕೆಗೆ ಮಿರ್ಚಿ ಮಸಾಲೆ ಗುಂಡು ಇದ್ದರೆ ಗುಂಡು ಒಳಗೆ ಹೋಗೋದು, ಗುಂಡು ಇದ್ದರೆ ಗುಂಡಣ್ಣ ತುಂಬಾ ಫ್ರೆಂಡಣ್ಣ. ಕೋಳಿಗೆ ಖಾರ ಮಸಾಲೆ ಮೇಕೆಗೆ ಮಿರ್ಚಿ ಮಸಾಲೆ. ನನಗೊಂದು ತುಂಬಾ ಪ್ರಶ್ನೆ ಆಗ್ತಾ ಇದೆ. ಸೃಜನ ಅಂತ ಡ್ಯಾನ್ಸ್ ಬಾರಿ ಶೋಕ ಮಂತಲ್ಲತ್ತೆ, ಡ್ಯಾನ್ಸ್ ಬಾರಿ ಶೋಕ ಆತನತ್ತೆ ಅಂಚನೆ ಬಾರಿ ಶೋಕದ ತಾಟಿಲ್ಲ ಬರೋಡತ್ತೆ. ಇಂಕೈಟು ಒಂಚೂರು ಎಡ್ಡು ಗೊಂದಲ ಅಂಡು ಆ ಕೂಗೋ ಕೋಳಿಗೆ ಖಾರ ಮಸಾಲೆ ಅಂತ ಹೇಳುವಾಗ ಶುರುವಲ್ಲಿ ಅದೇನು ಹೀಗೆ ಮಾಡಿ ಸೃಜನ ಪ್ಲೀಸ್ ಸೃಜನ ಇನ್ನೊಮ್ಮೆ ಒಂದ್ಸಲ ಅದು ಹೀಗೆ ಹೇಳಿದೆ ಪ್ಲೀಸ್ ಸೃಜನ ಒಮ್ಮೆ ಅಣ್ಣ ಸೌಂಡ್ ಇಂಜಿನಿಯರ್ ಪ್ಲೀಸ್ ಒಂದ್ಸಲ ಇನ್ನೊಂದ್ಸಲ ಓಕೆ. ಅದ್ಭುತವಾಗಿ ಒಳ್ಳೆಯ ಅಭಿನಯ ಮಾಡುವಂತ ಸೃಜನ ಬಹಳ, ಅದು ಯಾವುದಕ್ಕೂ ಸಹಿ ಅಂತೇಳಿ ಎರಡು ಮಾತಿಲ್ಲ. ಏನಾದರೂ ಇನ್ನು ಮುಂದಿನ ದಿವಸಗಳಲ್ಲಿ ಒಳ್ಳೆ ಹಾಡಿನ ಜೊತೆಗೆ ನಾಟಕವನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಸಿಗಲಿ, ಪಾಪ ಅಮ್ಮನ ಹತ್ರ ಕೇಳಿ, ಓಕೆನಾ? ಎಸ್, ಜೋರಾದ ಚಪ್ಪಾಳೆ ಸೃಜನ ಇವರಿಗೆ. ವಿಶೇಷವಾಗಿ ಕರೋಕ ಹಾಡುಗಳ ಗಾಯನ ಸ್ಪರ್ಧೆ 2022 ಈ ಸುಂದರವಾದಂತಹ ವೇದಿಕೆಯಿಂದ ಸೃಜನ ಹಾಡಿದ್ದಾರೆ. ಶುಭವಾಗಲಿ ಸೃಜನ. ಓಕೆ, ತೀರ್ಪುಗಾರರ ಗಮನಕ್ಕೆ ಇದೀಗ ಸೃಜನ ಇವರ ಕ್ರಮ ಸಂಖ್ಯೆ 21 ಆಗಿರೋದು. ಇದೀಗ ಕ್ರಮ ಸಂಖ್ಯೆ 26 ದೂರದ ಊರಿನಿಂದ ಕಲಾವಿದ ಇದ್ದಾರೆ. ಇದಾದ ಬಳಿಕ ತಯಾರಾಗಿರಬೇಕು. ಇದೀಗ ಕ್ರಮ ಸಂಖ್ಯೆ 20
ಪ್ರಜ್ಞಾ ಮೇಡಮ್ ಹೇಗೆ ತುಂಬಾ ಅಷ್ಟು ಖುಷಿನಾ? ಸುಹಾಸಿನಿ ಅಂದ್ರೆ ಇಷ್ಟನಾ ಅಮೃತ ವರ್ಷಿಣಿ ಅಂದ್ರೆ ಇಷ್ಟನಾ? ಅಮೃತ ಸುಹಾಸಿನಿ ಅಂದ್ರೆ ಇಷ್ಟ ಇಲ್ಲ, ಅವ್ರು ಆಕ್ಟ್ ಮಾಡಿದ್ದು. ಮೈಕ್ ಇಲ್ಲಿ ಹಿಡ್ಕೊಳ್ಳಿ, ಅವ್ರೇ ಆಕ್ಟ್ ಮಾಡಿದ್ದು. ಎಸ್, ಓಕೆ. ನಮ್ಮ ಪ್ರಜ್ಞಾ ಮೇಡಮ್ ಹಾಡಿರುವಂತಹ ಅದ್ಭುತವಾದಂತ ಅಮೃತ ವರ್ಷಿಣಿಯ ಯುಗಳ ಗೀತೆಯನ್ನು ಹಾಡಿದಂತ ತುಂತೂರು ಅಲ್ವಾ? ವಿಶೇಷವಾಗಿ ಈ ಸುಂದರವಾದಂತಹ ವೇದಿಕೆಯನ್ನು ಮೂಡಿ ಬಂದಿದೆ. ಹಾಗಾಗಿ ಆಶೀರ್ವಾದದ ಜೋರಾದ ಚಪ್ಪಾಳೆ ಮೂಡಿ ಬರಲಿ ಅಂತ ಇಷ್ಟಪಡ್ತಾ ಇದ್ದೇನೆ. ಶುಭವಾಗಲಿ ಪ್ರಜ್ಞಾ. ಓಕೆ, ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ ನಾವು ನಮ್ಮ ನಿರೀಕ್ಷೆ ಪ್ರಕಾರ ಉಪ್ಪಿನಂಗಡಿಯ ಪೇಟೆಯ ಹೃದಯ ಭಾಗದಲ್ಲಿ ಆಗಬೇಕು ಅಂತ ನಮ್ಮ ತುಂಬಾ ಆಶೆ ಇತ್ತು. ಇಲ್ಲಿವರೆಗೆ ಆಗಿದಂತ ಎಲ್ಲ ಆಡಿಷನ್, ಹಾಗೆ ಇವತ್ತು ಕಡಬ ಇರಬಹುದು, ಈಶ್ವರಮಂಗಲ ಇರಬಹುದು, ಹಾಗೆ ಬೆಳ್ಳಾರೆ, ಸುಳ್ಯ ಎಲ್ಲ ಕಡೆ ಆಗಿರುವಂತದ್ದು ನಮ್ಮ ಕಾರ್ಯಕ್ರಮ ಎಲ್ಲವೂ ಕೂಡ ಪೇಟೆಯ ಮಧ್ಯಭಾಗದಲ್ಲಿ ಕೆಲವು ತಾಂತ್ರಿಕ ವ್ಯವಸ್ಥೆಗಳಿಂದ ಕೆಲವು ಸಮಸ್ಯೆಗಳಿಂದಾಗಿ ಈ ಕಾರ್ಯಕ್ರಮ ಇಂಥ ಒಂದು ವಿದ್ಯಾದೇಗುಲ, ಈ ಒಂದು ಇಂದ್ರಪ್ರಸ್ಥ ವಿದ್ಯಾಲಯದ ಈ ಅಂಗಣದಲ್ಲಿ ಈ ಕಾರ್ಯಕ್ರಮ ಮಾಡುವಂತ ಸೌಭಾಗ್ಯ ನಮಗೆ ಆ ಸಂಚಾಲಕರು ಹಾಗೆ ಸಿಬ್ಬಂದಿ ವರ್ಗದ ಎಲ್ಲರೂ ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿವಂದನೆಗಳು ಹಾಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಕ್ರಮ ಸಂಖ್ಯೆ 25 ಹರ್ಷಿತಾ ತಾವು ರೆಡಿ ಆಗಬೇಕು. ಅದಾದ ಬಳಿಕ ಕ್ರಮ ಸಂಖ್ಯೆ 27 ದಿಯಾ ರಾವ್ ತಾವು. ಇದೀಗ ಕ್ರಮ ಸಂಖ್ಯೆ 25 ಹರ್ಷಿತಾ, 25 ನೀವಾ? ಹರ್ಷ ಅದಾದ ಬಳಿಕ ಕ್ರಮ ಸಂಖ್ಯೆ 27 ದಿಯಾ ರಾವ್ ತಾವು ರೆಡಿ ಆಗಬೇಕು. ಹರ್ಷಿತಾ ಪ್ಲೀಸ್, ಹರ್ಷಿತಾ ಪಿ. ಇದಾದ ಬಳಿಕ ಕ್ರಮ ಸಂಖ್ಯೆ 27 ದಿಯಾ ರಾವ್. ಅದಾದ ಬಳಿಕ ಕ್ರಮ ಸಂಖ್ಯೆ 28 ತನ್ವಿ ಜೆಪಿ ಅವರಿಗೆ ಆಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಮೇಡಮ್ ಭಾರಿ ಸಪ್ಪೆ ಆಗಿದ್ರಿ, ಖುಷಿಯಾಗಿದ್ರಲ್ಲ. ಕೊಟ್ಬಿಡಿ ಅವ್ರಿಗೆ, ಕೊಟ್ಬಿಡಿ. ಮೊಬೈಲ್ ಕೊಟ್ಬಿಡ್ಬೇಡಿ ಅವರಿಗೆ. ಮೊಬೈಲ್ ಕೊಟ್ಬಿಡ್ತೀರಾ? ಹಾಗೇನಿಲ್ಲಲ್ಲ. ತುಂಬ ಖುಷಿ ಆಯ್ತಾ ಹಾಡನ್ನು ಹಾಡಿದ? ಎಷ್ಟು ದಿವಸ ತಯಾರಾಗಿದ್ರಿ? ಕಾಲು ಗಂಟೆಯಲ್ಲಿ 10 ನಿಮಿಷ ರೆಡಿ ಆಗಿಬಿಟ್ರಾ? ಎಸ್, 10 ನಿಮಿಷ ರೆಡಿ ಆದಂತಹ ಹರ್ಷಿತಾ ಮೇಡಮ್ ಅವಳೆ ಅದ್ಭುತವಾದಂತಹ ಹಾಡನ್ನು ಹಾಡಿದ್ದಾರೆ. ವಿಶೇಷವಾಗಿ ಮುಳಿಯ ಜುವೆಲ್ಸ್ ಪುತ್ರ ಅರ್ಪಿಸುವಂತಹ ಮುಳಿಯ ಗಾನದ ಕಡೆಯಿಂದ ವಿಶೇಷವಾಗಿ ಅಭಿವಂದನೆಗಳು. ಶುಭವಾಗಲಿ ಹರ್ಷಿತಾ. ಇದಾದ ಬಳಿಕ ಕ್ರಮ ಸಂಖ್ಯೆ 26 ಆಗಲೇ ಆಗಿದೆ. ಇದೀಗ ಕ್ರಮ ಸಂಖ್ಯೆ 27 ದಿಯಾ ರಾವ್. ಅದಾದ ಬಳಿಕ ಕ್ರಮ ಸಂಖ್ಯೆ 28 ಕೊನೆಯ ಸ್ಪರ್ಧಿ ತನ್ವಿ ಜೆಪಿ. ಇದೀಗ ದಿಯಾ ರಾವ್. ಹಾಯ್ ದಿಯಾ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತುಂಬ ಖುಷಿಯಾಗಿದ್ದೀರಿ.
ಆಡಿಷನ್ ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದಾ ಬೇರೆ ಕಡೆ ಆಡಿಷನ್ಗೆ ಹೋಗಿದ್ದೀರಾ? ಇಲ್ಲಿ ಹೋಗಿದ್ದೀರಿ? ತುಂಬಾ ಆಡಿಷನ್ಸ್ ದೇವರಾವ್ ನಿಮ್ಮ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೇನೆ. ಯೂಟ್ಯೂಬ್ನಲ್ಲಿ ತುಂಬಾ ಹಾಡನ್ನು ಹಾಡಿದಿರಿ ಅಲ್ವಾ? ಆಗ್ಲೇ ಪ್ರಸಿದ್ಧ ಧರ್ಮಸ್ಥಳ ಅವ್ರ ಜೊತೆ ಕೂಡ ಹಾಡ್ಕೊಂಡಿದ್ದಲ್ಲ ಯೂಟ್ಯೂಬ್ನಲ್ಲಿ ನೋಡಿ. ಆಗ್ಲೇ ನಾನು ಹೇಳ್ಕೊಂಡಿದ್ದೆ ಪ್ರಸಿದ್ಧ ಧರ್ಮಸ್ಥಳ ಹಾಡುವಂತಹದ್ದು ಜೊತೆಗೆ ಈ ಸಹೋದರರು ಒಟ್ಟಿಗೆ ಸೇರಿಕೊಂಡು DRರಾವ್ ಇನ್ನೊಬ್ರು ಇದ್ದಾರಲ್ಲ, ಶ್ರೇಷ್ಠ ಅಲ್ವಾ? ಶ್ರೇಷ್ಠ ಅಲ್ವಾ ಅವ್ರು ಹಾಡಿದ್ರಾಗ್ಲಾ? ಆಗ್ಲೇ ಹಾಡಿ ಆಗಿದೆಲ್ಲ. ಸುಮಾರು ಯೂಟ್ಯೂಬಲ್ಲಿ ಬೇರೆ 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 ಸುಮಾರು ಲಕ್ಷಕ್ಕೂ ಮೀರಿ ವ್ಯೂವರ್ಸ್ ಈ ಸಹೋದರಿ ಎಲ್ಲ ಹಾಡುಗಳು ಅದ್ಭುತವಾಗಿ ಬಂದಿದೆ. ಜೊತೆಗೆ ನಾನು ಕೇಳಿಪಟ್ಟಂತ ಒಂದು ವಿಶೇಷವಾದಂಥ ಹಾಡು ಶ್ರೀಲಂಕಾದ ಒಂದು ಅದ್ಭುತವಾದಂಥ ಒಂದು ಹಾಡನ್ನ ಹಾಡಿದಂತ ಯಾವ ಹಾಡನ್ನು ಹೇಳ್ಬೋದಾ? ಒಂದು 2 ಸಾಲುಗಳು. ಮನಿಕೆ ಮಗೆ ಹಿತೆ ಮುದುವೇನು ರಾಹೆಂಗುಂ ಯಾವಿ ಅವಿಲೇವಿ ನೆರಿಯೇನುಂ ಬೇನಕ್ಕೆ ಮಗೆ ನಿನ್ನೆ ಹಮೆ ಹಯಾವಿ ಸಿಹಿವೇವಿ ಮಾ ಹಿತರಂಗಮ ದೇವತೆನಾ ഒരു പെമക പെട്ടലെന രുവനാരി മനുഹാരി സുകുമാരി നുംബതമ്മ ഹിതലംഗമ ദേവತೆನ ഒരു പെമക പെട്ടലെന ರುವನಾರಿ ಮನುಹಾರಿ ಸುಕುಮಾರಿ ನುಂಬತಮ್ಮ ಮನಿಕೆ ಮಗೆ ಹಿತೆ. ವಾಹ್, ಅದ್ಭುತವಾದಂತ ಜೋರಾದ ಚಪ್ಪಳೆ. ವಿಶೇಷವಾಗಿ ಇದೇ ಹಾಡನ್ನ DRರಾವ್ ಅವರು ಯೂಟ್ಯೂಬ್ ಚಾನಲ್ ವಿಶೇಷವಾಗಿ ಹಾಡಿದ್ದಾರೆ. 4 days ಅಲ್ಲಿ 1 million views ಆಯ್ತು. ಎಸ್, 4 days ಅಲ್ಲಿ 1 million ವ್ಯೂವರ್ಸ್ ಆಗಿದೆ. ಜೋರಾದ ಚಪ್ಪಾಳೆ DRರಾವ್ ಹೇಳಿಕೆ. ವಿಶೇಷವಾಗಿ ಈಗ ಆಗಿರುವಂತಹ ಹಾಡು ನೀ ಸಿಗದೆ ಬಾಳೊಂದು ಬಾಳು ಕೃಷ್ಣ NS ಲಕ್ಷ್ಮೀನಾರಾಯಣ ಭಟ್ಟ ಬರೆದಂತ ಅದ್ಭುತವಾದಂತ ಭಾವಗೀತೆ ಅಲ್ವಾ? ಜೋರಾದ ಚಪ್ಪಾಳೆ DRರಾವ್ ಮೇಲೆ ಇರಲಿ ಅಂತ ಹೇಳಿಕೆ ಇಷ್ಟಪಡ್ಕೊಳ್ಳುತ್ತಾ ಕಾರ್ಯಕ್ರಮದ ಜೂನಿಯರ್ ವಿಭಾಗದ ಕೊನೆಯ ಸ್ಪರ್ಧಿ 28 ತನ್ವಿ JP ಇವರು ರೆಡಿಯಾಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಬಿದ್ದಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಊರ ಕಣ್ಣು ಮಾರಿ ಕಣ್ಣು ಇಲ್ಲಿ ಎರಡು ತೀರ್ಪುಗಾರರ ಕಣ್ಣು ಅಲ್ಲಿ ಕೂತವರೆಲ್ಲ ಕಣ್ಣು ತನ್ವಿ ಮೇಲೆ ಬೀಳ್ಬಾರ್ದಪ್ಪ ಇಂಚಿನಮ್ಮೆ ವಾ ವಾ ಇಡೇ 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 ಬಲ್ಲಿ ಇಡೇ ಬಲ್ಲಿ ಇಡೇ ಬಲ್ಲಿ ತುಳು ಬರ್ಪುಂಡೆ ತುಳು ಮೈಕ್ ಬತ್ತನ್ಲೆ ಮೈಕ್ ಬತ್ತನ್ಲೆ ಹೆಂಗೆ ಹಾಕರ ಬರ್ಬಾರ ಇಜ್ಜತ್ತ ಚೆನ್ನಾಗಿ ಹಾಡಿದ್ರಪ್ಪ ಜೋರದ ಚಪ್ಪಾಳೆ. ಅದ್ಭುತವಾದಂತ ತನ್ವಿಗೆ ವಿಶೇಷವಾಗಿ ಜೂನಿಯರ್ ವಿಭಾಗದ ಕೊನೆಯ ಸ್ಪರ್ಧೆ ಆದ್ರೂ ಕೂಡ ಪುಟ್ಟದಾಗಿ ಈಗಲೇ ಹಾಡ್ತಕ್ಕಂಥ ತನ್ವಿ ಮುಂದೊಂದು ದಿವಸ ಜಾನಪದ ಲೋಕವಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತ ಅದ್ಭುತವಾದಂತ ಕಲಾವಿದೆ ಅಂತ ಹೇಳಿದ್ರೆ ಮಾತೇ ಇಲ್ಲ. ಜೋರದ ಚಪ್ಪಾಳೆ ವಿಶೇಷವಾಗಿ ತನ್ವಿ ಬಾರಿ ಖುಷಿ ಅಂಡತೆ ಏರ್ ಬರ್ತಿರಿಲ್ಲ ಅಲ್ದು ದೊಡ್ಡಪ್ಪ ಬರ್ತೀರಾ ಅದಕ್ಕೆ ಖುಷಿ ಆದಿ ಗೊತ್ತಾ ಏತಿ ನೋಡ ಪ್ರಾಕ್ಟೀಸ್ ಮಾಡ್ತಾರೆ ನೀನು 3 ದಿವಸ ಪ್ರಾಕ್ಟೀಸ್ ಮಾಡಿದ್ರಾ? ಎಸ್ ವಾವ್. ಇದು ಯಾವ ಚಲನಚಿತ್ರಕ್ಕೆ ಗೊತ್ತಾ? ಯಾವ ಪಿಕ್ಚರ್ ಗೊತ್ತುಂಡ? ಗೊತ್ತಿಲ್ಲ, ಅಲ್ಲೇ ಕೇಳುವಲ್ಲ. ಇದು ಯಾವ್ದು ಫಿಲಮ್? ಇದು ಮಠ ಅಲ್ಲ? ಯಾವುದು ಕೇಳಿಸ್ತಿಲ್ಲ ಅಣ್ಣ? ರಂಗ SSLC ಅಲ್ವಾ? ಸುದೀಪ್ ಅಭಿನಯ ಇದು. ಎಸ್, ವೆರಿ ಗುಡ್. ಓಕೆ ತನ್ವಿ ವಿಶೇಷವಾಗಿ ಮುಳಿಯ ಗಾನರತ ವಿಶೇಷವಾಗಿ ಹಾಡುವಂತ ಈ ಒಂದು ಕರೋಕೆ ಹಾಡುಗಳ ಸ್ಪರ್ಧೆಯ ಕೊನೆಯ ಸ್ಪರ್ಧೆ ಒಳ್ಳೆ ವೇದಿಕೆಯನ್ನು ಮನರಂಜಿಸುತ್ತಾಳೆ. ಮತ್ತೊಮ್ಮೆ ಅವಳಿಗೆ ಆಶೀರ್ವಾದ ಜೋರಾದ ಚಪ್ಪಾಳೆ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶುಭವಾಗಲಿ ತನ್ವಿ. ಓಕೆ, ಇಲ್ಲಿಗೆ ಜೂನಿಯರ್ ವಿಭಾಗದ 28 ಸ್ಪರ್ಧಿಗಳು ವಿಶೇಷವಾಗಿ ಸ್ಪರ್ಧೆ ನೀಡಿದ್ದಾರೆ. ಈ ಜೂನಿಯರ್ ವಿಭಾಗದಿಂದ 4 ಸ್ಪರ್ಧಿಗಳನ್ನ ಸೆಮಿಫೈನಲ್ ಗೆ ಕೊಂಡೊಯ್ಯಲಿಕ್ಕಿದ್ದೇವೆ. ಅದಾದ ಬಳಿಕ ಕೇವಲ ಒಂದು 5 ನಿಮಿಷಗಳ ವಿರಾಮದ ಜೊತೆಗೆ ಅದಾದ ಬಳಿಕ ಸೀನಿಯರ್ ವಿಭಾಗದ ಸ್ಪರ್ಧೆಯನ್ನು ಮಾಡಲಿಕ್ಕಿದ್ದೇವೆ. ಈ ವೇದಿಕೆಯಲ್ಲಿ ಈಶ್ವರ ಮಂಗಲದಲ್ಲಿ ಆಡಿಷನ್ ಒಂದು ಸುಂದರ ವೇದಿಕೆಯನ್ನ ಅದ್ಭುತವಾದಂತಹ ಡಾನ್ಸಿಂಗ್ ನಂಬರ್ ಅನ್ನ ವಿಶೇಷವಾಗಿ ಹೊರಚಮ್ಮಿದಂತ ಭಾಸ್ಕರ್ ಅಡೂರು ಅವರಿಂದ ಈ ವೇದಿಕೆಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾ ಇದ್ದೇವೆ. ಒಳ್ಳೆಯ ಡಾನ್ಸ್ ಮಾಡುವಂತ ಯಾರು ನನ್ನ ಮಿತ್ರರು ಫ್ರೆಂಡ್ಸ್ ಯಾರಿದ್ರೆ ಅಲ್ಲೇ ನಿಂತ್ಕೊಂಡು ಹಾಗೆ ಡಾನ್ಸ್ ಮಾಡ್ಬೋದು. ಇದೀಗ ಭಾಸ್ಕರ್ ಅಡೂರು ಇವರಿಗೆ ವೇದಿಕೆ. ಈ ವೇದಿಕೆಯನ್ನು ಅವಕಾಶ ಬಂತು ಗುರುರಂಜನ ಮುಳಿಯ ಗಾನರಥ ಮುಖಲಕ್ಕೆ ತುಂಬ್ರೈದ ಅಭಿನಂದ ಪಂಡೊಂದಿನ ಸಾಂಗ್ ಪ್ರಾರಂಭ ಮಾಡ್ತಂದುಲ್ಲ. ಮಲಯಾಳದ ಕಾರ್ಯಸ್ಥನ್ ದಿಲೀಪ್ ನಟನ ಮಲ್ತನಂಚಿನ ಕಾರ್ಯಸ್ಥನ್ ಮೂವಿದ ಒಂಜಿ ಸಾಂಗ್ ಮಲಯಾಳ. കുരുവികളെ വരുകുയിലുകളെ നല്ല വധുവിധുരാവുകളെ യുവവിധുനങ്ങൾ നവവിധുനങ്ങൾ ഇവർക്കാശംസകളെ
മംഗളങ്ങൾ വാരി തോരി ചൊരിയാനമക്കി വധുവിധുവാസന്തരാവിൽ പട്ടുമെത്ത വിരുത്താതി വരെ കല്യാണ പാടുപാടിയുണർത്താ മംഗളങ്ങൾ വാരിക്കോരി ചൊരിയാനമക്കി വധുവിധുവാസന്തരാവിൽ പട്ടുമെത്ത വിരിച്ചതിരുത്തായി വരെ കല്യാണ പാട്ടുപാടിയുണർത്താ താരഹാരമണിഞ്ഞരാവിൽ ആനന്ദം ഉല്ലാസ ഉന്മാദ ഒരുകുമ്പോ ചുവടുവെച്ചു പാടാ ശുഭരാത്രി മനസ്സുകൊണ്ടു നേരാ ആശംസ ചുവടുവെച്ചു പാടാ ശുഭരാത്രി മനസ്സുകൊണ്ടു നേരാ ആശംസ കുയിലുകളെ വാവാ കുരുവികളെ വാവാ നല്ല വധുവിധുരാവുകളെ യുവവിധുനങ്ങൾ നവവിധുനങ്ങൾ ഇവർക്കാശംസകളേക. ಥ್ಯಾಂಕ್ ಯು. ಹಾಯ್ ಭಾಸ್ಕರ್ ಸರ್, ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ವಿಶೇಷವಾಗಿ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು. ಒಂದೊಂದು ನೆನ್ಪಿಟ್ಕೊಳ್ಬೇಕು. ನಾವು ಈಗಾಗಲೇ ಈಶ್ವರ ಮಂಗಲದಲ್ಲಿ ಆಡಿಷನ್ ಆದಂಥ ಸಂದರ್ಭದಲ್ಲಿ ಅದ್ದೂರಿಯಾದಂಥ ಮಲಯಾಳ ಭಾಷೆಯಲ್ಲಿ ವಿಶೇಷವಾಗಿ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲರನ್ನು ಕೂಡ ಹುಚ್ಚೆಬ್ಬಿಸಿ ಕುಣಿಸಿದಂಥ ಅದ್ಭುತವಾದಂಥ ಕಲಾವಿದ ಭಾಸ್ಕರ್ ಅಡೂರು ಅವರ ಸ್ನೇಹಿತರ ಜೊತೆಗೂಡಿಕೊಂಡು ಹುದ್ದೆಗೇರಿ ಸರ್ ಇವರ ಜೊತೆಗೂಡಿಕೊಂಡು ಈ ಕಾರ್ಯಕ್ರಮನ ನೇರ ಪ್ರಸಾರ ಮಾಡ್ತಾ ಇದ್ದೀರಿ. ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಅಂತ ಹೇಳಿಕೆ ಇಷ್ಟಪಡ್ಕೊಳ್ತಾ ಈ ಒಂದು ಸುಂದರವಾದ ಸಮಯದಲ್ಲಿ ಮುಳಿಯ ಸಂಸ್ಥೆಯು ವ್ಯವಹಾರದ ಜೊತೆಗೆ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸುಂದರವಾದಂಥ ವೇದಿಕೆ ಕೊಡುವ ಜೊತೆಗೆ ಅದರ ಜೊತೆಗೆ ದೇಹದ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ
ಒಂದು ವ್ಯವಸ್ಥೆಯನ್ನು ಮುಳಿಯ ಸಂಸ್ಥೆ ಕೂಡ ಮಾಡಿಕೊಂಡಿದೆ. ಮುಳಿಯ ಸಂಸ್ಥೆಯಲ್ಲಿ ಈಗಾಗಲೇ ಪುತ್ತೂರಲ್ಲಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇದರೊಳಗೆ ವಿಶೇಷವಾಗಿ ನಮ್ಮ ದೇಹದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ನಮ್ಮ ದೇಹದ ವಿಶೇಷತೆಗಳು ಏನು, ಹಾಗೆ ನಾವು ಪ್ರತಿನಿತ್ಯ ಸೇವಿಸುವಂಥ ಆಹಾರಗಳು ಯಾವ ರೀತಿ ಇರಬೇಕು ಅಂತ ಹೇಳೋದನ್ನು ಆ ಒಂದು ಮುಳಿಯ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇದರ ವಿಶೇಷವಾಗಿ ಅದರ ಅಧಿಕೃತ ನಿರ್ದೇಶಕರು ಜೊತೆಗೆ ಶ್ರೀಯುತ ಕೃಷ್ಣ ಸರ್ ಬ್ಯಾಂಗ್ಳೂರು ಇವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ವಿಶೇಷವಾಗಿ ಆರೋಗ್ಯದ ಬಗ್ಗೆ ಒಂದು ಕೇವಲ ಸಂಕ್ಷಿಪ್ತವಾಗಿ ತಾವು ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಸರ್. ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಯಾರಿಗಾದ್ರೂ ಇಲ್ಲಿ ಗೊತ್ತಿದೆಯಾ? ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಏನೇ ಮಾಡಬೇಕಾದ್ರೂ ಹೇಗೆ ಬದುಕಬೇಕಾದ್ರೂ ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅನ್ನೋದು ಮುಖ್ಯ ಆಗುತ್ತೆ. ಆದರೆ ಪ್ರತಿದಿನ ಆ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ಮನುಷ್ಯ ಅವನ ದೇಹಕ್ಕೆ ಏನು ಆಹಾರವನ್ನು ಒದಗಿಸ್ತಾನೆ ಅನ್ನೋದು ಇನ್ನೂ ಸಹ ಮುಖ್ಯ ಆಗುತ್ತೆ. ಹಾಗೆ ಹೇಳೋದಾದರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದಾಗಿಂದ ಕೊನೆಯವರೆಗೂ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಬರಬಾರದಾಗೆ ನೋಡ್ಕೋಬೇಕು ಅಂದರೆ ಅವನು ತಿನ್ನುವ ಆಹಾರ ತುಂಬ ಮುಖ್ಯ ಆಗುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಹೇಳೋದಾದರೆ ನೀರು, ಗಾಳಿ, ನಾವು ತಿನ್ನುವಂಥ ಆಹಾರ ಮತ್ತು ವಿಶ್ರಾಂತಿ ಸಮಯ ತುಂಬ ಮುಖ್ಯವಾದದ್ದು. ಆದರೆ ಇವತ್ತಿನ ಜನಗಳಲ್ಲಿ ಏನಾಗಿದೆ, ಬ್ಯುಸಿ ಲೈಫಲ್ಲಿ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡೋದು ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ ಅನ್ಸುತ್ತೆ, ನಿಮ್ಮ ಮನೆಗಳಲ್ಲಿ ವಾರಕ್ಕೆ 10 ದಿವಸಕ್ಕೆ ತಿಂಗಳಿಗೊಮ್ಮೆ ಯಾರಿಗಾದ್ರೂ ಒಮ್ಮೆ ಹುಷಾರಿರೋದಿಲ್ಲ. ಬಟ್ ಅದು ಯಾಕೆ ಅಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಏರುಪೇರು ಆದರೆ ಅಥವಾ ನಾವು ಕುಡಿಯೋ ನೀರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಆರೋಗ್ಯ ಕೆಡುತ್ತೆ. ಅದ್ರ ಜೊತೆಯಲ್ಲಿ ಈಗಿನ ಟ್ರೆಂಡ್ ಏನಾಗಿದೆ, ಬೊಜ್ಜು ಮತ್ತು ಸಮ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಅಥವಾ ತುಂಬ ವೀಕ್ನೆಸ್ ಆಗಿದ್ದಾರೆ ಅನ್ನೋದು ಇವತ್ತಿನ ಯುವತಿಯರಲ್ಲಿ ತುಂಬ ಒಂದು ಏನಾದರೂ ಚೆನ್ನಾಗಿ ಕಾಣಬೇಕು, ಅಯ್ಯೋ ನಾನು ತುಂಬ ಫ್ಯಾಟಿ ಆಗಿದ್ದೀನಿ ಅಥವಾ ನಾನು ತುಂಬ ಸಪುರ ಆಗಿದ್ದೀನಿ, ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು, ಈಗೆಲ್ಲ ತುಂಬ ಸರ್ಚ್ ಮಾಡ್ತಾ ಇರ್ತಾರೆ ಗೂಗಲ್, ಯೂಟ್ಯೂಬ್, ತುಂಬ ಕಡೆ. ಅದನ್ನು ಸಹ ನಿಮ್ಮ ಕೈಯಾರೆ ನೀವು ಮಾಡ್ಕೊಳ್ಳುವಂಥದ್ದು. ಈಗ ಬೊಜ್ಜು ಬರೋದು ಹೇಗೆ, ನಾವು ಜಂಕ್ ಫುಡ್ ತಿನ್ನೋದ್ರಿಂದ. ನಾವು ಸಪುರ ಆಗೋದು ಹೇಗೆ, ನಾವು ಪೌಷ್ಟಿಕ ಆಹಾರವನ್ನು ತಿನ್ನದೇ ಇರೋದ್ರಿಂದ ಅಲ್ವಾ? ಹಾಗೆ ನೀವು ಪ್ರತಿಯೊಬ್ಬರು ಸಹ ತಿನ್ನುವಂಥ ಆಹಾರದ ಕಡೆ ಗಮನ ಕೊಟ್ಟು ಪೌಷ್ಟಿಕ ಆಹಾರ ತಿಂದರೆ ನಿಮಗೆ ಬೊಜ್ಜು ಸಹನೂ ಬರೋದಿಲ್ಲ, ನಿಮ್ಮ ಆರೋಗ್ಯನೂ ಸಹ ಕೆಡೋದಿಲ್ಲ, ಮತ್ತು ನೀವು ತುಂಬ ಹೆಲ್ದಿಯಾಗಿ ಲೈಫ್ ಲಾಂಗ್ ಚೆನ್ನಾಗಿರ್ತೀರಾ. ಹಾಗೆ ನಿಮಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಬೇಕು ಅಂತಂದರೆ ಈ ಒಂದು ಎಕ್ಸ್ಟ್ರಾ ಲೈಕ್ ಹಂಗೆ ಫೇಸ್ ಟು ಫೇಸ್ ಮಾತಾಡಬೇಕು, ಇನ್ನು ತುಂಬ ಪ್ರಾಬ್ಲಮ್ಸ್ ಇದೆ, ಹಾಗೆ ತಿಳ್ಕೋಬೇಕು ಅನ್ನೋದಿದ್ರೆ ನಮ್ಮ ಪುತ್ತೂರಲ್ಲಿ ಸಹ ಮುಳಿಯಾ ಜ್ಯುವೆಲರಿ ಪಕ್ಕದಲ್ಲಿ ಮುಳಿಯಾ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಸೆಂಟರ್ ಅನ್ನೋ ನಮ್ಮ ಇನ್ನೊಂದು ಸಂಸ್ಥೆಯೂ ಸಹ ಇದೆ. ಅಲ್ಲಿಗೆ ಬಂದು ನೀವು ಡೈರೆಕ್ಟಾಗಿ ಸಹ ಕೇಳ್ಬೋದು, ತಿಳ್ಕೊಬೋದು. ಬಟ್ ನೀವು ಅನ್ಕೊಬೋದು ಇಲ್ಲಿಂದ ತುಂಬ ದೂರ ಇದೆ, ಡೈಲಿ ಬರ್ಲಿಕ್ಕೆ ಆಗಲ್ಲ ಸರ್. ಬಟ್ ನಾವು ಹೇಳೋದೇನೆಂದರೆ ಪ್ರತಿದಿನ ಬರಬೇಕು ಅಂತ ಇಲ್ಲ, ಯಾವತ್ತಾದ್ರೂ ಒಂದು ದಿನ ಬಂದು ನೀವು ನಿಮ್ಮ ಪ್ರಾಬ್ಲಮ್ನ ನೀವು ಅಲ್ಲಿ ಹೇಳಿಕೊಂಡ್ರೆ ಅದಕ್ಕೆ ನಾವು ಒಂದು ದಿನದಲ್ಲಿ ಕೌನ್ಸಿಲಿಂಗ್ ಕೊಡ್ತೀವಿ. ನಿಮಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಏನು ಮಾಡಬೇಕು ಅನ್ನೋದನ್ನು ಸಹ ತಿಳಿಸಿ ಕೊಡ್ತೀವಿ. ಅದನ್ನು ನಿಮ್ಮ ಮನೆಯಲ್ಲೇ ಸಹ ಸರಿ ಮಾಡ್ಕೊಬೋದು. ಬಟ್ ನಮ್ಮ ಮುಳಿಯಾ ಸಂಸ್ಥೆಯ ಒಂದು ವೈಶಿಷ್ಟ್ಯತೆ ಏನಂತಂದರೆ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಯಾವುದೇ ಒಂದು ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಬಟ್ ನಾವು ಗ್ರಾಮೀಣ ಕಡೆಗೆ ಪ್ರತಿಯೊಬ್ಬ ಜನರಿಗೆ ತಿಳಿಸೋದೇನೆಂದರೆ ಯಾವುದೇ ಮೆಡಿಸಿನ್ ಇಲ್ಲದೆ ಯಾವುದೇ ರೀತಿ ಕೃತಕವಾಗಿ ಈಗ ನೋಡ್ತಾ ಇರ್ಬೋದು, ಸಪೂರ ಹಾಕಬೇಕು ಅಂದರೆ ಈಗ ಎಲ್ಲರೂ ಸಪೂರ ಆಗಬೇಕಾ, ಪೌಡ್ರ್ ತಗೊಳ್ಳಿ, ದಪ್ಪ ಆಗಬೇಕಾ, ಪೌಡ್ರ್ ತಗೊಳ್ಳಿ, ಸಣ್ಣ ಆಗಬೇಕಾ, ಮಾತ್ರೆ ತಗೊಳ್ಳಿ. ಬಟ್ ನಮ್ಮ ಮುಳಿಯಾ ಸಂಸ್ಥೆ ನಿಮಗೆ ಕೊಡೋದೇನೆಂದರೆ ನೀವು ತಿನ್ನೋ ಆಹಾರದಲ್ಲಿಂದನೇ ನೀವು ಹೇಗೆ ಸಪೂರ ಆಗ್ಬೋದು, ನೀವು ಹೇಗೆ ದಪ್ಪ ಆಗ್ಬೋದು. ಕೆಲವರಲ್ಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇರುತ್ತೆ, ಕೆಲವರಿಗೆ ಕ್ಯಾಲ್ಸಿಯಂ ಕಮ್ಮಿ ಇರುತ್ತೆ, ಇನ್ನು ಕೆಲವರಿಗೆ ತುಂಬ ಅಲರ್ಜೀಸ್ ಇರುತ್ತೆ. ಅದಕ್ಕೂ ಸಹ ನಿಮಗೆ ಒಂದು ಸಜೆಷನ್ ಕೊಡ್ತಾ ನಿಮ್ಮ ಹೋಮ್ ಫುಡ್ಡಲ್ಲೇ ನಿಮ್ಮ ಮನೆಯಲ್ಲೇ ಇದ್ಕೊಂಡು ಹೇಗೆ ಆರೋಗ್ಯವಾಗಿ ಇರ್ಬೋದು ಅನ್ನೋದನ್ನ ನಮ್ಮ ಮುಳಿಯಾ ಸಂಸ್ಥೆ ಕಡೆಯಿಂದ ನಾವು ತಿಳಿಸಿಕೊಡೋ ಪ್ರಯತ್ನ ಮಾಡ್ತಾ ಇದ್ವಿ. ಉಪ್ಪಿನಂಗಡಿಯ ಜನತೆ ಇದನ್ನ ಉಪಯೋಗಿಸ್ಕೋಬೇಕು ಅಂತ ನಮ್ಮ ಸಂಸ್ಥೆ ಕಡೆಯಿಂದ ತಮ್ಮಲ್ಲಿ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು. ವಿಶೇಷವಾಗಿ ದೇಹದಲ್ಲಿ ಆಗುವಂಥ ಏರುಪೇರುಗಳು ಜೊತೆಗೆ ದೈನಂದಿನ ಚಟುವಟಿಕೆಗಳನ್ನು ಒಂದು ಬೆಳಗಿನಿಂದ ರಾತ್ರಿ ಮಲಗೋ ತನಕ ನಮ್ಮನ್ನು ನಾವು ಯಾವ ರೀತಿಯಾಗಿ
ಅದನ್ನ ದೇಹ ಆರೋಗ್ಯವನ್ನ ಮತ್ತೆ ಜೊತೆಗೆ ಆ ಒಂದು ಆಹಾರವನ್ನ ಪಡ್ಕೊಳ್ಳೋದ್ರ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿರಂತರವಾಗಿ ಎಲ್ಲ ಆಡಿಷನ್ ಅಲ್ಲಿ ಕೂಡ ತಿಳಿಯಪಡಿಸ್ಕೊಂಡು ಬಂದಿದ್ದೀರಿ. ಒಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಕೊಡೋದಾದ್ರೆ, ನಾವು ಒಂದು ವೆಹಿಕಲ್ ತಗೊಂತೀವಿ. ಆ ವೆಹಿಕಲ್ ತಗೊಂಡಾಗ ಅದಕ್ಕೆ ಎಷ್ಟು ದಿನಕ್ಕೆ ಸರ್ವಿಸ್ ಮಾಡಿಸ್ಬೇಕು, ಯಾವ ಟೈಮ್ಗೆ ಪೆಟ್ರೋಲ್ ಹಾಕ್ಸ್ಬೇಕು, ಇಂಜಿನ್ ಹೀಟ್ ಆದಾಗ ಎಲ್ಲಿ ನಿಲ್ಲಿಸ್ಬೇಕು ಅಂತ ಕಾಳಜಿಯಿಂದ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯ ತನ್ನ ದೇಹದ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಲ್ಲ, ಅದು ಒಂದು ಬೇಸರದ ಒಂದು ಸಂಗತಿ. ಒಂದು ಜೀವ ಇಲ್ಲದ ಒಂದು ವಸ್ತುಗೆ ನಾವು ಅಷ್ಟು ಟೈಮ್ ಟು ಟೈಮ್ ಮೇಂಟೈನ್ ಮಾಡುವಾಗ ನಮ್ಮ ಜೀವನ ಪರ್ಯಂತ ಕೊನೆಯ ತನಕ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅಲ್ಲಿವರೆಗೂ ಕೊಂಡೋಗೋ ಈ ದೇಹನ ಎಷ್ಟು ಕೇರ್ ಮಾಡ್ಬೇಕಲ್ಲ. ಬಟ್ ಕೇರ್ ಮಾಡಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ನಿಜವಾಗಲೂ ಅದ್ಭುತವಾದಂತಹ ದೇಹದ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಜೊತೆಗೆ ಆಹಾರದ ಬಗ್ಗೆ ವಿಶೇಷವಾಗಿ ತಿಳಿಯಪಡಿಸಿದ್ರಿ. ಶ್ರೀಯುತ ಕೃಷ್ಣ ಸರ್ ಬೆಂಗಳೂರು ಇವರ ಬಗ್ಗೆ ಹೇಳಲೇಬೇಕು. ಚಲನಚಿತ್ರ ರಂಗ ಇರಬಹುದು ಅಥವಾ ಬೇರೆ ಬೇರೆ ಸೆಲೆಬ್ರಿಟಿಗಳಿಗೆ ವಿಶೇಷವಾಗಿ ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ ವಿಶೇಷವಾಗಿ ತಮ್ಮ ನಿರ್ದೇಶನ ಮತ್ತು ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ತೋರಿಸಿಕೊಟ್ಟವರು. ಹಾಗಾಗಿ ಪುತ್ತೂರಲ್ಲಿ ಇರುವಂತಹ ಮುಳಿಯ ಹೆಲ್ತ್ ಅಂಡ್ ಫಿಟ್ನೆಸ್ ಸೆಂಟರ್ ಅಲ್ಲಿ ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೇಳಬೇಕಿದ್ರೆ ನೇರವಾಗಿ ಶ್ರೀಯುತ ಕೃಷ್ಣ ಸರ್ನ ಭೇಟಿಯಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ಳುತ್ತಾ, ಈವರೆಗೆ ಅವಕಾಶದ ಬಗ್ಗೆ ನಿರಂತರವಾಗಿ ನಮ್ಮ ಜನತೆಗೆ ತಿಳಿಯಪಡಿಸಿದ್ದಕ್ಕಾಗಿ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಅಭಿವಂದನೆಗಳು ಹಾಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಶುಭವಾಗಲಿ. ಥ್ಯಾಂಕ್ ಯು. ಮುಳಿಯ ಜ್ಯುವೆಲ್ಸ್ ಅರ್ಪಿಸುವಂತಹ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಈಗಾಗಲೇ ಜೂನಿಯರ್ ವಿಭಾಗವನ್ನು ಮುಗಿಸಿಕೊಂಡು ಸೀನಿಯರ್ ವಿಭಾಗದತ್ತ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ತೀರ್ಪುಗಾರರು ನಮ್ಮೊಂದಿಗೆ 2 ಮಂದಿ ಇದ್ದಾರೆ. ಈಗಾಗಲೇ ವಿರಾಮವನ್ನ ಪಡ್ಕೊಂಡು ಈಗಾಗಿ ಸೇರ್ಕೊಂಡಿದ್ದಾರೆ. ಸುಮಾರು 15-16 ತನಕ ನಮ್ಮ ಸ್ಪರ್ಧಿಗಳಿದ್ದಾರೆ. ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ತಾ ಇದ್ದೇವೆ. ಕ್ರಮ ಸಂಖ್ಯೆ 1 ರೇಖಾ BL, ಅದಾದ ಬಳಿಕ ಕ್ರಮ ಸಂಖ್ಯೆ 2 ಸಂತೋಷ್ ಕುಮಾರ್ ತಾವು ತಯಾರಾಗಬೇಕು. ಇದೀಗ ಕ್ರಮ ಸಂಖ್ಯೆ 1 ರೇಖಾ BL. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ
ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಏನು ವರ್ಕ್ ಮಾಡ್ತಿದ್ರಿ? ಇವಾಗ ಟೀಚರ್ ಮಾಡ್ತಿದ್ರಿ? ಬಂಟ್ವಾಳ. ಬಂಟ್ವಾಳದಲ್ಲಿ. ಊರು ಇಲ್ಲೇ ಇದೆನಾ? ಇಲ್ಲ, ಬಂಟ್ವಾಳದಿಂದ ಬಂದಿದ್ದು. ಅಲ್ಲಿಂದ ಹಾಡ್ಲಿಕ್ಕೆ ಬಂದಿರೋದಾ? ಎಸ್, ಸುಂದರವಾದಂಥ ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯು ಕೂಡ. ಏನು ಇದನ್ನ ಆಯ್ಕೆ ಮಾಡ್ಕೊಂಡ್ರಿ? ಚಲನಚಿತ್ರ ಗೀತೆ ಯಾಕೆ ಹಾಡಬಾರ್ದಿತ್ತು? ಚಲನಚಿತ್ರ ಗೀತೆ ಸ್ವಲ್ಪ ಕಷ್ಟ, ಭಾವಗೀತೆ ನಾವು ಕೇಳ್ತಾ ಇರ್ತೇವೆ ಯೂಶುವಲ್ ಆಗಿ, ಹಾಗೆ ಹಾಡ್ಲಿಕ್ಕೆ ಸುಲಭ. ಹಾಗೆ ಹಾಡಿಬಿಟ್ರಿ, ಚಿಂದಿ ಉಡಾಯಿಸಿಬಿಟ್ರಿ. ಓಕೆ, ರೇಖಾ ಮೇಡಮ್ ಅದ್ಭುತವಾದಂತಹ ವೃತ್ತಿಯಲ್ಲಿ ಶಿಕ್ಷಕರು ಕೂಡ. ಹಾಗಾಗಿ ಹಾಡಿದಂತಹ ಭಾವಗೀತೆಯ ಒಂದು ರೌಂಡಿಗೆ ನಿಜವಾದ ಜೋರಾದ ಚಪ್ಪಾಳೆ ನೀಡಿ ಅವರಿಗೆ ಗೌರವಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಶುಭವಾಗಲಿ ರೇಖಾ ಮೇಡಮ್. ಹಾಗಾಗಿ ಕ್ರಮ ಸಂಖ್ಯೆ 2 ಸಂತೋಷ್ ಕುಮಾರ್, ಅದಾದ ಬಳಿಕ ಕ್ರಮ ಸಂಖ್ಯೆ 3 ರವಿ. ತಾವು ರೆಡಿ ಆಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಕ್ರಮ ಸಂಖ್ಯೆ 2 ಸಂತೋಷ್. ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ. ನೆನಪೆಂದರೆ ಮಳೆ ಬಿಲ್ಲ ಛಾಯೆ ನನ್ನೆದೆಯ ಬಾಂಧಳದಿ. ಓ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಹಾಯ್ ಸರ್, ಹೇಗಿದ್ದೀರಿ? ಉಜಿರಿಂದ ಬಂದಿದ್ದೀರಾ? ಹೌದು ಸರ್. ಅಲ್ಲಿ ಕಳ್ಸರಿ ಆಡಿಷನ್ ಆಗಿತ್ತಲ್ಲ, ಅಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಆಡಿಷನ್ ಯಾರು ಹೇಳಿದ್ರು? ನನಗೆ ಇಲ್ಲಿ ಉಪ್ಪಿನಂಗಡಿ ಅವರು, ನಮ್ಮ ಅತ್ತಿಗೆ ಒಬ್ಬರು ಹೇಳಿದ್ರು. ಅತ್ತಿಗೆ ಹೇಳಿ ಬಂದಿದ್ದಾರೆ? ಅತ್ತಿಗೆ ಅವರು ಬರಲಿಲ್ಲ, ಫ್ಯಾಮಿಲಿ ಬಂದಿದ್ದಾರೆ. ಹೌದು, ಫ್ಯಾಮಿಲಿ ಅಂದ್ರೆ ನನ್ನ ಇಲ್ಲಿ ತಾಯಿ ಮನೆ ಎಲ್ಲ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಕೆಮ್ಮಾರ, ಅಲ್ಲಿಂದ ಬಂದಿದ್ದಾರೆ. ಅದೇ ಫ್ಯಾಮಿಲಿ ಅಂದ್ರೆ ಯಾರು? ತಾಯಿ ಫ್ಯಾಮಿಲಿ, ಭಾವ ಇಬ್ಬರು ಬಂದಿದ್ದಾರೆ. ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮದುವೆ ಆಗಿದ್ದೀರಾ? ಇಲ್ಲ. ಯಾಕೆ ಆಗಲಿಲ್ಲ? ಹುಡುಕ್ತಾ ಇದ್ದೇನೆ. ಓಕೆ, ಹುಡುಕುವಂತ ಒಂದು ಒಳ್ಳೆ, ಅದಕ್ಕೆ ಪೂರಕವಾಗಿ ಒಂದು ಅದ್ಭುತವಾದಂತಹ ಹಾಡನ್ನು ಹಾಡಿದ್ರಿ. ಥ್ಯಾಂಕ್ ಯು ಸರ್. ಖುಷಿ ಆಯ್ತಲ್ಲ? ಆಡಿಷನ್ ಇದೇ ಪ್ರಥಮವಾಗಿ ಬೇರೆ ಹಾಡಿದ್ದೀರಾ? ಇಲ್ಲ, ಹಾಡಿದ್ದೇನೆ. ಲಾಸ್ಟ್ ಟೈಮು ದೇಶಭಕ್ತಿ ಗೀತೆ ಹರೀಶ್ ಪುಂಜ್ ಅವರ ಕಾರ್ಯಕ್ರಮದಲ್ಲಿ ಸೆಕೆಂಡ್ ಬಂದಿದೆ, ಕೇಳಿಪಟ್ಟಿದ್ದೇನೆ. ಶ್ರೀಯುತ ಸಂತೋಷ್ ಕುಮಾರ್ ಉಜಿರೆ ಕಡೆಯಿಂದ ದೂರದ ಊರಿಂದ ಬಂದು ಈ ಉಪ್ಪಿನಂಗಡಿಯ ಆಡಿಷನ್ ಅಲ್ಲಿ ತಾನು ಒಳ್ಳೆ ಅದ್ಭುತವಾದಂತಹ ಕಂಠದಿಂದ ಮೆಲೋಡಿ ವಾಯ್ಸಿನಲ್ಲಿ ಹಾಡಿದ್ದಾರೆ. ಜೋರಾದ ಚಪ್ಪಾಳೆ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳಿ ಇಷ್ಟಪಡ್ಕೊಳ್ತಿದ್ದೇನೆ. ಕ್ರಮ ಸಂಖ್ಯೆ 3 ರವಿ ರಾಮನಗರ, ಅದಾದ ಬಳಿಕ ಕ್ರಮ ಸಂಖ್ಯೆ 4 ರಘು ರಾಮನಗರ. ತಾವು ರೆಡಿ ಆಗಬೇಕು ತಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಕ್ರಮ ಸಂಖ್ಯೆ 3 ರವಿ ರಾಮನಗರ.
ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಗೀತ ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಈ ಪ್ರೇಮ ಸಂಗೀತ ಸಂತೋಷ ಸಂಗೀತ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇದೇ ಶಾಲೆಯಲ್ಲಿ ಹಾಡುವ ನಡುಗಲಿ ಭುವಿ ಬಿರಿಯಲಿ ನೀಲೀಶ್ವತ. ರಘು ಸರ್ ಸರ್ ರವಿ ಸರ್ ಏನಾಗ್ಬೇಕು ನಿಮಗೆ? ರಿಲೇಷನ್ ರಾಮನಗರದಿಂದ ಬಂದಿದ್ದೀರಿ? ರಾಮನಗರ. ಏನು ಸ್ಪರ್ಧೆ ಮಾಡ್ಕೊಂಡು ಬಂದಿದ್ದೀರಾ? ಚರ್ಚೆ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ ಸರ್, ಅವರು ಸಹ ಆಡ್ತಾ ಇದ್ದಾರೆ, ನಾನು ಆಡ್ತಾ ಇದ್ದೇನೆ. ನೀವು ಕೂಡ ಹಳೆ ಚಿಲ್ಲದಿ, ನಾನು ಕೂಡ ಹಾಡುದು ಬಿಡುದೇ ಬೇಡ ಅಂತ ಹೇಳಿ ಅಲ್ಲ, ಸೆಮಿಫೈನಲ್ ಎಂಕ್ಲು 2 ಜನ ಬೋರ್ಡ್ ಬಂಡದು ಅಲ್ಲ ಸರ್, ಹಾಗೆಲ್ಲ ಎಲ್ಲರೂ ಬರಬೇಕು, ಎಲ್ಲರೂ ಬರಬೇಕು. ಓಕೆ, ಅದ್ಭುತವಾದಂತಹ ಹಾಡನ್ನ ಹಾಡಿದ್ದೀರಿ. ವಿಶೇಷವಾಗಿ ಶ್ರೀಯುತ ರಘು ರಾಮನಗರ ಸರ್ ವಿಶೇಷವಾಗಿ ಜೋರಾದ ಚಪ್ಪಾಳೆ ಆಶೀರ್ವಾದ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದ ಮುಂದೆ ಕ್ರಮ ಸಂಖ್ಯೆ 5 ಅಶ್ವಿಜಾ ಶ್ರೀಧರ್, ಅದಾದ ಬಗ್ಗೆ ಕ್ರಮ ಸಂಖ್ಯೆ 6 ಜಗನ್ನಾಥ್ ತಾವು ತಯಾರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ
ಸಿಡಿಲು ನೀ ನಡೆಯುತ್ತಿರು. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು. ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ. ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು. ಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು. ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ. ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು. ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅರಳುವ ಹೂವುಗಳೇ ಆಲಿಸಿರಿ. ಬಾಳೊಂದು ಹೋರಾಟ ಮರೆಯದಿರಿ. ಥ್ಯಾಂಕ್ ಯು. ಅಶ್ವಜ ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಒಳ್ಳೆ ಅದ್ಭುತವಾದಂತಹ ಹಾಡನ್ನು ಹಾಡಿದಿರಿ. ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್ ಮನೇಲಿ ಇದೇ ಶಾಲೆಯಲ್ಲಿ ಕೀಬೋರ್ಡ್ ಟೀಚ್ ಇಲ್ಲಿ? ಸರ್ ನೊಟ್ಟಿಗೆ ಟೀಚ್ ಮಾಡ್ತಾ ಇದ್ದೆ. ಓಕೆ, ಕೀಬೋರ್ಡ್ ಟೀಚರ್ ಆಗಿದ್ದೀರಿ. ಎಸ್ ಬಾರಿ ಅದ್ಭುತವಾದಂತಹ ಹಾಡನ್ನು ಹಾಡಿದಿರಿ. ಮಾತಾಡುವಷ್ಟು ಸಮಯ ಇಲ್ಲ, ತುಂಬಾ ಹೋಗ್ತಾ ಇದೆ. Okay, ಹಾಗಾಗಿ ವಿಶೇಷವಾಗಿ ಶುಭವಾಗಲಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ಕೊಳ್ತಾ ಶ್ರೀಜಾ ಅಲ್ಲ ಅಶ್ವಿಜಾ ಮೇಡಮ್, ಅಶ್ವಿಜಾ ಮೇಡಮ್ ಅವರಿಗೆ ವಿಶೇಷವಾಗಿ ಜೋರಾದ ಚಪ್ಪಳೆ ನೀಡಿ ಗೌರವಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಕ್ರಮ ಸಂಖ್ಯೆ 6 ಜಗನ್ನಾಥ್, ಅದಾದ ಬಳಿಕ ಕ್ರಮ ಸಂಖ್ಯೆ 7 ಗಂಗಾಧರ್ ತಾವು ರೆಡಿ ಆಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಿದ್ರಿ. ಕ್ರಮ ಸಂಖ್ಯೆ ಅನುಬಂಧವೋ ತಂದಾನಂದವೋ ರೂಪವೇ
ಕಾವ್ಯದ ನಾಯಕಿಯೋ ಆಹಾ ನನ್ನನು ಬಯಸಿದ ದೇವತೆಯೋ ಭೂಮಿಗೆ ಇಳಿದ ಅಪ್ಸರೆಯೋ. ವೇದಿಕೆ ಸಿಕ್ಕೋದಿದೆಯಲ್ಲ ಅದಕ್ಕಿಂತ ಮಿಗಿಲಾಗಿ ಏನಿಲ್ಲ. ಸರಿ ಸರ್. ಏನ್ ಮಾಡ್ಕೊಂಡಿದ್ದೀರಿ? ನಾನು ಸಿ ಎ ಬ್ಯಾಂಕಲ್ಲಿ ಎಸ್ ಇಲ್ಲಿ ಕೇರ್ಕಟ್ಟೆ. ಓಕೆ, ಶುಭವಾಗಲಿ ಜಗನ್ನಾಥ್ ಸರ್. ಸಿಪ್ಪಲ್ಲಿ ಹೋಗುವಂತ ಎಲ್ಲ ಸೌಭಾಗ್ಯ ನಿಮ್ಮದಾಗಲಿ ಅಂತ ಹೇಳಿಕೊಳ್ಳುತ್ತಾ ಆಶೀರ್ವಾದದ ಜೋರಾದ ಚಪ್ಪಾಳೆ ಶ್ರೀಯುತ ಜಗನ್ನಾಥ್ ಸರ್ ಮೇಲೆ ಇರಲಿ ಅಂತ ಹೇಳಿಕೆ ಚಬಡ್ಕೊಳ್ತಾ ಕ್ರಮ ಸಂಖ್ಯೆ 7 ಗಂಗಾಧರ್, ಕ್ರಮ ಸಂಖ್ಯೆ 8 ವಿಘ್ನೇಶ್ ತಾವು ತಯಾರಾಗಬೇಕು ಹೇಳಿಕೊಳ್ತಿದ್ದೇನೆ. ಇದೀಗ ಕ್ರಮ ಸಂಖ್ಯೆ 7 ಗಂಗಾಧರ್. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ. ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ಘಮ ಘಮ ಕಂಬುತ್ತಾರೋ ಗಾಳಿ ಕೂಡ ಗಬ್ಬುನಾಥ ತಾರೋದಿಲ್ವಾ. ಪರಮ ಪಾವನ ಗಂಗೆಯಲ್ಲೂ ಕೂಡ ಹೆಣಗಳು ತೇಳೋದಿಲ್ವಾ. ಘಮ ಘಮ ಕಂಬುತ್ತಾರೋ ಗಾಳಿ ಕೂಡ ಗಬ್ಬುನಾಥ ತಾರೋದಿಲ್ವಾ. ಪರಮ ಪಾವನ ಗಂಗೆಯಲ್ಲೂ ಕೂಡ ಹೆಣಗಳು ತೇಳೋದಿಲ್ವಾ. ಕಳ್ಳನೆಲ್ಲ ಜೈಲಿಗೆ ಹಾಕದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ. ಕಳ್ಳನೆಲ್ಲ ಜೈಲಿಗೆ ಹಾಕದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ವಾ. ಶೀತ ಕೊಡ್ರೋ ಶೀತಗಳ್ವಾ, ಮಂಗರ್ತೀನೋ ಕೈ ದೂಡಲ್ವಾ. ದೇವರುಗಳೇ ತಪ್ಪು ಮಾಡಿಲ್ವಾ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ಗಂಗಾಧರಣ್ಣ ತಪ್ಪು ಮಲ್ಪನಕ್ಲೆ ಏರುಲೇರತ್ತ ಕನ್ನಡ. ನಮಸ್ತೆ. ನಮಸ್ತೆ. ತುಳು ಕನ್ನಡನ ತುಳು ಸರ್. ತುಳು ಅಲ್ಲೇ ಹಂಚಿಬೋದುಲೆ ಸುದ್ದಿ ಸ್ಪೈನಡ್ ನೇರದ ಪ್ರಸಾರ ಒಂದುಂಡು. ಸರಿ ಸರ್. ತಪ್ಪು ಮಾಡಿದವರು ಯಾರಿದ್ದಾರಲ್ವಾ? ಏರ್ಲೆಜ್ಜರ್ ಸರ್. ಏರ್ಲೆಜ್ಜರ್ ಬೊಕ್ಕ ಏನ ಬಗ್ಗೆ ಇಡಿಗೆ 4 ಗಂಟೆ ಬತ್ತಿ ಎತ್ತು ನಡೀತಂಡು ಯಾನ ಬತ್ತನ 6 ಗಂಟೆಗೆ ವಾಹನ ನೆರಡಿ ಏನ ಫೋನ್ ಅಂತ ಪಂಡೆ ಸರ್ ಎಂಕ್ಲ ತಪ್ಪು ಆತನ್ ಸರ್. ಏನ್ 4 ಗಂಟೆ ಬತ್ತು ಫೋನ್ ಅಂತ ಅಂಡು ಮಾತ್ರ ತಪ್ಪು ಮಾಡ್ತಾರತ್ತ. ಬಸ್ ಸ್ಟ್ಯಾಂಡ್ ಕೆಂಚಿನ ತಪ್ಪೇ ಸರ್. ಆತೆ ಎಲ್ಲರೂ ಮಾಡುದು ತಪ್ಪೇ. ಜೋರಾಗಿ ಗಂಗಾಧರ್ ಸರಿಗೆ ತಪ್ಪು ಮಾಡಿ ಆದ್ರೂ ಚಪ್ಪಾಳೆ ಹಾಕಿ ಅಂತ ಹೇಳಿ ಇಷ್ಟಪಡ್ಕೊಳ್ತಾ ಶುಭವಾಗಲಿ ಗಂಗಾಧರ್ ಸರ್. ಓಕೆ, ಹಾಗೆ ಕ್ರಮ ಸಂಖ್ಯೆ 8 ವಿಘ್ನೇಶ್ ತಾವು ತಯಾರಿ ಬರಬೇಕು. ಇದಾದ ಬಳಿಕ ಕ್ರಮ ಸಂಖ್ಯೆ 9 ಸೌಮ್ಯ ಸುವರ್ಣ ತಾವು ರೆಡಿ ಆಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ
ಹಲೋ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನೆಗಳ ಇಂದು. ಆರಾಧಿಸರ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. ವಿಘ್ನೇಶ್ ಅಣ್ಣ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು ಹೇಗಿದ್ದೀರಿ ಸರ್? ಓ ಸೂಪರ್. ನಾನೇನು ಒಂದು ದೊಡ್ಡ ಫ್ಯಾನ್ ಸರ್ ನಿಮ್ಮದು. ನನ್ನದು? ಮೈ ಗಾಡ್. ಯೂಟ್ಯೂಬಲ್ಲಿ ನಿಮ್ಮದೊಂದು ಸಾಂಗ್ ಕೇಳಿದೆ ಸರ್. ಅದನ್ನು ಕೇಳಿ ತುಂಬ ಫ್ಯಾನ್ ಆಗಿದೆ ಸರ್ ನಿಮ್ಮದು. ದೇವರೇ ಪರಮಾತ್ಮ. ಇಲ್ಲ ಸರ್, ಹೌದು ಸರ್. ಯಾವುದೋ ಪ್ರೋಗ್ರಾಮ್ ಅಲ್ಲಿ ಹಾಡಿದ್ದು ಸರ್ ಅದನ್ನು ಮಾತ್ರ. ಖಂಡಿತ ಯೂಟ್ಯೂಬಲ್ಲಿ ಅಂತೂ ತುಂಬಾ ಹಾಡುಗಳು ಕೇಳಿದ್ದು. ನನ್ನ ಫ್ಯಾನ್ ಅಂತ ಹೇಳಿ ಅಭಿಮಾನಿ ಅಂತ ಹೇಳೋದು ಅಲ್ಲ ಸರ್, ಒಳ್ಳೆ ವಾಯ್ಸ್ ಇದೆ ಸರ್. ತುಂಬ ಧನ್ಯವಾದ. ತುಂಬ ಖುಷಿ ಆಯ್ತು. ಓಕೆ ಓಕೆ. ನಾನು ನನ್ನ ಜೀವನದಲ್ಲಿ ಯಾವತ್ತು ಅಭಿಮಾನಿ ಅಂತ ನಾನು ಪಡ್ಕೊಂಡದ್ದು ಇಲ್ಲ. ಅದು ಏನಿದ್ರೆ ವಿಘ್ನೇಶ್ ಅಣ್ಣ ಮಾತ್ರ ಹೇಳಿದ್ದು. ಉಪ್ಪಿನಂಗಡಿಯ ಜನತೆ ಮೈಕ್ ಬರ್ತದೆ ಸರಿ ಬಾತಿಲ್ಲ. ಮನೆಯಿಂದ ಪತಿದೇವರು ಬಂದಿದ್ದಾರೆ. ಎಲ್ಲಿದ್ದಾರೆ? ಒಳ್ಳೆ ನಮಸ್ಕಾರ ಅಣ್ಣ. ಮನೇಲಿ ಹೀಗೆ ಹಾಡ್ತಾ ಇರ್ತಾರ? ಒಮ್ಮೆ ಹಾಡ್ತಾ ಇರ್ತಾರೆ. ನಿಮಗೆ ಖುಷಿ ಆಗ್ತಾ ಇರ್ತದ? ಅಲ್ಲ ನೀವು ಆ ಕಡೆ ಹೋಗಿ ಹಾಡಿ ಅಂತ ಹೇಳ್ತೀರಾ? ಎಂತ ಖುಷಿ ಅಂದಿದ್ದೀವಿ ಪಣ್ಣ ಪದ್ಯ ಒಂಥರ ಬಾರಿ ಬೇಜಾರು ಬಣ್ಲಿಕ್ಕೆ ಐತಲ್ರಿ. ನೀವು ನಿಮ್ಮ ಪತಿದೇವರ ಪರವಾಗಿ ತುಂಬಾ ಬೆಚ್ಚದ ಹಾಡು ಬೇಡ ಈಗ ಹಾಡಿದ್ದು. ಒಂದು ಪ್ರೀತಿಯ ಹಾಡೊಂದು ಹಾಡೋದ್ರೆ ಎರಡು ಲೈನ್ ಯಾವ್ದು ಹಾಡ್ತೀರಿ? ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಯಾವತ್ತು ಜೊತೆಯಾಗಿ
ಹೇಗೆ ಇರ್ತಾರಪ್ಪ ಸೌಮ್ಯ ಮೇಡಮ್. ವಾವ್, ಅದ್ಭುತವಾದಂತಹ ಹಾಡನ್ನ ಸೌಮ್ಯ ಸುವರ್ಣ ಮೇಡಮ್ ಹಾಡಿದರೆ. ವಿಶೇಷವಾಗಿ ಜೋರಾದ ಆಶೀರ್ವಾದದ ಚಪ್ಪಾಳೆ ನೀಡಬೇಕಾಗಿದೆ ಕೇಳಿಕೊಳ್ತೀನಿ. ಶುಭವಾಗಲಿ ಸೌಮ್ಯ ಮೇಡಮ್. ಇನ್ನು ಮುಂದಕ್ಕೆ ಕ್ರಮ ಸಂಖ್ಯೆ 10 ಗುರುಪ್ರಸಾದ್, ಅದಾದ ಬಳಿಕ ಕ್ರಮ ಸಂಖ್ಯೆ 11 ಆಶಾ ಕೋಟ್ಯಾಲ್. ನರಮಾನಿ ಸತ್ಯೋದ ಸಾರಿ ನಡೆದು ಎಡ್ಡೆಬ್ಬು ಬಯಕಲಯ ಈ ಎಡ್ಡೆಬ್ಬು ಬಯಕಲಯ ಧರ್ಮೋದ ಸಾದಿಡು ನಡೆದು ನಿಷ್ಠೆಡು ಬದುಕಲಯ ಈ ನಿಷ್ಠೆಡು ಬದುಕಲಯ ಕಾರ್ಣಿಕ ದಿಂದಿನ ದೈವ ಉಂದಿನ ನೆಲ ಉಂದು ಬಂಗಾರು ಸಿರಿ ಸತ್ವದ ಪೊರ್ಲುದ ಸ್ಥಾನ ಉಂದು ದೈವ ಶಕ್ತಿ ನಂಬಿಕೆಡೆ ನಂಬೋಡು ಮಾತೆನುಲ ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ಬೇರು ಪಂಡಿನ ಉಂಡೊಂದು ನಂಬನುಯ ನರಮಾನಿ. ಥ್ಯಾಂಕ್ ಯು. ಗುರುಪ್ರಸಾದ್ ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಈ ಸಾಲು ಎಷ್ಟು ಅರ್ಥಪೂರ್ಣ ಆಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು 2 ವರ್ಷಗಳಿಂದ ಕೋವಿಡ್ನಿಂದ ನಾವು ಯಾವ ರೀತಿ ನಾವು ಕಷ್ಟಗಳನ್ನು ಅನುಭವಿಸಿ ಅಂತ ಹೇಳಿ ಸೂಕ್ತ ಅಲ್ವಾ? ಇದು ಯಾವುದೇ ಮೇಲು ಕೀಳು, ನಾನು ಶ್ರೀಮಂತ, ನಾನು ಬಡವ, ಇದೆಲ್ಲದನ್ನ ಕಳೆದ ಬಂದ ಒಂದು ಆ ಕೋವಿಡ್ 2 ವರ್ಷಗಳು ಬಂದು ಎಲ್ಲವನ್ನು ತೋರಿಸಿಕೊಟ್ಟು ಎಷ್ಟು ಅದ್ಭುತವಾದಂಥ ಸಾಲನ್ನ ಹಾಡಿದಿರಿ. ಎಲ್ಲರೂ ತುಂಬಾ ಥ್ಯಾಂಕ್ಸ್ ಸರ್. ಎಸ್, ಓಕೆ. ಇವರು ಫೌಂಡೇಶನ್ ಅವರು ಇಷ್ಟೊಂದು ಒಂದು ಅವಕಾಶ ಕೊಟ್ಟಿದ್ದಾರಲ್ಲ, ಅದಕ್ಕೆ ತುಂಬಾ ಆಭಾರಿಯಾಗಿರ್ತೇವೆ. ಎಸ್ ಎಸ್, ಖಂಡಿತವಾಗಿ. ನಿಮ್ಮಂಥ ಈ ಗ್ರಾಮೀಣ ಪ್ರತಿಭೆಗಳಿಗೆ ನಮ್ಮ ಮುಳಿಯ ಸಂಸ್ಥೆಯ ದೊಡ್ಡ ದೊಡ್ಡ ನಮ್ಮ CMD ಸರ್ ಇದ್ದಾರೆ, ಬೇರೆ ಬೇರೆ ಸಂಸ್ಥೆಯ ಮುಖ್ಯಸ್ಥರಿದ್ದಾರೆ. ಅವರ ಉದ್ದೇಶ ಇಷ್ಟೇ, ಮಾಡುವಂಥ ಚಿನ್ನ ಆಭರಣಗಳ ಬೇರೆ ಬೇರೆ ವ್ಯವಹಾರ ಇದೆ, ಜೊತೆಗೆ ಗ್ರಾಮ ಪ್ರತಿಭೆಗಳಿಗೆ ಇಂಥ ಒಂದು ಅವಕಾಶ ಅಂತ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಎಸ್, ಶುಭವಾಗಲಿ. ಶ್ರೀಯುತ ಗುರುಪ್ರಸಾದ್ ಸರ್ ಇವರಿಗೆ ವಿಶೇಷವಾಗಿ ಅದ್ಭುತವಾದಂತಹ ತುಳು ಸಾಲಿನ ಹಾಡನ್ನು ಹಾಡಿದಿರಿ. ನಿಮಗೆ ವಿಶೇಷವಾಗಿ ಅಭಿವಂದನೆಗಳು ಹಾಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಕ್ರಮ ಸಂಖ್ಯೆ 11 ಆಶಾ ಕೋಟ್ಯಾಲ್, ಅದಾದ ಬಳಿಕ ಕ್ರಮ ಸಂಖ್ಯೆ 12 ಚಿದಾನಂದ ಇವು ತಯಾರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತಾ ನಿನ್ನನ್ನೇ ಸ್ಮರಿಸುತ್ತಿದೆ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ನಮಸ್ಕಾರ ಇಂಚೊಲ್ಲಾರೆ ಭಾರಿ ಸಾಕದ ಪೊರ್ಲುದ ಡಾಕ್ಟರ್ ರಾಜ್ಕುಮಾರ್ ಅದೇ ಆರ್ನ ಸಾಂಗ್ ಇನ್ನೊಂದೇ ಭಾರಿ ಪೊರ್ಲು ಚೂರು ಸುರುಕಾನಾಗ ಚೂರು ಇರಿಗೆ ತಾಳ ತಿಕ್ಕಿಜಿತ್ತದ ಸುರುಕು ದಾಲಾಬಿಜಿ ಏನೇನು ತೊಂದರೆ ಇಲ್ಲ ಅದು ಅದ್ಭುತವಾಗಿ ಅದು ಏನು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ ಎಂತೆಂಥ ಸಂಗೀತ ಕಲ್ತವರೇ ಸ್ವಲ್ಪ ಅಲ್ವಾ ಏನು ಪಂಡಮಲ್ಲ ಸಿಂಗರ್ ದಾಲ ಮಗಲು ಸೃಜನಾಕ ಡ್ಯಾನ್ಸ್ ಮಾಡ್ತಲ್ಲ ಅಂದು ಆಲಂಡ ಸಾಂಗ್ ಪನ್ಪಲ್ ಅಲ್ಲ ಇನ್ನ ಮಗನ ಓಕೆ ಇದಕ್ಕಿಂತ ಮತ್ತೆ ಮಿಗಿಲಾಗಿ ಏನು ಬೇಕು ಎಸ್ ಆಗ ಸೃಜನ ಹಾಡಿದ್ದು ಈಗ ಆದ್ರೆ ಅವರಪ್ಪ ಪಪ್ಪ ಹಾಡಿದ್ದು ಎರಡು ಇದಕ್ಕಿಂತ ಮಿಗಿಲಾಗಿ ಏನು ಬೇಕು ಜೋರಾದ ಚಪ್ಪಾಳೆ ಶ್ರೀಯುತ ಚಿದಾನಂದಣ್ಣ ಇವರಿಗೆ ಹೀಗೆ ನಿರಂತರವಾಗಿ ಹಾಡ್ತಾ ಇರಿ ಮಗಳನ್ನು ಕೂಡ ಒಳ್ಳೆ ಡಾನ್ಸ್ ಮಾಡಿಸ್ತಾ ಇರಿ ಜೊತೆಗೆ ಹಾಡನ್ನ ಕೂಡ ಹಾಡಿಸಿ ಅಂತ ಕೊಡ್ತೇವೆ ಸರಿ ಓಕೆ ಥ್ಯಾಂಕ್ ಯು ಶುಭವಾಗಲಿ ಕ್ರಮ ಸಂಖ್ಯೆ 11 ತೀರ್ಪುಗಾರರ ಗಮನಕ್ಕೆ ಆಗ ಬಾಕಿಯಾಗಿರುವಂತ ಆಶಾ ಕೋಟ್ಯಾಲಿ ಇವರಿಗಿಂತ ಮತ್ತೊಮ್ಮೆ ಅವಕಾಶ ಕೊಡ್ತಿದ್ದೀವಿ ಇದಾದ ಬಳಿಕ ಕ್ರಮ ಸಂಖ್ಯೆ 13 ದೀಪಕ್ ಪೈ ಇವರು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಲೋ
मरोड़ी कलाई मोरी, मरोड़ी कलाई मोरी, हाँ कलाई मोरी, हाँ कलाई मरोड़ी कलाई मोरी, चूरी चटकाई इतराई तो चूरी से गरबा लगाई, हरी चुनरिया जो छटके से चीनी, हरी चुनरिया जो छटके। ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ, ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ತುಂಬಿಕೊಂಡಿದ್ದಂತೆ, ಹೇ ಹೇ ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ ಸೌಂದರ್ಯ ಎಂದೆಂದು ನಿನ್ನದು, ಯಾರ ನೀನು ರೋಜಾ ಹೂವೆ, ಯಾರ ನೀನು ಹೂವೆ, ಹೇಳಿ ಹೋ ಚೆಲುವೆ, ಹಾ ಚೆಲುವಿನ ಹೂವೆ. ಥ್ಯಾಂಕ್ ಯು. ದೀಪಕ್ ಸರ್ ನಮಸ್ತೆ. ಸರ್ ನಮಸ್ತೆ. ಬಾರಿ ಚಂದ ಕಾಣ್ತಿದ್ದೀರಿ. ಥ್ಯಾಂಕ್ ಯು. ಏನು ವಿಷಯ? ಹಾಗೆ ಅದವರು ಮುಳಿಯ ಗಾನರಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಈ ಒಂದು ಉಪ್ಪಿನಂಗಡಿ ಪರಿಸರದಲ್ಲಿ ಒಂದು ಆಯೋಜಿಸ್ತಾರೆ. ಅವರಿಗೆ ಫಸ್ಟ್ ಆಫ್ ಆಲ್ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಕಡೆಯಿಂದ ಜೋರಾಗಿ ಚಪ್ಪಾಳೆಯನ್ನು ಕಡೆ ನಡೆಸಿಕೊಳ್ಳಿ. ಯಾಕಂದ್ರೆ ಅದ್ಭುತವಾದ ಗ್ರಾಮೀಣ ಪ್ರತಿಭೆಗಳನ್ನು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಆಡಿಯನ್ಸ್ ಕಾಣಿಸ್ತಾ ಇಲ್ಲ, ಆದ್ರೆ ಒಮ್ಮೆ ನಮ್ದೊಂದೇ ಆಸೆ, ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆ ಆಶೀರ್ವಾದ ನಿಮ್ಮಲ್ಲಿ ಕೇಳುವುದಷ್ಟೇ. ಇರುವಂತ 10 ಮಂದಿ ಆದ್ರೂ ಪರವಾಗಿಲ್ಲ, ಅದು ಬರುದಷ್ಟು ಸ್ವೀಕಾರ ಆಗಿರ್ತದೆ. ಅದು 10 ಅಂದ್ರೆ 10,000 ಜನ. ಎಸ್ ಹೋಗಿತ್ತು. ನಿಮ್ಮ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೇನೆ. ಬೇರೆ ಬೇರೆ ನಾಟಕ ಕ್ಷೇತ್ರದಲ್ಲಿ ಇದ್ದೀರಿ. ಮತ್ತೆ ನಾನು ಇತ್ತೀಚೆಗೆ ಕೇಳ್ಪಟ್ಟೆ ಅರವಿಂದ ಬೂಡ ಮತ್ತೆ ಭೋಜರಾಜ್ ವಾಮಂಜೂರು ಇವರು ಜೊತೆಗೂಡಿಕೊಂಡು ಅದ್ಭುತವಾದಂತ ಕೆಲವೊಂದು ನಾಟಕಗಳಲ್ಲಿ ನೀವು ಅದನ್ನ ಅವ್ರದ್ದು ಸೀರಿಯಲ್ ಅಲ್ಲಿ ಸುಂದರೈ ಮಂದಾರ ಅವ್ರದ್ದು ಕುಡಲ ತೆಲಿಪುಗ ಬಾಬಣ್ಣ ಬೂಬಣ್ಣ ಮತ್ತೆ ಗೊತ್ತನಾಗ ಪೊರ್ತಾಂಡ್ ಎಲ್ಲ ಸೀರಿಯಲ್ ಆಲ್ಮೋಸ್ಟ್ ಕೆಲವು ಎಪಿಸೋಡ್ ಅಲ್ಲಿ ಆಕ್ಟ್ ಮಾಡಿದ್ದೇನೆ. ಅಂದ್ರೆ ಇವ್ರದ್ದು ಅರವಿಂದ ಬೋಳರ್ ಜೊತೆ ಅವರು ಕಾಡಿನ ಮನುಷ್ಯ, ನಾನೊಂದು ಕರಡಿ ವೇಷ ಹಾಕಿ ಎಲ್ಲ ಬಾರಿ ಚಕಮಕಿ ಮಾಡಿದ್ದೀರಿ. ಹೌದೌದು. ನಿಮ್ಮ ಹತ್ರ ಇನ್ನೊಂದು ಕೇಳಬೇಕಾಗಿತ್ತು. ನೋಡಿ, ಇಂಥ ಒಂದು ಅದ್ಭುತ ಕಲಾವಿದರು ಇಷ್ಟೆಲ್ಲ ಇದ್ರೂ ಕೂಡ ನಾನೊಬ್ಬ ಸಾಮಾನ್ಯ ಕಲಾವಿದ, ನಾನು ಹಾಡುವಂತ ವೇದಿಕೆಯಲ್ಲಿ ನಾನೊಬ್ಬ ಕಲಾವಿದ ಅಂತ ಹಾಡ್ಕೊಂಡಿದ್ದೀನಿ ಅಲ್ವಾ? ಎರಡು ಮಾತೇ ಇಲ್ಲ. ನನಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು. ಸಂಘಟಕರು ಬೈತಾ ಇದ್ರು, ಆದ್ರೂ ಕೇಳಲೇಬೇಕು. ಈ ಅದು ಯಾರೇ ನೀನು ರೋಜಾ ಹೂವೆ ಯಾರಿಗೆ ಹೇಳಿದ್ದು? ಏರೇ ಬಣ್ಣ ನನ್ನ ಮಿಸ್ಸಸ್ ಎಲ್ಲಿದ್ದಾರೆ? ಮೇಡಮ್ ಇದ್ದೀರಲ್ಲ, ಯಾರಿಗೆ ಹೇಳಿದ್ದದ? ಹೇಳ್ತಾ ಇರ್ತಾರ, ಹಾಗೆ ಮನೆ ಹೇಳ್ತಾ ಇರ್ತಾರ, ಯಾರೇ ನೀನು ರೋಜಾ ಹೂವೆ ಸತ್ಯಮಂಡ ವೀರ ಸರ್ ರೋಜಾ ಹೂವೆ ಅಲ್ಲ. ನನಗೆ ನಿಜವಾಗಿ ಹೇಳಲೇಬೇಕು, ಇಲ್ಲದ ನಾನು ಬಿಡೋದಿಲ್ಲ. ಬೇಕಾದ್ರೆ 12 ಗಂಟೆ ಆದ್ರೂ ಪರವಾಗಿಲ್ಲ. ಅಲ್ಲಿ ಏಕ ಮಾತ್ರ ಧರ್ಮ ಪತ್ನಿ ಇದ್ದಾರೆ, ಅಲ್ಲಿ ಇದ್ದಾಗ ಕೂಡ ಯಾರೇ ನೀನು ರೋಜಾ ಹೂವು ಅಂತ ಯಾರಿಗೆ ಹೇಳಿದ್ದು? ಸತ್ಯ ಹೇಳಿ. ಅವಳಿಗೆ ಹೇಳಿದ್ದು, ಇಲ್ಲಾದ್ರೆ ಬೀಳ್ತದೆ. ಖಂಡಿತ ಖಂಡಿತ. ಹಾಗೆ ಅಷ್ಟು ಸುಲಭ ಏನಿಲ್ಲ. ಆದ್ರೆ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಕೇಳಿ. ಥ್ಯಾಂಕ್ ಯು. ಒಳ್ಳೆಯ ರೋಜಾವನ್ನು ತಗೊಂಡು ಬಂದಿದ್ದೇನೆ. ನೀವು ಇಷ್ಟೇ, ನೀವು ಬೇರೆ ಯಾರಿಗೆ ಹೇಳೋದು ಬೇಡ. ಪತ್ನಿಗೆ ಒಂದು ಮಾತು ಹೇಳ್ಬೋದಾ? ಬೇರೆ ಹೇಳ್ಬೇಕಂತ ಅನಿಸ್ತಾ ಇದೆಯಾ? ಇಲ್ಲ ಇಲ್ಲ, ಹೇಳಿ, ನೀವು ಹೇಳಿ. ಅಲ್ಲಲ್ಲ, ಹಾಗೆಲ್ಲ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಹೇಳ್ಬೇಕಂತ ಅನಿಸ್ತಿದೆ. ನಾನು ಹೇಳಿದಷ್ಟು ಹೇಳಿದ್ರೆ ಸಾಕು, ನಾನು ಏನು ತಪ್ಪಾಗಿ ಹೇಳುದಿಲ್ಲ. ಹೇಳಿಕೊಡ್ಲಾ? ಮೇಡಮ್ ಹೇಳ, ಬೇರೆ ಹೇಳ್ತಾ ಇರ್ತಾರ, ಹಾಗೆ ಹೇಳ್ತಾ ಇರ್ತಾರ ಬೇರೆ ಬೇರೆಯವ್ರಿಗಿಲ್ಲ. ಮೊಬೈಲೇನು ಅಲ್ಲ, ಮೊಬೈಲನ್ನು ಚೆಕ್ ಮಾಡ್ತಾ ಇದ್ದೀರಲ್ಲ, ಹಾಗೇನಿಲ್ಲ. ಲಾಕ್ ಎಲ್ಲದಕ್ಕೆ ಮೊಬೈಲ್ ಲಾಕ್ ಮಾಡಿ ಇಟ್ಟಿದ್ದೀರಾ? ಎಸ್, ಓಕೆ. ನೀವಿಷ್ಟು ಹೇಳಿದ್ವಿ, ಓ ನನ್ನ ಪ್ರಿಯತಮೆ, ಓ ನನ್ನ ಪ್ರಿಯತಮೆ, ಅಂದು ನಾನು ನೀನು, ಅಂದು ನಾನು ನೀನು, ಕೆರೆಯ ದಡದಲ್ಲಿ ಮಿಂದು, ಕೆರೆಯ ದಡದಲ್ಲಿ ಮಿಂದು, ಆಟವಾಡಿದ ದಿವಸ, ಆಟವಾಡಿದ ದಿವಸ, ನೆನಪಿದೆಯಾ? ನೆನಪಿದೆಯಾ? ಹಾಗೆ ಕೇಳುಗ. ನೆನಪಿದೆ ಅಂತ ಹೇಳುವಾಗ ಅವರು ಅದೊಂಥರ ಆಗದಿದ್ರೆ ಬೇಡ ಅಂತ ಹೇಳುವ, ಸ್ವಲ್ಪ ಪ್ರೀತಿಯಿಂದ ಬರ್ಬೇಕು ಸರ್ ಅದು. ಓ ನನ್ನ ಪ್ರಿಯತಮೆ, ಓ ನನ್ನ ಪ್ರಿಯತಮೆ, ಐನ ತೋಜಾಲೆ, ಓ ನನ್ನ ಪ್ರಿಯತಮೆ, ಅಂದು ನಾನು ನೀನು, ಅಂದು ನಾನು ನೀನು, ಕೆರೆಯ ದಡದಲ್ಲಿ ಮಿಂದು, ಕೆರೆಯ ದಡದಲ್ಲಿ ಮಿಂದು, ಆಟವಾಡಿದ ದಿವಸ, ಆಟವಾಡಿದ ದಿವಸ, ನೆನಪಿದೆಯಾ ಗೆಳತಿ? ನೆನಪಿದೆಯಾ ಗೆಳತಿ? ಬಿಡಿ ಮೇಡಮ್, ಗೊತ್ತಾಯ್ತು. ಅದು ಹೆಸರು ಯಾವ್ದಂತ ನೋಡಿ, ಮತ್ತೆ ಅದು ಸೂಕ್ಷ್ಮವ
ಅಥವಾ ಬೇರೇನು? ಸುಷ್ಮನಾ? ನಾಕುಂಟಾ? ಓಕೆ, ಅದ್ಭುತವಾದಂತಹ ಹಾಡನ್ನ ಹಾಡಿದಿರಿ, ರೋಸವನ್ನು ತೋರಿಸಿದಿರಿ. ಆ 4 ಹೆಸರು ಯಾರಂತೇಳಿ ಕೆಳಗೆ ಬರುವಷ್ಟನ್ನು ತಿಳಿಸಿಬಿಡಿ, ನೋಡ್ಕೊಳ್ಳೋಣ. ದೀಪಕ್ ಸರ್ ವಿಶೇಷವಾಗಿ ಯಾರೇ ನೀನು ರೋಜಾ ಹೂವಿ ಅಂತ ಹೇಳುವುದು ಅದ್ಭುತವಾದಂತಹ ಹಾಡಿ ಹಾಡಿದ್ದಾರೆ. ಅದ್ಭುತವಾದಂತಹ ಹಾಡಿಗೆ ಆಶೀರ್ವಾದದ ಚಪ್ಪಾಳೆ ಜೋರಾಗಿ ನೀಡಬೇಕು ಅಂತ ಕೇಳಿಕೊಳ್ಳುತ್ತಾ ಕ್ರಮ ಸಂಖ್ಯೆ 14 ಜಾನಕಿ, ಇದಾದ ಬಳಿಕ ಕ್ರಮ ಸಂಖ್ಯೆ 15 ಹರೀಶ್ ತಾವು ರೆಡಿ ಆಗಬೇಕು ಅಂತ ಮಲ್ಲಿ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ತುಂಬಾ ಖುಷಿಯಾಗಿ. ಒಬ್ಬರು ಬಂದು ಮನೆಯಿಂದ ಬಂದಿದ್ದಾರೆ? ಒಬ್ರೆ ಅತ್ತಿಗೆ ಮಗಳು ಬಂದಿದ್ದಾಳೆ. ಹೌದಾ? ಇಲ್ಲಿ ತುಂಬಾ ದೂರ ಇದೆಯಾ ಮನೆ? ಅಲಂಕಾರ. ಅಲಂಕಾರ ಅಲ್ಲಿಂದ ಬಂದಿದ್ದೀರಾ? ಹೌದು. ಸಂಗೀತ ಅಂದ್ರೆ ಅಷ್ಟು ಖುಷಿ? ತುಂಬಾ ಇಷ್ಟ. ಹಾಡ್ತಾ ಇದ್ದೀರಾ ಬೇರೆ ಕಡೆ ಎಲ್ಲ? ಬೇರೆ ಕಡೆ ಕಡಿಮೆ ಹಾಡೋದು. ಕೆಲವೊಂದು ಕಾರ್ಯಕ್ರಮಗಳಲ್ಲೆಲ್ಲ ಇದು ಪ್ರೇಯರ್ ಆಡ್ತಿದ್ದೆ. ನೀವು ಭಕ್ತಿ ಗೀತೆನೇ ಜಾಸ್ತಿ ಹಾಡೋದಾ? ಭಕ್ತಿ ತುಂಬಾ ಇಷ್ಟ. ಬೇರೆ ಯಾವ್ದು ಚಲನಚಿತ್ರ ಗೀತೆ ಯಾವ್ದು ಹಾಡೋದು? ಹಾಡ್ತೇನೆ. ಪತಿ ದೇವರಿಗೆ ಒಂದು ಹಾಡು. ಪರವಾಗಿಲ್ಲ, ಇನ್ನೊಂದ್ಸಲ ಹಾಡ್ತೀರಾ? ಅವರಷ್ಟಂದ್ರೆ ಅಷ್ಟು ನಾಚಿಗೆನಾ? ಅವರಂದ್ರೆ ಅಷ್ಟು ನಾಚಿಗೆನಾ? ನಿಮ್ಮ ಪತಿ ದೇವರಂದ್ರೆ ಅಷ್ಟು ನಾಚಿಗೆನಾ? ಅವ್ರ ಹೆಸರೆಂತ ಹೇಳಿ? ಬೆಳ್ಳೆಪ್ಪ ಗೌಡ. ಹೇಳಬಾರ್ದಲ್ಲ ಹೆಸರು? ನೀವು ಕೇಳಿದ್ರಲ್ಲ.
ಅವ್ರು ಅದೇ ಬೇರೆ ಏನಾದರೂ ಹೇಳಬೇಕಾ, ಅಲ್ಲೇ ಆಕಾಶ ಒಡಂಜಿ ಬಳ್ಳಿ ಉಂಡತ್ತೆ ಅವು ಹಾಗೆಂತ ಹೇಳಬೇಕು. ನೀವು ನೇರವಾಗಿ ಪತಿದೇವರ ಹೆಸರು ಬೆಳ್ಳಿಪ್ಪ ಗೌಡ ಅದು ಈಗ ಹೇಳ್ಬೇಕಾಗ್ತದೆ ಅಂತ ಓಕೆ ಎಸ್ ಓಕೆ. ಜನಕ್ಕೆ ಮೇಡಮ್ ವಿಶೇಷವಾಗಿ ಹಾಡಿದರೆ ಜೋರಾದ ಚಪ್ಪಾಳೆ ನೀಡಿ ಅವರಿಗೆ ಗೌರವಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಕ್ರಮ ಸಂಖ್ಯೆ ಮುಂದೆ 15 ಹರೀಶ್ ಪೂಜಾರಿ, ಅದಾದ ಬಳಿಕ ಕ್ರಮ ಸಂಖ್ಯೆ 16 ಹರೀಶ್ ತಾವು ರೆಡಿ ಆಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತ ನೀ ಕರೆದರೆ ನಗುತ್ತ ನೀ ಕರೆದರೆ ಮನದ ಸಂತೋಷ ಹಾಡಾದಂತೆ, ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಭೂಮನ, ನಿನ್ನ ಯೌವನ ಎದೆ ತುಂಬಿ ನಿಂತೆ ಪ್ರತಿಕ್ಷಣ, ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ, ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ, ಬೆರೆತೆ ಉಸಿರಲ್ಲಿ ಒಂದಾದಂತೆ, ಹಗಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಬಾರಿ ಸೋಕದ ಪೊರ್ಲದ ಪದ್ಯ ಅದೇ ಅಲ್ಲೇ ನಾನು ಪಣ್ಪಣ ತುಂಬಲ್ಲಿ ಚಪ್ಪಾಳೆ ಬುರ್ದಾಂಡ್. ಥ್ಯಾಂಕ್ ಯು. ಯಾರಿಗೆ ಹೇಳಿದ್ರಿ ಅದು? ನೀನಿರದೆ ಹೆಂಡತಿಗೆ. ಇದೆಲ್ಲ ಬಾರಿ ಒಂದು ವಿಶೇಷ ಆಗ್ತುಂಟು ಸರ್. ಗಂಡಸರು ಎದುರಲ್ಲಿ ಹೆಂಡತಿರುವಾಗ ಅದ್ರೂ ಸ್ವಲ್ಪ ಧೈರ್ಯ ಬೇಕು, ಧೈರ್ಯ ಬೇಕು. ಅದ್ರಲ್ಲಿ ಏನು ಮುಲಾಜಿ ಮಾಡಬೇಡಿ. ನೀವು ಹಾಗೆ ಮಾಡ್ತೀರಾ? ಇಲ್ಲಲ್ಲ, ಕೆಲವೊಮ್ಮೆ ಮಾಡಬೇಕಾಗ್ತದೆ. ನಾವು ಹೊರಗಡೆ ಎಲ್ಲ ಕಾರ್ಯಕ್ರಮ ಎಲ್ಲ ಹೋಗುವಾಗ ಹೌದು ಕೆಲವೊಮ್ಮೆ ಮಾಡಬೇಕಾಗ್ತದೆ. ಅದೇನು ತಪ್ಪೇನಿಲ್ಲ. ನೋಡಿ ಆಗ್ಲೇ ಬಂದೇಳಿ ಓ ನನ್ನ ಪ್ರಿಯತಮೆ ಅವ್ರು ಅಷ್ಟು ಹೇಳಿ ಹಾಗೆ ಹೋದ್ರು. ಆದ್ರೂ ಕೂಡ ಅವರು ನೋಡಿ ಅವರ ಪತ್ನಿ ಹೇಳಿದ್ರು ಗೊತ್ತಾ, ಅವರಿಗೆ 4 ಜನ ಪರಿಚಯ ಉಂಟಂತ ಹೇಳಿದಲ್ಲ, 4 ಜನ ಪರಿಚಯ ಇರ್ಬೋದು. ಮೊಬೈಲ್ ಕೂಡ ಚೆಕ್ ಮಾಡಿರ್ಬೋದು ಅವರು. ಇವತ್ತು ಗ್ಯಾರಂಟಿ ನೋಡ್ತಾರೆ ಅವ್ರು, ಲಾಕ್ ನಂಬರ್ ಎಲ್ಲ ನೋಡ್ಕೊಳ್ತಾರೆ. ಹೌದೌದು. ನಿಮ್ಮ ಮೊಬೈಲ್ ಲಾಕ್ ಮಾಡಿ ಇಟ್ಟಿದ್ದೀರಾ? ನಮ್ಮ ಮೊಬೈಲ್ ಲಾಕ್ ಮಾಡೋದಿಲ್ಲ. ಯಾಕೆ ಅಲ್ವಾ? ಅದೆಲ್ಲ ಆಗಿದೆ. ಓಕೆ ಹರೀಶ್ ಸರ್, ಬಹಳ ಅದ್ಭುತವಾದಂಥ ಯುಗಳ ಗೀತೆಗಳನ್ನು ಹಾಡಿದಿರಿ. ಸುಮಧುರವಾಗಿ ಆದಷ್ಟು ಸೆಮಿಫೈನಲ್ಗೆ ಹೋಗುವಂತ ಎಲ್ಲ ಸೌಭಾಗ್ಯ ನಿಮಗೆ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾ, ಶುಭವಾಗಲಿ. ಶ್ರೀಯುತ ಹರೀಶ್ ಪೂಜಾರಿ ಅವರಿಗೆ ಜೋರಾದ ಚಪ್ಪಣೆ ನೀಡಿ ಗೌರವಿಸಬೇಕಂತ ಮಾಡಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕ್ರಮ ಸಂಖ್ಯೆ 16 ಹರೀಶ್ ಈಶ್ವರ ಮಂಗಲದಿಂದ ಆಡಿಷನ್ ಕೂಡ ಬಂದವರು. ಇದೀಗ ಅದ್ಭುತವಾದಂಥ ಉಪ್ಪಿನಗಡಿ ನಡೆಯುವಂಥ ಈ ಒಂದು ಆಡಿಷನ್ಗೆ ಬಂದು ಸೇರಿಕೊಂಡಿದ್ದಾರೆ ಶ್ರೀಯುತ ಹರೀಶ್ ಅವರಿಗೆ ವೇದಿಕೆ. ಅದಾದ ಬಳಿಕ ಕ್ರಮ ಸಂಖ್ಯೆ 17 ನವೀನ್ ತಾವು ರೆಡಿಯಾಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಹರೀಶಣ್ಣ ನಮಸ್ಕಾರ ನಮಸ್ಕಾರ ಏನ್ ಚೊಲ್ಲಾರೆ ಹುಷಾರಿಲ್ಲ ಸರ್ ಭಾರಿ ಖುಷಿ ಅಂಡ್ ಈಶ್ವರ ಮಂಗಳಡು ಬತ್ತಿದ್ದಾರೆ ಭಾರಿ ಸೂಕದ ಪದ್ಯ ಎಲ್ಲ ಪದಲ ಪಣ್ತಾರೆ ಅದೇ ಇತರ ಬಾರಿ ಕೇಳೊಂದುಂಡು ಇದು ಚೆಲ್ಲಿದರ ಮಲ್ಲಿಗೆಯ ಜನಪದ ಹಾಡೆ ಆಯ್ಕೆ ಮಾಡ್ತಾರೆ ಸರ್ ಒಂಜಿ ಇಷ್ಟ ಸರ್ ಸುಮಾರು ಜನಪದ ಗೀತೆ ಏತ ಪಂಡ್ಲ ಒಂಜಿ ಪುಲೆ ಇದು ಈಶ್ವರ ಮಂಗಳಡು ಒಂಜಿ ಪದ್ಯ ಬಂಡದು ಬಂಡ್ಲೆ ಪುಚ್ಚೆಕಣ್ಣು ಒಂಜಿ ಒಂಜಿ ರೆಡ್ ಲೈನ್ ಬಂಡ್ಲೆ புச்சைக்கண்டு புத்தோழி மாமீன மகளு மனசுன்னு கண்டி நாளு என்ன பொண்ணாளு மோக்கினு கெந்தி நாளு புச்சைக்கண்ணு புத்தோழி மாமீன மகளு மனசுன்னு கண்டி நாளு என்ன பொண்ணாளு மோக்கினு கெந்தி நாளு ஏலானே கிளாஸ்டு ஒஞ்சானே பெஞ்சிடு ஒட்டிகே குல்தி நாளு என்ன பொண்ணா ஓரிடு தூப்பி நாளு ஏலானே கிளாஸ்டு ஒஞ்சானே பெஞ்சிடு ஒட்டிகே குல்தி நாளு என்ன பொண்ணாளு ஓரிடு தூப்பி நாளு ಬಾರಿ ಪೊರ್ಲಾಗ್ತಂಡು ಪುಚ್ಚೆ ಕಣ್ಣದ ಮಾಮಿನ ಮಗಲ್ ಪುಚ್ಚೆ ಕಣ್ಣದ ಮಾಮಿನ ಐಡು ಒಂಜಿ ಬುಡಿಯಾರ ಅಂದೆ ಪುಳಿತ ಮರ ತಾಡಿಟ್ಟು புலி மரத அடிட்டு புலி போடு பண்டாலு கொய்து கொருத்தே ஜானு என்ன கையாரே கொய்து கொருத்தே ஜானு புலி மரத அடிட்டு புலி போடு பண்டாலு கொய்து கொருத்தே ஜானு என்ன கையாரே கொய்து கொருத்தே ஜானு ಇಂಚನ ತೂನ ಕೊಯ್ದು ಕೊರ್ಪು ಪುಳಿತ ಅತಿ ಅವು ಪುಳಿತ ಮರತ ಅಡಿಟ್ಟು ಪುಳಿಯೇ ಕೊಯ್ದು ಕೊಡೋದಲ್ಲ ಕೊಕ್ಕು ಬೇರಾಬ್ರಿ ಪುಳಿತ ಮರಟ್ಟು ಪುಲಿ ಅಂದ ಕುಪ್ಪಿಂದ ಬದು ಕಟ್ರಾಬ್ ಜಾಯಿನ ಕೊಕ್ಕುನು ಕೊಯ್ದು ಕೊಡ್ತಾರೆ ಸತ್ಯ ಮಾಡಲಿ ಸರ್ ಎಂಕೊಂಚೂರು ಡೌಟ್ ಉಂಡು ಅಂದ ಪುಚ್ಚದ ಗಣ್ಣದ ಮಾಮಿನ ಮಗಲು ಅಂಜಲಿ ಪುಂಡ ఇప్పుడు ಸರ್ ఇప్పుడు ಓಕೆ ಶ್ವೇತಾ ಜಾನಪದ ಹಾಡನ್ನ ನಮ್ಮೆಲ್ಲರಿಗೂ ಉಣಬಡಿಸಿಕೊಟ್ಟಿದ್ದಾರೆ. ಹಾಗೆ ಸರ್ವ ಜನತೆ ಪರವಾಗಿ ಜೋರಾದ ಆಶೀರ್ವಾದದ ಚಪ್ಪಾಳೆ ನೀಡಬೇಕಂತ ಮೇಲೆ ಕೇಳಿಕೊಳ್ತಾ ಇದ್ದ ಕ್ರಮ ಸಂಖ್ಯೆ 17 ನವೀನ್, ಅದಾದ ಬಳಿಕ ಕ್ರಮ ಸಂಖ್ಯೆ 18 ಮಂಜುನಾಥ್ ತಯಾರಾಗಬೇಕಂತ ಮೇಲೆ ಕೇಳಿಕೊಳ್ತಾ ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಮಹೋಂಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾದಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾಗಗಚೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ ಓಂ ನಮಃ ಶಂಕರಾಯ ಶಂಕರೌ ಪ್ರಣತ ಜನ ಕಿಂಕರೌ ದುರ್ಜನ ಭಯಂಕರೌ ಸಜ್ಜನ ಶುಭಂಕರೌ ಭಾರಿ ಭವದಾರಕಂ ಪ್ರಕೃತಿ ಹಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ಋಷೇಶಂ ಪರೇಶಂ ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಾಕ್ಷರಿ ಮಂತ್ರಮಾಚೌ ಮಹಾಹರ್ಷವಾಶ ಪ್ರವಂಶೌ ಸುಶೇಷೌ ಓಂ ನಮೋ ಹರಾಯ ಚ ಸ್ವರಹರಾಯ ಚ ಪುರಹರಾಯ ಚ ರುದ್ರಾಯ ಚ ಭದ್ರಾಯ ಚ ಇಂದ್ರಾಯ ಚ ನಿತ್ಯಾಯ ಚ ನಿರ್ಮಿತ್ರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜು
दं शिवो शिवो अद्वैत ढं 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 ढकालिनादनवताण्डवाडम्बरं तद्दिम्मि दगदिम्मि दिद्दिम्मि दिमि दिम्मि संगीत साहित्य सुमकमलबम्बरम् ओंकार ग्रीकार शिकार ऐकार मंत्र बीजाक्षरं मंजुनाथेश्वरं ऋग्वेदमाद्य यजुर्वेद वेदं सामप्रतीतम् अथर्वप्रभातं पुराणेतिहासं प्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं वकारं यकारं निराकारं साकारं सारं महाकालकालं महानीलकण्ठं महानन्दं महाकाटहासं जटाजूटरङ्गैक्यगङ्गासुचित्रं ज्वलोद्विग्रनेत्रं सुमित्रं सुगोत्रं महाकाशभासं महाभानुलिङ्गं सौराष्ट्रसुन्दरं सोमनाथेश्वरं श्रीशैलमन्दिरं श्रीमल्लिकार्जुनं महाकाळेश्वरं वैद्यनाथेश्वरं महाभीमेश्वरम् अमरलिङ्गेश्वरं भामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं केदारलिङ्गेश्वरम् अग्निलिङ्गात्मकं ज्योतिर्लिङ्गात्मकं वायुलिङ्गात्मकं नाथलिङ्गात्मकम् अखिललिङ्गात्मकम् अग्निसोमात्मकम् अमेजम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् नमः सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय थैंक यू ಸಾರಿ ಸರ್. ನವೀನ್ ಸರ್ ಏನಾಯ್ತು, ಖುಷಿ ಆಯ್ತಾ? ಸ್ವಲ್ಪ ಸಾಹಿತ್ಯ ತಪ್ಪಾಯ್ತಲ್ಲ? ತುಂಬ ಪರವಾಗಿಲ್ಲ ಪರವಾಗಿಲ್ಲ. ಇಂಥ ಒಂದು ಕಷ್ಟಕರವಾದ ಹಾಡನ್ನು ಹಾಡೋದೇ ಅದು ಬಹಳ ವಿಶೇಷವಾಗಿರುವಂಥದ್ದು. ಪರವಾಗಿಲ್ಲ, ಓಕೆ. ನೀವು ಅದರ ಬಗ್ಗೆ ವರಿ ಮಾಡ್ಲಿಕ್ಕೆ ಹೋಗಬೇಡಿ. ಅದ್ಭುತವಾದಂಥ ಶ್ರೀ ಮಂಜುನಾಥ ಚಲನಚಿತ್ರ ಗೀತೆಯಿಂದ ಆಯ್ದಂಥ ಹಾಡು ಧರ್ಮಸ್ಥಳದ ಮಂಜುನಾಥ ಕುರಿತಾಗಿ ವಿಶೇಷವಾಗಿ ಶ್ರೀಯುತ ನವೀನ್ ಸರ್ ಸುಮಧುರ ಕಂಠದಿಂದ ಹಾಡಿದವರಿಗೆ ವಿಶೇಷವಾಗಿ ಜೋರಾದ ಚಪ್ಪಳೆ ನೀಡಿ ಅವ್ರಿಗೆ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಶುಭವಾಗಲಿ ಶ್ರೀಯುತ ನವೀನ್ ಸರ್. ಓಕೆ. ಸೀನಿಯರ್ ವಿಭಾಗದ ಕೊನೆಯ ಸ್ಪರ್ಧಿ ಕ್ರಮ ಸಂಖ್ಯೆ 18 ಮಂಜುನಾಥ, ತಾವು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಯುತ ಮಂಜುನಾಥ್ ಇವರು ತೀರ್ಪುಗಾರರ ಗಮನಕ್ಕೆ. ಕೊನೆಯ ಸ್ಪರ್ಧಿ ಕ್ರಮ ಸಂಖ್ಯೆ 18 ಮಂಜುನಾಥ್. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೇ ಬೇಯುತ್ತಿದೆ ಮನಸ್ಸು. ಉಸಿರಲೇ ಪ್ರೀತಿಸು, ಈ ಉಸಿರನೇ ಪ್ರೀತಿಸು.
ಪಾನಿಗೆ ಬಣ್ಣ ಹಚ್ಚೋ ಕಣ್ಣುಗಳು ಕಣ್ಣಿಗೆ ಬಟ್ಟೆಸಿದಳು ಭೂಮಿಗೆ ಬೆಲೆ ಕಟ್ಟು ನಗೆಯವಳು ಬಾಯಿಗೆ ಬಿಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಮರುಕ್ಷಣವೇ ಅವಳೇ ನನ್ನುಸಿರು ಉಸಿರಲೇ ಜೀವಿಸು ಈ ಉಸಿರಲೇ ಸೇವಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲೇ ಈ ಹೃದಯ ಗೆಲ್ಲಬೇಡ. ಥ್ಯಾಂಕ್ ಯು ಸರ್. ಮಂಜು ಸರ್ ನಮಸ್ತೆ ಎಂಚಲ್ಲ ಹೌದು ಸರ್ ಸೂಪರ್ ಬಾರಿ ಒಂದು ಅವಕಾಶ ಮಾತು ಕೊಡ್ತೀನಿ ಮುಳಿಯ ನಮ್ಮ ಮಾತಾ ಇತ್ತಿನ ನಮ್ಮ ಬಂಧು ಮಿತ್ರರಿಗೆ ಮಸ್ತ್ ನಮಸ್ತೆ ಅನ್ಪೆ. ನಿಜವಾಗಿ ಚಪ್ಪಾಳೆ ಕೊಡಲೇಬೇಕಾಗಿದ್ದು ನಾನು ಕೂಡ ಸೇರಿಕೊಂಡು ಸಾಧಾರಣ ನಾನು ನಿಮ್ಮ ಹಾಗೆ ಒಬ್ಬ ಕಲಾವಿದನಾಗಿರೋದು ಪುಟ್ಟ ಕಲಾವಿದ 16-17 ವರ್ಷಗಳಿಂದ ಈ ಒಂದು ನಿರಂತರ ಸೇವೆಯಲ್ಲಿದ್ದೇನೆ. ಆದರೆ ಎಲ್ಲ ನೋಡ್ಲಿಕ್ಕೆ ನೋಡ್ತಿರುವಂಥದ್ದು ಅಲ್ವಾ. ಮುಳಿಯ ಜುವೆಲ್ಸ್ ಇವತ್ತು ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪ ಜೊತೆಗೆ ಮಡಿಕೇರಿ, ಬೆಂಗಳೂರು 5 ಸಂಸ್ಥೆಗಳನ್ನು ಜೊತೆಗೂಡಿಸಿಕೊಂಡು 10 ಹಣವನ್ನು ನಿಮ್ಮೆಲ್ಲರಿಗೂ ಉಣಬಡಿಸಿದ್ದಾರೆ. ವಿಶೇಷವಾಗಿ ಎಲ್ಲರಿಗೂ ಕೂಡ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯದ ಮಾಲೆ ಅಂದ ಈ ಆಡಿಷನ್ ಇಂದ ಸೆಮಿಫೈನಲ್ಗೆ ಹೋಗುವಂತಹ ಸೀನಿಯರ್ ಜೂನಿಯರ್ ವಿಭಾಗದಲ್ಲಿ 4 ಮಂದಿ ಹಾಗೆ ಸೀನಿಯರ್ ವಿಭಾಗದಲ್ಲಿ 4 ಮಂದಿ ಆಯ್ಕೆ ಆಗುವಂತಹ ಹೆಸರನ್ನು ಈಗಾಗಲೇ ನಾವು ಸೂಚಿಸಲಿಕ್ಕಿದ್ದೇವೆ. ಅಲ್ಲಿವರೆಗೆ ವಿಶೇಷವಾಗಿ ಇಲ್ಲಿ ತನಕ ನಮ್ಮೆಲ್ಲರನ್ನ ಈ ಪ್ರೀತಿ ಪೂರ್ವಕವಾಗಿ ನಮ್ಮೆಲ್ಲರನ್ನ ಹರಿಸಿದಂಥ ಕಲಾಭಿಮಾನಿಗಳಿಗೆ ವಿಶೇಷವಾಗಿ ನಮ್ಮನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಒಂದು ಖಂಡಿತವಾಗಿ ನೆನಪು ಮಾಡಿಕೊಳ್ಳಬೇಕು. ಈ ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತಹ ಈ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮೂಡಬೇಕಾದ್ರೆ ದಿನದ 8 ಅವರ್ ಕೂಡ ಸುಮಾರು 8 ರಿಂದ 16 ಸಮಯ ಕೂಡ ಕೆಲಸ ಮಾಡಿಕೊಂಡು ಆದರೂ ಕೂಡ ಕೇವಲ ಆ ಆಫೀಸ್ನ ಒಳಗಡೆ ಕೆಲಸ ಮಾಡೋದ್ರ ಜೊತೆಗೆ ಗ್ರಾಮೀಣ ಪ್ರತಿಭೆಗಳಿಗೆ ತಮ್ಮದು ಕೂಡ ಸೇವೆ ಆಗಬೇಕಂತೇಳಿ ಮುಳಿಯ ಜುವೆಲ್ಸ್ನ ಕಡೆಯ ಸಿಬ್ಬಂದಿಗಳು ನಮ್ಮೊಟ್ಟಿಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳಿಕ್ಕಿದ್ದಾರೆ. ಶ್ರೀಯುತ ಆನಂದ್ ಕುಲಾಲ್ ದಯಮಾಡಿ ವೇದಿಕೆಗೆ ಬರಬೇಕು ಸರ್. ಹಾಗೆ ಜೊತೆಗೆ ರಮೇಶ್ ಗೌಡ ಈ ಸುಂದರವಾದಂತಹ ಅದ್ಭುತವಾದ ಕಾರ್ಯಕ್ರಮ ಆಗಬೇಕಂತ ಹೇಳಿದ್ರೆ ಆಡಿಷನ್ ಹಿಂದೆ ಸುಮಾರು 1 ವಾರಗಳ ಶ್ರಮ ನಿರಂತರವಾಗಿ ಬೆಳಗಿಂದ ಸಂಜೆ ತನಕ ತನ್ನನ್ನು ತಾನು ತೊಡಗಿಸಿಕೊಂಡು ಭಜನಾ ಮಂದಿರಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಬೇರೆ ಹಾಡುವಂತಹ ಕ್ಷೇತ್ರದಲ್ಲಿರುವಂತಹ ಎಲ್ಲರನ್ನು ಕೂಡ ಬರಮಾಡಿಕೊಳ್ಳುವಂತಹ ಒಂದು ಅವಕಾಶ ಮಾಡಿದಂತ ಶ್ರೀಯುತ ಆನಂದ್ ಕುಲಾಲ್ ಜೊತೆಗೆ ಶ್ರೀಯುತ ರಮೇಶ್ ಗೌಡ ತಾವು ದಯಮಾಡಿ ವೇದಿಕೆಗೆ ಬರಬೇಕು ಸರ್. ತಾವು ಕೂಡ ಈ ಒಂದು ಆಡಿಷನ್ ನ ಯಶಸ್ವಿಯಲ್ಲಿ ನಿಮ್ಮದು ಕೂಡ ಪಾತ್ರ ಇದೆ. ತಾವು ಶ್ರೀಯುತ ರಮೇಶ್ ಗೌಡ ಹಾಗೆ ಜೊತೆಗೆ ಶ್ರೀಯುತ ಕಿರಣ್ ಸರ್ ದಯಮಾಡಿ ವೇದಿಕೆಗೆ ಬನ್ನಿ. ಜೊತೆಗೆ ಕಿಶನ್ ಸರ್, ರಕ್ಷಿತ್ ತಾವು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಈ ಒಂದು ಸುಂದರದ ಕಾರ್ಯಕ್ರಮದ ಈ ನಿರಂತರವಾಗಿ 9 ಆಡಿಷನ್ ಅನ್ನ ನಾವು ಪುತ್ತೂರಿನ ತಾಲೂಕಿನಾದ್ಯಂತ, ಪುತ್ತೂರು ಸುಳ್ಯ ತಾಲೂಕಿನಾದ್ಯಂತ ನಾವು ಎಲ್ಲಾ ಕಡೆ ಕೂಡ ನಮ್ಮ ಈ ಒಂದು ರಥಗಳು ನಿರಂತರವಾಗಿ ಹೋಗ್ತಾ ಇದೆ. ಈ ರಥ ಹೋಗಬೇಕಾದ್ರೆ ಬೇರೆ ಏನು ಕಾರಣ ಅಲ್ಲ, ಶ್ರೀಯುತ ಮಹೇಂದ್ರ ಮುಳಿಯ ಗಾನರಥ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆಯ ಮುಖ್ಯ ಕಾರ್ಯಕ್ರಮದ ಸಂಯೋಜಕರು ನನ್ನ ಆತ್ಮೀಯ ಮಿತ್ರರು ಶ್ರೀಯುತ ಪ್ರವೀಣ್ ಸರ್ ತಾವು ವೇದಿಕೆಗೆ ಬರಬೇಕು. ಜೊತೆಗೆ ಈ ಕಾರ್ಯಕ್ರಮದ 5 ಬ್ರಾಂಚ್ಗಳು ನಾನು ಆಗ್ಲೇ ಹೇಳ್ಕೊಂಡಿದ್ದೇನೆ. ಪುತ್ತೂರು ಮೂಲ ಬ್ರಾಂಚ್ ಆದ್ರೆ ಅದರೊಟ್ಟಿಗೆ ಬೆಳ್ತಂಗಡಿ, ಜೊತೆಗೆ ಗೋಣಿಕೊಪ್ಪಲು, ಮಡಿಕೇರಿ ಹಾಗೆ ಬೆಂಗಳೂರು ಇವೆಲ್ಲ ಕಾರ್ಯಕ್ರಮಗಳ ವ್ಯವಹಾರದ ಜೊತೆಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವಲ್ಲಿ ಮಾರ್ಕೆಟ್ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಸಂಜೀವ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಸರ್. ಈ ಅದ್ಭುತವಂತ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಈಗಾಗಲೇ ಜೊತೆಗೆ ಸೇರಿಕೊಂಡು ಈ ಮುಖ್ಯ ಸಿಬ್ಬಂದಿಗಳ ಜೊತೆಗೆ ಇಲ್ಲಿ ಮುಳಿಯ ಸಂಸ್ಥೆಯ ಇನ್ನೂ ಉಳಿದಂಥ ಸಿಬ್ಬಂದಿಗಳೆಲ್ಲ ಹಾಗೆ ಇದ್ರೆ ಅವರ ಶ್ರಮ ಕೂಡ ತುಂಬಾ ಅತ್ಯಮೂಲ್ಯ. ಹಾಗಾಗಿ ಈ ಸಿಬ್ಬಂದಿಗಳ ಬಗ್ಗೆ ನಾನು ಹೇಳಲೇಬೇಕು. ಶ್ರೀಯುತ ಸಂಜೀವ್ ಸರ್ ಮಾರ್ಕೆಟಿಂಗ್ ಮ್ಯಾನೇಜರು, ಹಾಗೆ ಶ್ರೀಯುತ ಪ್ರವೀಣ್ ಸರ್ ನಮ್ಮ ಕಾರ್ಯಕ್ರಮದ ಸಂಯೋಜಕರು, ಮತ್ತೆ ಈ ಕಾರ್ಯಕ್ರಮದ ನಿರಂತರವಾಗಿ ಯಾವುದೇ ಆಡಿಷನ್ ಇರುವ 1 ವಾರದ ನಿರಂತರವಾಗಿ ಊಟ ಕಾಫಿ ನಿದ್ದೆಯನ್ನೆಲ್ಲ ಬಿಟ್ಟು ನನಗೆ 2 ಬೈದುಕೊಂಡು ಶ್ರೀಯುತ ಆನಂದ್ ಕುಲಾಲ್ ಸರ್ ಹಾಗೆ
ಹಾಗೆ ಶ್ರೀಯುತ ರಮೇಶ್ ಸರ್ ಜೊತೆಗೂಡಿಗೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಗ್ರಾಮೀಣ ಪ್ರತಿಭೆಗೆ ಅದ್ಭುತ ವೇದಿಕೆ ಸೃಷ್ಟಿಯಾಗುವಲ್ಲಿ ಈ ಎಲ್ಲ ಸಿಬ್ಬಂದಿಗಳ ಪಾತ್ರ ಇದೆ. ಅವರಿಗಾಗಿ ನಮ್ಮ ಉಪ್ಪಿನಂಗಡಿಯ ಸರ್ವ ಜನತೆಯ ಪರವಾಗಿ, ಕಲಾ ಅಭಿಮಾನಿಗಳ ಪರವಾಗಿ ಜೋರಾದ ಚಪ್ಪಾಳೆ ನೀಡಿ ಅವರಿಗೆ ಗೌರವಿಸಬೇಕೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ನಿರಂತರವಾಗಿ ನಿಮ್ಮ ಸೇವೆ ಹೀಗೆ ಇರಲಿ ಅಂತ ಹೇಳಿ ನಿಮ್ಮ ಹತ್ರ ಪ್ರಾರ್ಥನೆಯಾಗಿ ನಿಮ್ಮ ಹತ್ರ ಬೇಡಿಕೊಳ್ತೇವೆ. ಶುಭವಾಗಲಿ. ಜೊತೆಗೆ ಈ ಒಂದು 9ನೇ ಆಡಿಷನ್ ಈಗಾಗಲೇ ಉಪ್ಪಿನಂಗಡಿಯಲ್ಲಿ ಆಗಿದೆ. ಇನ್ನು ಮುಂದಿನ ಆಡಿಷನ್ ನೆಲ್ಯಾಡಿಯಲ್ಲಿ ಆಗ್ಲಿಕ್ಕಿದೆ, ತದ ಬಳಿಕ ಪುತ್ತೂರಲ್ಲಿ ಆಗ್ಲಿಕ್ಕಿದೆ. ಇಲ್ಲಿ ಯಾರು ಬರ್ಲಿಕ್ಕೆ ಆಗ್ಲಿಲ್ವೋ ಅವರು ದಯಮಾಡಿ ನೆಲ್ಯಾಡಿಯಲ್ಲಿ ಕೂಡ ಭಾಗವಹಿಸಬಹುದು, ಪುತ್ತೂರಲ್ಲಿ ಕೂಡ ಭಾಗವಹಿಸಬಹುದು ಹೇಳಿಕೆ ಇಚ್ಛೆ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ವಿಶೇಷವಾಗಿ ಈ ಒಂದು ಮುಳಿಯ ಸಂಸ್ಥೆ ನಡೆಸಿಕೊಡುವಂತ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಇದು ಕೇವಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ. ನಾಳೆ ದಿವಸ ಕೊಡಗು ಜಿಲ್ಲೆಯ ಹುಣಸೂರು, ಏನು ಕೇವಲ ಮೈಸೂರಿಗೆ ಹತ್ತಿರ ಇರುವಂತ ಹುಣಸೂರು ಆ ಒಂದು ತಾಲೂಕಿಗೆ ಕೂಡ ಹೋಗ್ಲಿಕ್ಕಿದ್ದೇವೆ. ಹಾಗೆ ನಿರಂತರವಾಗಿ ಹುಣಸೂರು, ಮಡಿಕೇರಿ, ಗೋಣಿಕೊಪ್ಪಲು, ವಿರಾಜಪೇಟೆ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಈ ಹಾಡುಗಾರರನ್ನ ಹಾಗೆ ಕರ್ಕೊಂಡು ಹೋಗಿ ಬೆಂಗಳೂರಿನ ಜಿ ಕನ್ನಡ ಅಥವಾ ಕಲರ್ಸ್ ಕನ್ನಡಕ್ಕೆ ತಗೊಂಡು ಹೋಗಿ ಅದ್ಭುತವಾಗಿ ಅವರಲ್ಲಿ ನಡೆಸಿಕೊಡುವಂತ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ನಮ್ಮ ಸಂಸ್ಥೆಯ ಕಡೆಯಿಂದ ಕೂಡ ವಿಶೇಷವಾದ ಸಾಧನೆ ಆಗ್ಲಿಕ್ಕಿದೆ. ಇವೆಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ನಿರಂತರವಾದ ಸಹಕಾರ ಬೇಕು ಅಂತ ಕೇಳ್ಕೊಳ್ಳಿ. ಜೊತೆಗೆ ಈ ಅದ್ಭುತವಾದಂತಹ ಕಾರ್ಯಕ್ರಮ, ಈ ಧ್ವನಿವರ್ಧಕ ಮತ್ತೆ ಬೆಳಕು, ನಾವು ಏನೇ ಹಾಡಿದ್ರು, ನಾವು ಏನೇ ಕಿರ್ಚ್ಕೊಂಡು ಹಾಡಿದ್ರು ಕೂಡ ಈ ಧ್ವನಿವರ್ಧಕದ ವ್ಯವಸ್ಥೆನ ನಿಜವಾಗಿ ಅತ್ಯಂತ ವಿಶೇಷವಾಗಿರುವಂಥದ್ದು. ಹಾಗಾಗಿ ಈ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿಕೊಟ್ಟವರು ಶ್ರೀ ದುರ್ಗಾ ಸೌಂಡ್ಸ್ ಪುತ್ತೂರು, ಇದರ ಮಾಲಕರಾದ ಶ್ರೀಯುತ ಪ್ರದೀಪ್ ಸರ್. ಜೊತೆಗೆ ಅದ್ಭುತವಾದಂಥ ಟ್ರ್ಯಾಕ್ ಯಾವುದೇ ಕಷ್ಟಕರ ಕೊಟ್ಟರು ಕೂಡ ನನ್ನ ಆತ್ಮೀಯ ಮಿತ್ರ ಸೌಂಡ್ ಎಂಜಿನಿಯರ್ ಶ್ರೀಯುತ ಗಿರೀಶ್ ಸರ್, ಜೊತೆಗೆ ದೀಕ್ಷಿತ್ ಇವರಿಗೆ ಜೋರಾದ ಚಪ್ಪಾಳೆ ನೀಡಿ ಅವರಿಗೆ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸುಂದರವಾದ ಸುಮಧುರವಾದ ಕಾರ್ಯಕ್ರಮ ಸಂಜೆಯ ಗಳಿಗೆಯಿಂದ ಈ ಕ್ಷಣಕ್ಕ ತನಕ ಪುತ್ತೂರಿನ ಹೆಸರಾಂತ ಸುದ್ದಿ ವಾಹಿನಿಯ ಯೂಟ್ಯೂಬ್ ಚಾನಲ್ ನೇರ ಪ್ರಸಾರ ಕಾರ್ಯಕ್ರಮ ಆಗ್ತಿದೆ. ಈ ನೇರ ಪ್ರಸಾರ ಇದನ್ನು ಜವಾಬ್ದಾರಿತವಾಗಿ ನಡೆಸಿಕೊಟ್ಟು ಫೈನಲ್ ಹೋಗುವಂತ ಮುಂಚಿತವಾಗಿ ನಮ್ಮಲ್ಲಿ 2 ಮಂದಿ ಪ್ರಧಾನ ತೀರ್ಪುಗಾರರಿದ್ದಾರೆ. ಶ್ರೀಯುತ ಪಾಂಡುರಂಗ ಕಾಮತ್ ಪುತ್ತೂರು, ಜೊತೆಗೆ ಶ್ರೀಯುತ ಲಿಂಗಪ್ಪ ಗೌಡ. ತಾವು ದಯಮಾಡಿ ವೇದಿಕೆಗೆ ಬರಬೇಕು. ತೀರ್ಪುಗಾರಿಕೆಯಿಂದ ನಮ್ಮ ಇರುವಂತ ಕಲಾವಿದರಿಗೆ, ಜೊತೆಗೆ ಕಲಾವಿದರಲ್ಲಿ ಪ್ರಾರ್ಥನೆ ಜೋಡಿಸಿಕೊಂಡಂತವರು ಅಥವಾ 2 ಶುಭ ಮಾತು ಹಾಡಬೇಕು. ಶ್ರೀ ಲಿಂಗಪ್ಪ ಗೌಡ ಸರ್ ಆಗಲೇ ಹೇಳ್ಕೊಂಡಿದ್ದೇನೆ, ಕೊಳಲು ವಾದನ, ಕೀಬೋರ್ಡು ಹಾಗೆ ಬೇರೆ ಬೇರೆ ಸಂಗೀತ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅದೆಷ್ಟೋ ಶಿಷ್ಯಂದರನ್ನ ನಡೆಸಿಕೊಟ್ಟವರು ಶ್ರೀಯುತ ಲಿಂಗಪ್ಪ ಸರ್. ತಾವು 2 ಶುಭ ಮಾತುಗಳನ್ನ ಕಲಾವಿದರಿಗೆ 2 ಮಾತುಗಳನ್ನು ಹೇಳಬೇಕು ತಮಗೆ ಕೇಳ್ತಾರೆ ಸರ್. ಮೊದಲಿಗೆ ಹೇಳುವುದೆಂದರೆ, ದೇವಸ್ಥಾನದ ಟ್ರಸ್ಟಿಯಲ್ಲಿದ್ದುಕೊಂಡು ಚಿನ್ನದ ವ್ಯಾಪಾರ ಹಲವಾರು ಕಡೆ ಮಾಡಿಕೊಂಡು ಈ ಗಾನ ರಥವನ್ನು ನಡೆಸಿಕೊಂಡು ಬರುವಂತಹ ಮುಳಿಯಕೇಶ್ ಅವರವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮ ತುಂಬ ಚಂದವಾಗಿ ನಡೆಸಿಕೊಟ್ಟಿದ್ದಾರೆ. ಇದೊಂದು ತುಂಬ ಖುಷಿಯಾಗ್ತದೆ ಈ ವಿಷಯ ಕೇಳುವಾಗ. ಇನ್ನು ಸಮಯದ ಅಭಾವ ಇರುವ ಕಾರಣ ನಾನು ಜಾಸ್ತಿ ಮಾತಾಡೋದಿಲ್ಲ. ಸಮಯ ಆಗಿದೆ, ಯಾವಾಗಲೇ ಸಮಯ ಆಗಿ ಹೋಗಿದೆ, 1:10 ಕಳೆಯಿತು. ಅದ ಕಾರಣ ಮಾತಾಡ್ತಾರೆ. 2 ಶುಭ ಮಾತುಗಳನ್ನು ಹೇಳಿದಿರಿ. ನಿಜವಾಗಿ ನಿಮ್ಮ ಬಗ್ಗೆ ನಾನು ಹೇಳಲಿಕ್ಕೆ ಇಲ್ಲ. ಪ್ರತಿ ಆಡಿಷನ್ ಅಲ್ಲಿ ಅದು ಏನಿದ್ರು ಕೂಡ ಸಂಕ್ಷಿಪ್ತವಾಗಿ ಸರಳವಾಗಿ ಕಲಾವಿದರಿಗೆ ಏನು ಮುಟ್ಟಿಸಬೇಕಾಗಿ. ನೀವೆಲ್ಲರೂ ಹಾಡುವವರು ದಿವಸ 1 ಗಂಟೆಯಿಂದ 2 ಗಂಟೆ ತನಕ ಹಾಡಿರಿ. ವಾಯ್ಸ್ ತುಂಬಾ ಚೆಂದವಾಗಿ ಆಗ್ತದೆ. ಮೊದಲು ನೀವು ಹಾಡುವುದಕ್ಕೆ ಮೊದಲು ನೀವು ನಿಮ್ಮ ಒಂದು ಹಾಡನ್ನು ರೆಕಾರ್ಡ್ ಮಾಡಿ 1 ತಿಂಗಳು ಕಳೆದ ನಂತರ ಹೇಗೆ ಆಗ್ತದೆ ಎಂಬುದಾಗಿ ನಿಮಗೆ ಗೊತ್ತಾಗ್ತದೆ. ಅಂದರೆ ಅಷ್ಟು ಒಂದು ಕ್ಲಿಯರ್ ಆಗ್ತದೆ. ಡೈಲಿ 2 ಗಂಟೆ ಭಜನೆ ಆದರೂ ಆಗಬಹುದು. ಭಜನೆಯಲ್ಲಿ ಹಾಡಿದ್ರು ನಿಮ್ಮ ವಾಯ್ಸ್ ತುಂಬ ಕ್ಲಿಯರ್ ಆಗ್ತದೆ. ಹೆಚ್ಚನ್ನು ಮಾತಾಡೋದಿಲ್ಲ. ಎಸ್, ಓಕೆ, ಧನ್ಯವಾದಗಳು ಸರ್. ವಿಶೇಷವಾಗಿ ಸ್ಪರ್ಧಾರ್ಥಿಗಳಿಗೆ ಶುಭ ನುಡಿಗಳನ್ನು ಹೇಳಿದಿರಿ. ನಮ್ಮೊಂದಿಗೆ ಇನ್ನೋರ್ವ ಪ್ರಧಾನ ತೀರ್ಪುಗಾರರು ಶ್ರೀಯುತ ಪಾಂಡುರಂಗ ನಾಯಕ್ ಶ್ರೀಯುತರು ನಮ್ಮೊಂದಿಗೆ. ವಿಶೇಷವಾಗಿ ಹಿರಿಯರು ಕೂಡ ಬೇರೆ ಬೇರೆ ಆಡಿಷನ್ ಅಲ್ಲಿ ಪಾರದರ್ಶಕವಾಗಿ ಅದ್ಭುತವಾಗಿ ತೀರ್ಪುಗಾರಿಕೆ ನೀಡಿದವರು. ಶ್ರೀಯುತ ಪುತ್ತೂರು ಪಾಂಡುರಂಗ ನಾಯಕ್ ಸರ್ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 29 ವರ್ಷಗಳ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿರುತ್ತಾರೆ. ಖ್ಯಾತ ಗಾಯಕರಾದ ಇವರು ಸುಮಾರು 30 ವರ್ಷಗಳಿಂದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಆಕಾಶವಾಣಿಯಲ್ಲಿ ಬಿ ಗ್ರೇಡ್ ಕಲಾವಿದರಾದ ಇವರು ದೂರದರ್ಶನ ಚಂದನ ಟಿವಿಯಲ್ಲಿ ಕಾರ್ಯಕ್ರಮ ನೀಡಿಕೊಂಡು ಸುಮಾರು 100ರಿಂದ 150 ಸಾಹಿತ್ಯಕ್ಕೆ ರಾಗ ಸಂಯೋಜಿಸಿ 50ಕ್ಕೂ ಮಿಕ್ಕಿ ಧ್ವನಿ ಸುಡಿಯಲ್ಲಿ ತಮ್ಮ
ಕಂಠವನ್ನು ನೀಡಿರುತ್ತಾರೆ. 2008ರಲ್ಲಿ ಅವರು ಅಬುದಾಬಿ, ದುಬೈ, ಶಾರ್ಜಾ ಹಾಗೆ ರಾಷ್ಟ್ರಗಳ ಇನ್ನಿತರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತನ್ನ ವಿಶೇಷವಾದ ಸಂಗೀತ ಕಾರ್ಯಕ್ರಮ ನೀಡಿಕೊಂಡು ಬಂದವರು. ಜೊತೆಗೆ ಇತ್ತೀಚೆಗೆ 2020-21ನೇ ಸಾಲಿನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಂತ ಒಬ್ಬ ಅದ್ಭುತ ಹಿರಿಯ ಸಂಗೀತ ಕಲಾವಿದರಂತೆ ಎರಡು ಮಾತೇ ಇಲ್ಲ. ಈ ಎರಡು ತೀರ್ಪುಗಾರರು ನಮ್ಮೊಂದಿಗೆ ಇವತ್ತು ತೀರ್ಪುಗಾರ ನೀಡಿದರೆ ಯಾವುದೇ ಸಮಸ್ಯೆಗಳನ್ನ ಬಿಗಡಾಯಿಸಿಕೊಳ್ಳದೆ ಪಾರದರ್ಶಕವಾಗಿ ತಾವು ತೀರ್ಪುಗಾರಿಗೆ ನೀಡಿದೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತಿದೆ. ಆದ್ರೂ ಕೂಡ ಒಂದು ಎರಡು ಶುಭ ಮಾತನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಇವತ್ತು ಈ ಮುಳಿಯಾ ಜುವೆಲ್ಸ್ ಗಾನರಥದಲ್ಲಿ ಹಳ್ಳಿಯಲ್ಲಿ ಇದ್ದ ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದೆ. ಅವರ ಕೆಲಸವನ್ನು ನಾವು ಒಳ್ಳೆ ಗೌರವಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸ್ಪರ್ಧಿಗಳು ಒಳ್ಳೆ ರೀತಿಯಲ್ಲಿ ಹಾಡಿದರೆ ಭಾರಿ ಕಷ್ಟ ಆಗ್ತದೆ. ಆದರೂ ಯಾವುದಾದ್ರೂ ಒಂದು ಸ್ವಲ್ಪ ಜನರನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಆದರೆ ನೀವು ಒಂದು ಏನಂತೇಳಿದರೆ ಬೇಸಿಕ್ ಕ್ಲಾಸಿಕಲ್ ಅಥವಾ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನು ಪೂರ್ವಾಭ್ಯಾಸವನ್ನು ಮಾಡಿದಾಗ ನಿಮ್ಮ ಸುಗಮ ಸಂಗೀತದಲ್ಲಿ ಒಳ್ಳೆಯ ಹಾಡುಗಾರಿಕೆ ಪ್ರಸ್ತುತಿ ಆಗ್ತದೆ. ಹಾಗೆ ನನ್ನಿಂದ ಆಗುವಂತ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದು ನಾವು ಕೆಲವು ತುಂಬಾ ಕಷ್ಟ ಬರುವಂತದ್ದಿದೆ. ಯಾರಿಗೆ ಸಣ್ಣ ಸಣ್ಣ ಒಂದು ಪಾಯಿಂಟ್ ಅಲ್ಲಿ ಕೂಡ ನಾವು ತುಂಬಾ ಹೋಗುವಂಥದ್ದು ತುಂಬಾ ನೋವು ಕೂಡ ಆಗ್ತದೆ. ಆದ್ರೆ ವಿಧಿ ಇಲ್ಲ, ಕೊಡುವಂತ ನಮ್ಮ ತೀರ್ಪುಗಾರಿಕೆ ಅದು ಪಾರದರ್ಶಕವಾಗಿರಬೇಕು. ಹಾಗಾಗಿ ಎರಡು ಮಂದಿ ಅದ್ಭುತವಾದಂತ ನಮ್ಮ ಜಿಲ್ಲೆಯ ವಿಶೇಷವಾದಂತ ಎರಡು ಹಿರಿಯ ಕಲಾವಿದರು ಒಳ್ಳೆಯ ತೀರ್ಪುಗಾರಿಕೆ ನೀಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಉಪ್ಪಿನಂಗಡಿಯ ಸರ್ವ ಜನತೆ ಪರವಾಗಿ ಹೃತ್ಪೂರ್ವಕವಾದ ಅಭಿವಂದನೆಗಳು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಶುಭವಾಗಲಿ. ಆತ್ಮೀಯ ಕಲಾಭಿಮಾನಿಗಳೇ, ಉಪ್ಪಿನಂಗಡಿಯ 9ನೇ ಆಡಿಷನ್ನ ಮುಳಿಯಾ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಶುಭ ಸಂಜೆಯ ಈ ಕ್ಷಣ ತನಕ ಶುರುವಾದಂತ ಕಾರ್ಯಕ್ರಮ. ಜೂನಿಯರ್ ವಿಭಾಗದಲ್ಲಿ 4 ಮಂದಿ, ಜೊತೆಗೆ ಸೀನಿಯರ್ ವಿಭಾಗದಲ್ಲಿ 4 ಮಂದಿ ಇಲ್ಲಿಂದ ನೇರವಾಗಿ ಸೆಮಿಫೈನಲ್ ಹೋಗುವಂತ ಅದ್ಭುತವಾದಂತಹ ಸಮಯ ಈಗ ಘೋಷಣೆ ಮಾಡುವಂತ ಸಮಯ. ಆ ವಿಜಯದ ಉತ್ಸವದ ಆ ಮಾಲೆ ಯಾರಿಗೆ ಕೊರಳಿಗೆ ಬೀಳಬಹುದು ಅಂತ ಹೇಳುವಂತ ಸುಸಂದರ್ಭ. ನೇರವಾಗಿ ಸಮಯವನ್ನು ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ, ಸಮಯ ಮೀರಿ ಹೋಗ್ತಾ ಇದೆ. ನಿಮ್ಮೆಲ್ಲರ ಹತ್ರ ಕೇಳಿಕೊಂಡು ಕಿರಿಯರ ವಿಭಾಗದಲ್ಲಿ ಸೆಮಿಫೈನಲ್ ರೌಂಡ್ಗೆ ಪಾದಾರ್ಪಣೆ ಮಾಡುವಂತ ಅದ್ಭುತವಾದಂತ ಕಲಾವಿದ ಕುಮಾರಿ ದಿಯಾ ರಾವ್. ಕಿರಿಯರ ವಿಭಾಗದಲ್ಲಿ ದಿಯಾ ರಾವ್ ಈ ಒಂದು ಉಪ್ಪಿನಂಗಡಿಯ ಆಡಿಷನ್ ಇಂದ ಸೆಮಿಫೈನಲ್ ರೌಂಡ್ಗೆ ಪಾದಾರ್ಪಣೆ ಮಾಡುವಂತ ದಿಯಾ ರಾವ್ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅಭಿವಂದನೆಗಳು. ಅದ್ಭುತವಾದಂಥ ಹಾಡನ್ನ ಹಾಡಿದ್ದೀರಿ. ಸೆಮಿಫೈನಲಿಗೆ ಒಳ್ಳೆಯ ಹಾಡನ್ನ ಸೆಲೆಕ್ಷನ್ ಮಾಡಿ, ಜೊತೆಗೆ ನನಗೆ ಆಗ ದುರ್ಗುಟ್ಕೊಂಡು ನೋಡ್ಕೊಂಡಿದ್ದಾರೆ. ನೋಡಿದೆ ನನಗೆ ಗೊತ್ತಾಗ್ತಿದೆ. ಓಕೆ, ಕ್ರಮ ಸಂಖ್ಯೆ 1 ದಿಯಾ ರಾವ್. ಇದೀಗ ಕ್ರಮ ಸಂಖ್ಯೆ ಹೇಳೋದಿಲ್ಲ, ಕಲಾವಿದ ಆಗಿರ್ಬೋದು ಶ್ರೇಷ್ಠ ಆಳ್ವಾ. ಉಪ್ಪಿನಂಗಡಿಯ ಸುಂದರವಾದಂಥ ಈ ಒಂದು ಆಡಿಷನ್ ಇಂದ ಸೆಮಿಫೈನಲ್ಗೆ ಹೋಗುವಂತ ಶ್ರೇಷ್ಠ ಆಳ್ವ ತಾವು ದಯಮಾಡಿ ವೇದಿಕೆಗೆ ಬರಬೇಕು. ಅವರ ಪರವಾಗಿ ಪ್ರಸಿದ್ಧ ಅವರ ಪರವಾಗಿ ಅವರ ಗೆಳತಿ ತಗೊಳ್ತಾ ಇದ್ದಾರೆ. ಅವರಿಗೆ ಕೊಟ್ಟು ಬಿಡಿ, ಮತ್ತೆ ನೆನಪಲ್ಲಿ ನೀವು ಇಟ್ಕೊಳ್ಬಿಡಿ. ಎಲ್ಲಾದ್ರೂ ಕುತ್ತಿಗೆ ಹಾಕೊಳ್ಳಿ ಒಳ್ಳೆ ಖುಷಿ ಪಡ್ಕೊಳ್ಳಿ. ಓಕೆ, ಹಿಯರವಾಯ್ತು, ಶ್ರೇಷ್ಠ ಆಳ್ವಾಯ್ತು, ಪ್ರಸಿದ್ಧರವಾಯ್ತು. ಇದೀಗ ನಮ್ಮೆಲ್ಲರನ್ನ ಅದ್ಭುತ ಲೋಕಕ್ಕೆ ಕೊಂಡೊಯ್ದಂತ ಒಂದು ಪ್ರತಿಭಾನ್ವಿತ ಕಲಾವಿದೆ, ಬೇರೆ ಯಾರುವಲ್ಲ, ನಿಧಿ ಅಮೀನ್ ಬಂದಿದ್ರೆ ದಯಮಾಡಿ ವೇದಿಕೆಗೆ ಬನ್ನಿ. ಅಮ್ಮನ ಬಗ್ಗೆ ಕುರಿತಾಗಿ ಅದ್ಭುತವಾದ ಸಾಲನ್ನ ಹಾಡಿ ನಮ್ಮೆಲ್ಲರನ್ನ ಮನರಂಜಿಸಿದಂಥವರು ನಿಧಿ ಅಮೀನ್. ಇಲ್ಲಂತ ಕಾಣಿಸ್ತದೆ, ಇಲ್ಲಿ ತೀರ್ಪು ಅಂತ ಅನಿಸ್ಕೊಂಡಿದೆ. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಹೋಗೋದಿಲ್ಲ. ಸೀನಿಯರ್ ವಿಭಾಗದಲ್ಲಿ ಉಪ್ಪಿನಂಗಡಿಯ ಆಡಿಷನ್ ಇಂದ ಸೆಮಿಫೈನಲ್ಗೆ ಹೋಗುವಂತ ಅದ್ಭುತವಾದಂತ ಕಲಾವಿದ ಸಂತೋಷ್. ಜೋರಾದ ಚಪ್ಪಾಳೆ ನೀಡಿ. ಅದ್ಭುತವಾದ ಕಂಠದ ಕಲಾವಿದರಿಗೆ ಸಂತೋಷರ ಪರವಾಗಿ ಬರ್ತಾ ಇದ್ದಾರೆ. ಓಕೆ, ಸಂತೋಷರ ಪರವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ದಯಮಾಡಿ ವೇದಿಕೆಗೆ ಬನ್ನಿ. ಮತ್ತೊಮ್ಮೆ ಸೀನಿಯರ್ ವಿಭಾಗದಲ್ಲಿ ನಮ್ಮೆಲ್ಲರನ್ನ
ಯುಗಗಳ ಗೀತೆಯಲ್ಲಿ ಹಾಡಿ ಪ್ರೀತಿಯ ಪ್ರೇಮದ ಸಾಹಿತ್ಯವನ್ನ ನಮಗೆಲ್ಲ ಉಣಬಡಿಸಿದಂತ ರಘು ರಾಮನಗರ ಬಹಳ ವಿಶಿಷ್ಟವಾದಂಥ ಅದ್ಭುತವಾದಂಥ ಸಾಹಿತ್ಯ ಯುಗಳ ಗೀತೆಗಳನ್ನು ಹಾಡಿ ನಮ್ಮೆಲ್ಲರ ಮನರಂಜಿಸಿ ನೇರವಾದ ಸೆಮಿಫೈನಲ್ಗೆ ಹೋಗಿದ್ದಾರೆ. ಇನ್ನೀಗ ಮೂರನೇ ಸ್ಪರ್ಧಿ ಅಶ್ವಿಜಾ ದಯಮಾಡಿ ವೇದಿಕೆಗೆ ಬನ್ನಿ. ಅಶ್ವಿಜಾ ಇಲ್ಲ, ಓಕೆ. ಅಶ್ವಿಜಾ ಈಗಾಗಲೇ ಮನೆಗೆ ತೆರಳಿದ್ದಾರೆ. ಈ ಒಂದು ಸೀನಿಯರ್ ವಿಭಾಗದಲ್ಲಿ ವೇದಿಕೆಯಲ್ಲಿಂದ ಹುಚ್ಚೆಬ್ಬಿಸಿ ನಮ್ಮೆಲ್ಲರನ್ನ ಮುದದಿಂದ ಹಾಡಿಸಿ ನಾನು ಕೂಡ ಅವರೊಟ್ಟಿಗೆ ಸೇರಿಕೊಂಡು ಸ್ವಲ್ಪ ಅಣಕು ಮಾಡಿದಂತ ದೀಪಕ್ ಪೈ ಸುಂದರವಾದಂತ ಒಳ್ಳೆಯ ಇನ್ನು ಮುಂದಿನ ದಿವಸಗಳಲ್ಲಿ ವಿಶೇಷವಾದಂಥ ವೇದಿಕೆಯಲ್ಲಿ ತನ್ನ ಕಲಾವಿದೆಯ ಛಾಪನ್ನ ಮೂಡಿಸುವಂತ ಮುಂದೊಂದು ದಿವಸ ಹೆಸರಾಂತ ಗಾಯಕ ಆಗುವುದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳಿದ್ರಲ್ಲಿ ಶ್ರೀಯುತ ದೀಪಕ್ ಪೈ ಇವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನು 5ನೇ ಹೆಸರು ಬೇರೆ ಯಾರು ಅಲ್ಲ, ಹರೀಶ್ ಈಶ್ವರ ಮಂಗಲ. ತಾವು ದಯಮಾಡಿ ವೇದಿಕೆಗೆ ಬರಬೇಕು. ಚೆಲ್ಲಿದರು ಮಲ್ಲಿಗೆಯ ಹಾಡುವಂತ ಜಾನಪದ ಹಾಡನ್ನ ಹಾಡಿ ನಮ್ಮೆಲ್ಲರನ್ನ ಮನರಂಜಿಸಿದ್ದಾರೆ ಶ್ರೀಯುತ ಹರೀಶ್ ಈಶ್ವರಮಂಗಲ. ಇದೀಗ 5 ಮಂದಿ ಪ್ರತಿಭೆಗಳು ಉಪ್ಪಿನಂಗಡಿಯ ಆಡಿಷನ್ ಇಂದ ನೇರವಾಗಿ ಸೆಮಿಫೈನಲ್ ಹಂತಕ್ಕೆ ಈ ಉಪ್ಪಿನಂಗಡಿಯಿಂದ ನೇರವಾಗಿ ತೇರ್ಗಡೆಯಾಗಿದ್ದಾರೆ. ವಿಶೇಷವಾಗಿ ಸೆಮಿಫೈನಲ್ ಹಂತಕ್ಕೆ ಅದ್ಭುತವಾದಂತಹ ಹಾಡನ್ನ ಆಯ್ಕೆ ಮಾಡಿಕೊಂಡು ಸೆಮಿಫೈನಲ್ ಧೂಳಿಪಟ ಮಾಡಿಕೊಂಡು ಉಪ್ಪಿನಂಗಡಿ ಹೆಸರನ್ನ ಕೀರ್ತಿ ಪತಾಕೆಯತ್ತ ಹಾರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ತಾ ನಿಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶುಭವಾಗಲಿ ಸರ್. ಮತ್ತೊಮ್ಮೆ ಸರ್ವ ಉಪ್ಪಿನಂಗಡಿಯ ಎಲ್ಲ ಸರ್ವ ಕಲಾಭಿಮಾನಿಗಳು ಹಾಗೆ ವಿಶೇಷವಾಗಿ ನೆರೆದಿರ್ತಕ್ಕಂಥ ಎಲ್ಲ ಕಲಾ ಪೋಷಕರು ಹಾಗೆ ಇಲ್ಲಿ ಪ್ರೇಕ್ಷಕ ಮಿತ್ರರು ಹಾಗೆ ಹಾಡುವಂತ ಎಲ್ಲರೂ ಕೂಡ ಸೇರಿಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಮುಳಿಯ ಜುವೆಲ್ಸ್ ಪುತ್ತೂರು ಇದರ ಕಡೆಯಿಂದ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕವಿ ಒಂದು ಕಡೆ ಹೇಳ್ತಾರೆ, ಕಂಡ ಕನಸು ನನಸಾದರೆ ಬಾಳು ಹರುಷವೇ ಹರುಷ, ಕಂಡ ಕನಸು ನನಸಾದರೆ ಬಾಳು ಹರುಷವೇ ಹರುಷ ಅಂತ ಹೇಳ್ಕೊಂಡ ಜೊತೆಗೆ ತಾವು ಕಂಡಂತ ಕನಸು ನನಸಾಗಲಿ, ತಮ್ಮ ಬಾಳು ಹರುಷವಾಗಲಿ ಅಂತ ಹೇಳ್ಕೊಳ್ತಾ ಸರ್ವರಿಗೆ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ ಶುಭ ರಾತ್ರಿಯನ್ನು ಸಲ್ಲಿಸುತ್ತಾ ಶುಭವಾಗಲಿ ಶುಭವಾಗಲಿ ಶುಭವಾಗಲಿ.